ಉಮರ್ ಫಜೀರ್ ಕೇವಲ ನಮ್ಮ ರಾಜಕೀಯ ಸಾಮಾಜಿಕ ನಾಯಕರಾಗಿರಲಿಲ್ಲ. ಅವರು ನಮ್ಮ ಬದುಕಿನಲ್ಲಿ ಎಲ್ಲವೂ ಆಗಿದ್ದರು. ಅವರಿಲ್ಲದ ಫಜೀರು ಈಗಲೂ ಕಲ್ಪಿಸಲು ಸಾಧ್ಯವಿಲ್ಲ. ಅದಾಗೂ ನಮ್ಮ ಪವಿತ್ರ ಕುರ್ಆನ್ನಲ್ಲಿ ಒಂದು ವಚನವಿದೆ, ಕುಲ್ಲು ನಫ್ಸಿನ್ ದಾಯಿಕತುಲ್ ಮೌತ್, ಎಲ್ಲ ಶರೀರವು ಮರಣದ ರುಚಿಯನ್ನು ಅನುಭವಿಸಲಿದೆ ಎಂಬ ಘೋರ ವಾಸ್ತವವನ್ನು ಅರಿತು ನಾವು ಬದುಕಲೇಬೇಕಾಗಿದೆ. ಉಮರ್ ಫಜೀರ್ರ ಶಾಶ್ವತ ಅನುಪಸ್ಥಿತಿಯಲ್ಲಿ ಅವರು ತೋರಿದ ಹಾದಿಯಲ್ಲಿ ಮುನ್ನಡೆಯುವುದೇ ನಾವು ಅವರಿಗೆ ಸಲ್ಲಿಸಬಹುದಾದ ಅತ್ಯುತ್ತಮ ಶ್ರದ್ಧಾಂಜಲಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ, ಈ ಅನುಸ್ಮರಣಾ ಕಾರ್ಯಕ್ರಮದಲ್ಲಿ ಆಗಮಿಸಿದಂಥ ನಮ್ಮ ಅವರ ಒಡನಾಡಿಯಾಗಿದ್ದುಕೊಂಡು ರಾಜಕೀಯದಲ್ಲಿ ಅಪಾರ ಸೇವೆಯನ್ನು ಗಳಿಸಿ ಸಮಾಜ ಸೇವೆಯನ್ನು ಕೂಡ ಮಾಡಿದಂಥ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂಥ ಶ್ರೀಮಾನ್ ಶೇಷಪ್ಪ ಟೈಲರ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮತ್ತೊಬ್ಬರು ರಾಜಕೀಯ ನಾಯಕರು, ಧಾರ್ಮಿಕ ನೇತಾರರು, ಅವರ ಒಡನಾಡಿಯಾಗಿರ್ತಕ್ಕಂಥ TS ಅಬ್ದುಲ್ಲರವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕ್ರೈಸ್ತ ಸಮುದಾಯದ ನನ್ನ ಆತ್ಮೀಯರು, ಉಮರ್ ಫಜೀರ್ ಅವರ ಒಡನಾಡಿಯು ನಮ್ಮ ಪ್ರೀತಿಯ ರೋಷನ್ ಡಿಸೋಜರ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಉಮರ ನೇತಾರರು, ನಮ್ಮ ನಾಯಕರು, ಸಮಾಜ ಸೇವಕರು, ದಾನಿಗಳು ಆಗಿರ್ತಕ್ಕಂಥ SK ಕಾದರಾಜಿಯವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಸಾಂಬಾರ್ ತೋಟ ನೂರಾನಿಯ ಜುಮ್ಮಾ ಮಸೀದಿಯ ಅಧ್ಯಕ್ಷರು, ಗೌರವಾನ್ವಿತರು, ಆದರಣೀಯರು ಆಗತಕ್ಕಂಥ ಅಧ್ಯಕ್ಷರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಿರಿಯರು, ನಮ್ಮ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಲಕ್ಷ್ಮಣ್ ಟೈಲರ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮುಡಿಪು ಕಾಲೇಜಿನ ಪ್ರಾಂಶುಪಾಲರು, ಗೌರವಾನ್ವಿತರು ಆಗಿರ್ತಕ್ಕಂಥ ಪರಮೇಶ್ವರಿ HR ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ರಾಜಕೀಯ ನೇತಾರರು, ನನ್ನ ಆತ್ಮೀಯರು, ಉಮರ್ ಫಜೀರ್ ಅವರ ಒಡನಾಡಿಯು, ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರು ಆಗಿರ್ತಕ್ಕಂಥ ಲತೀಫ್ ಕಂದಕ್ರವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಗೌರವಾನ್ವಿತ ಉಮರ ನೇತಾರರು, ಮಾಜಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ನಮ್ಮ ನಾಯಕರು, ಮಾರ್ಗದರ್ಶಕರು ಆಗಿರ್ತಕ್ಕಂಥ SS ಮೂಸಕುಂಜಿ ಹಾಜಿಯವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಗೌರವಾನ್ವಿತ ಉಮರ ನೇತಾರರು, ನಮ್ಮ ಎಲ್ಲ ಈಗ ಮಾರ್ಗದರ್ಶಕರು, ನಮ್ಮೆಲ್ಲರ ಪ್ರೀತಿಯ ರಹಮಾನಿಯ ಜುಮ್ಮಾ ಮಸೀದಿಯ ಅಧ್ಯಕ್ಷರು, ನನ್ನ ಮಾರ್ಗದರ್ಶಕರಾಗಿರ್ತಕ್ಕಂಥ ಹಾಜಿ ಅಬ್ದುಲ್ ರಜಾಕರ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೆ. ಅದೇ ರೀತಿ ಶೈಕ್ಷಣಿಕ ರಂಗದಲ್ಲಿ ಅಪಾರ ಸೇವೆಯನ್ನು ಮಾಡಿ ನಮ್ಮ ಜಮಾತಿನೊಂದಿಗೆ ಒಡನಾಡವನ್ನು ಇಟ್ಟುಕೊಂಡು ಉಮರ್ ಫಜೀರ್ ಅವರ ಒಡನಾಡಿಯಾಗಿ ಇದ್ದುಕೊಂಡು ಅವರ ಪ್ರೀತಿಯ ಖೈಸರ್ ಮುನಿಬುಲ್ಲಾ ಖಾನ್ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ
ಗ್ರಾಮ ಪಂಚಾಯತಿನ ಮಾಜಿ ಸದಸ್ಯರು ಅವರ ಒಡನಾಡಿಯಾಗಿರ್ತಕ್ಕಂಥ ನಜೀರ್ ಮೊಯ್ದೀನ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಯುವ ನೇತಾರರು, ನಮ್ಮೆಲ್ಲರ ಆತ್ಮೀಯರು ಆಗಿರ್ತಕ್ಕಂಥ ಅಸ್ಗರ್ ಮುಡಿಪುರ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈಗ ದುವಾ ಕಾರ್ಯಕ್ರಮ ಮತ್ತು ಕುರಾನ್ ಪಾರಾಯಣವನ್ನು ಮಾಡಿ ನಮಗೆ ದುವಾ ಮಾಡಿದಂಥ ನಮ್ಮ ಪ್ರೀತಿಯ ಮಸೀದಿಯ ಖತೀಬರು ಇಬ್ರಾಹಿಂ ದಾರಿಮಿಯವರು ನಮ್ಮೊಂದಿಗೆ ಇದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಿರಿಯರು, ಆತ್ಮೀಯರು ಆಗಿದ್ದ ನಮ್ಮ ರಾಜಕೀಯ ಮತ್ತು ಧಾರ್ಮಿಕ ನೇತಾರಾಗಿರ್ತಕ್ಕಂಥ ನಮ್ಮ ಆತ್ಮೀಯರು ಆಗಿರ್ತಕ್ಕಂಥ ಯೂಸುಫ್ ಪಾನೇಲರವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಿರಿಯರು, ನಮ್ಮೆಲ್ಲರ ಆತ್ಮೀಯರು ಆಗಿರ್ತಕ್ಕಂಥ ಮಾರಪ್ಪ ಪೂಜಾರಿಯವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ಈ ಕ್ರೈಸ್ತ ಸಮುದಾಯದ ಪೆರ್ನ ವಾರ್ಡಿನ ಮುಖ್ಯಸ್ಥರು, ನನ್ನ ಆತ್ಮೀಯರು ಆಗಿರ್ತಕ್ಕಂಥ ರಿಚಾರ್ಡ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪಂಚಾಯತಿನ ಮಾಜಿ ಅಧ್ಯಕ್ಷರು, ನಮ್ಮ ನಾಯಕರು ಆಗಿರ್ತಕ್ಕಂಥ ಎಂ ಸೀತಾರಾಮ್ ಶೆಟ್ಟಿ ಮುಗುಳಿಯವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ರಾಜಕೀಯ ನೇತಾರರು, ಯುವ ನಾಯಕರು, ನನ್ನ ಆತ್ಮೀಯರು ಆಗಿರ್ತಕ್ಕಂಥ TS ನಾಸಿರ್ರವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಿರಿಯರು, ಎಲ್ಲ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಶಿವರಾಮ್ ಶೆಟ್ಟರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಆತ್ಮೀಯರು, ಕುರ್ನಾಡು ಪಂಚಾಯತಿನ ಮಾಜಿ ಸದಸ್ಯರು, ಹಿರಿಯರು ಆಗಿರ್ತಕ್ಕಂಥ ಕಾಸಿಂ ಕುರ್ನಾಡ್ರವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಬಂದು ಸೇರಿದಂಥ ನಮ್ಮ ಪಂಚಾಯತಿನ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು, ನನ್ನ ಸಹೋದ್ಯೋಗಿಯಾಗಿರ್ತಕ್ಕಂಥ ಫ್ಲೋರಿನ್ ಡಿಸೋಜರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಪಂಚಾಯತಿನ ಸದಸ್ಯರು ಸೆವೆರಿನ್ ಡಿಸೋಜರ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಾವು ಕರೆದು ಹಲವು ಜಮಾತಿನ ಅಧ್ಯಕ್ಷರುಗಳು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ನೆರೆಯ ಕಮಲ ಪದವಿನ ರಾಜಕೀಯ ನೇತಾರರಾಗಿರ್ತಕ್ಕಂಥ ಜಯರಾಮ್ ಶೆಟ್ಟಿಯವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಸುಜಿತ್ ಶೆಟ್ಟಿ ಕಮಲಪದವು ಇವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಾಂಬಾರ್ ತೋಟ ಜುಮಾ ಮಸೀದಿಯ ಖತೀಬರು, ಅಬ್ದುಲ್ ರಜಾಕ್ ಹಸೇನಿ ಸಾಂಬಾರ್ ತೋಟ ಮಸೀದಿ ಮುದರಿಸ್, ಅವರನ್ನು ಕೂಡ ನಾನು ಗೌರವವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪಂಚಾಯತಿನ ಸದಸ್ಯರು ಬಾಳೆಪುಣಿಯ ಬಶೀರ್ ಮುಡಿಪುರ್ ಅವರು ನಮ್ಮೊಂದಿಗಿದೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಜರ್ ಶಾ ಪಟ್ಟೋರಿ ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪಜೀರ್ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು ಆಗಿರ್ತಕ್ಕಂಥ ಗೌರವಾನ್ವಿತ ಪಜೀರ್ ಗುತ್ತು ಭರತ್ರಾಜ್ ಶೆಟ್ಟಿಯವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪಂಚಾಯತ್ ಸದಸ್ಯರು ಶರೀಫ್ ಪಟ್ಟೋರಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಇಲ್ಲಿ ಸೇರಿದ ಎಲ್ಲ ನನ್ನ ಹಿರಿಯರು, ಈ ಜಮಾತಿಗೊಳಪಟ್ಟವರು, ಬೇರೆ ಜಮಾತಿನ ಎಲ್ಲ ಪ್ರತಿನಿಧಿಗಳು, ವಿದ್ಯಾರ್ಥಿಗಳು, ಎಲ್ಲರನ್ನು ಕೂಡ ನಾನು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕೊನೆಯಲ್ಲಿ ಯಾರಾದರೂ ಹೆಸರು ಮರೆತಿಟ್ಟರೆ ಕ್ಷಮಿಸಿ. ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸಿ ನನ್ನ ಸ್ವಾಗತ ಭಾಷಣವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ವಾಖಿರ್ ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಊದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. لا يستوي أصحاب النار وأصحاب الجنة
أصحاب الجنة هم الفائزون لو أنزلنا هذا القرآن على جبل لرأيته خاشعا متصدعا من خشية الله وتلك الأمثال نضربها للناس لعلهم يتفكرون هو الله الذي لا إله إلا هو عالم الغيب والشهادة هو الرحمن الرحيم هو الله الذي لا إله إلا هو الملك القدوس السلام المؤمن المهيمن العزيز الجبار المتكبر سبحان الله عما يشركون هو الله الخالق البارئ المصور له الأسماء الحسنى يسبح له ما في السماوات والأرض وهو العزيز الحكيم صدق الله مولانا العلي العظيم. ಅಸ್ಸಲಾಮು ಅಲೈಕುಂ. ನಮ್ಮೆಲ್ಲರ ಸೃಷ್ಟಿಕರ್ತನ ಶಾಂತಿಯ ನೋಟವು ತಮ್ಮೆಲ್ಲರ ಮೇಲಿರಲಿ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ಪರಮ ದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಅಲ್ಹಮ್ದುಲಿಲ್ಲಾ. ಸರ್ವಸ್ತುತಿಯು ಸರ್ವಶಕ್ತನು, ನಮ್ಮೆಲ್ಲರ ಸೃಷ್ಟಿಕರ್ತನು, ಪರಿಪಾಲಕನು, ಈ ಜಗದೊಡೆಯನೂ ಆದ ಅಲ್ಲಾಹನಿಗೆ ಮೀಸಲು. ಮರ್ಹೂಮ್ ಉಮರ್ ಫಜೀರ್ ಅನುಸ್ಮರಣಾ ಸಭೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ನನ್ನ ಆತ್ಮೀಯರಾದ TS ಅಬ್ದುಲ್ರವರೇ, ಈ ಫಜೀರ್ ಗ್ರಾಮದಲ್ಲಿ ಉಮರ್ಗಿಂತಲೂ ಸ್ವಲ್ಪ ಪ್ರಾಯದಲ್ಲಿ ಹಿರಿಯರಾದರೂ ಉಮರ್ರಂತೆ ಸಮಾನವಾಗಿ ಮಾನವತಾವಾದವನ್ನು ಮಂಡಿಸಿ ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿ ಬಂದಂತಹ ನಮ್ಮೆಲ್ಲರ ಪ್ರೀತಿಯ ಸೇಸಪ್ಪಣ್ಣನವರೇ, ಆತ್ಮೀಯರಾದ ರೋಷನ್ ರವರೇ, ತಾಲೂಕು ಪಂಚಾಯತ್ ಅಧ್ಯಕ್ಷರಾದಂತಹ ಚಂದ್ರಹಾಸ್ ಕರ್ಕೇರ್ರವರೇ, ಆತ್ಮೀಯರಾದ SK ಹಾಜಾರ್ರವರೇ, ಇಲ್ಲಿ ನೆರೆದಿರಂತಹ ನನ್ನೆಲ್ಲ ಆತ್ಮೀಯರೇ, ಯಾಕೆಂದರೆ ಪ್ರತ್ಯೇಕವಾಗಿ ಹೆಸರು ಹೇಳಿದರೆ ಎಲ್ಲರೂ ಉಮರ್ರಿಗೆ ಬೇಕಾದವರು, ದಯವಿಟ್ಟು ಕ್ಷಮಿಸಿ. ನನ್ನೆಲ್ಲ ಆತ್ಮೀಯರೇ, ರಾಜಕೀಯ ನೇತಾರರೇ, ಉಮರ್ ಫಜೀರ್ರವರ ಅಭಿಮಾನಿಗಳೇ, ನೆರೆಯ ಸುತ್ತಲಿನ ಎಲ್ಲ ಜಮಾತಿನ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಉಲಮಾ ನೇತಾರರೇ, ಎಲ್ಲ ಮಸೀದಿಯ ಖತೀಬರೇ, ಉಮರ್ ಫಜೀರ್ರ ಸಾರ್ವಜನಿಕ ಜೀವನ, ರಾಜಕೀಯ ಜೀವನ ಅಂದರೆ ಕಳೆದ 25 ವರ್ಷಗಳಿಂದ. ಆದರೆ ಉಮರ್ ಫಜೀರ್ರವರ ಹಾಗೂ ನನ್ನ ಒಡನಾಟ ನಮಗೆ ಬುದ್ಧಿ ಬಂದಾಗಿನಿಂದ, ನನಗಿಂತ ಒಂದು 3-4 ವರ್ಷ ನನಗೆ ಸೀನಿಯರ್, ನನಗೆ ಬುದ್ಧಿ ಬಂದಾಗಿನಿಂದ ನಮ್ಮ ಒಡನಾಟ, ನನ್ನ ಸಹೋದರತೆಯ ಮಗನಾಗಿ ನಮಗೆ ಮಾರ್ಗದರ್ಶಕರಾಗಿ ಒಟ್ಟಿಗೆ ಆಟ ಆಡುತ್ತಾ, ತಂಟೆ ಮಾಡುತ್ತಾ, ತಮಾಷೆ ಮಾಡುತ್ತಾ ಜೀವಿಸಿದಂತಹ ನಾನು ಮತ್ತು ಉಮರ್, ಸಣ್ಣದರಲ್ಲಿಯೇ ನಮ್ಮೆಲ್ಲರಿಗೂ ಪ್ರಥಮವಾಗಿ ನನಗೆ ಓದಿನ ಹವ್ಯಾಸವನ್ನು ಬೆಳೆಸಿದಂತಹ ಉಮರ್. ಅವರ ಮನೆಯೇ ಒಂದು ಸಣ್ಣ ಗ್ರಂಥಾಲಯ ಥರ ಇತ್ತು. ಅಂದಿನ ಕಾಲಕ್ಕೆ ಸುಮಾರು 45-50 ವರ್ಷಗಳ ಮೊದಲು ಮಕ್ಕಳು ಓದುವಂತಹ ಚಂದಮಾಮ ಪುಸ್ತಕವನ್ನು ತಂದು ಎಲ್ಲರಿಗೂ ಓದುವ ಹವ್ಯಾಸವನ್ನು ಸಣ್ಣದರಲ್ಲಿ ಬೆಳೆಸಿಕೊಂಡು ಇವತ್ತು ಅವರು ಇಷ್ಟು ಬ್ಯುಸಿ ಶೆಡ್ಯೂಲ್ನಲ್ಲಿ ಕೂಡ ಬೆಳಿಗ್ಗೆನ ರಾತ್ರಿಯ ದಿನಕ್ಕೆ 1 ಗಂಟೆಯಾದರೂ ಒಳ್ಳೆಯ ಪುಸ್ತಕಗಳನ್ನು ಅವರು ಓದುತ್ತಾ ಇನ್ನೊಬ್ಬರಿಗೆ ಓದುವ ಹವ್ಯಾಸವನ್ನ ಬೆಳೆಸ್ತಾ ಇದ್ದರು. ಅಂತಹ ಉಮರ್ ನನ್ನ ಮಟ್ಟಿಗೆ, ನನ್ನ ವೈಯಕ್ತಿಕವಾಗಿ ನಾನು ಹೇಳುವುದಿದ್ರೆ, ನನ್ನನ್ನು ನಾನಾಗಿ ಪರಿವರ್ತಿಸಿದಂತಹ ಉಮರ್. ನಮ್ಮ ಈ ಜಮಾತಿನ
ಅಧೀನದಲ್ಲಿ ಜಮಿಯತ್ ಉಲಮಾ ಫ್ರೆಂಡ್ಸ್ ಅಸೋಸಿಯೇಷನ್ ನಮ್ಮ ಒಂದು ಸಂಸ್ಥೆ ಇದೆ. 44 ವರ್ಷ ಪ್ರಾಯವಾಯಿತು ಆ ಸಂಸ್ಥೆಗೆ. ಆ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷ ನಾವು ಈ ಮದ್ರಸದಲ್ಲಿ ಕಲಿಯುತ್ತಿರುವಾಗ ಅಂದು ಇಲ್ಲಿ ಖತೀಬರಾದಂತಹ ಮರ್ಹೂಮ್ ಕೆ ಮೌಲ್ಯವಿಯವರು ಸ್ಥಾಪಿಸಿದಂತಹ ಸಂಸ್ಥೆಯಲ್ಲಿ ಅವರು ಅದರ ಸ್ಥಾಪಕ ಅಧ್ಯಕ್ಷ, ನಾವು ವಿದ್ಯಾರ್ಥಿಗಳು. ಅಂದು ಅವರೊಂದಿಗೆ ಆ ಸಂಸ್ಥೆಯಲ್ಲಿ ಕಾರ್ಯದರ್ಶಿಯಾಗಿದ್ದವನು ನಾನು, ನಮ್ಮ ಮಕ್ಕಳಾಟಿಕೆಯಲ್ಲಿ. ಅದು ನಮ್ಮ ಧಾರ್ಮಿಕ ಚಟುವಟಿಕೆಗೆ, ಧಾರ್ಮಿಕ ಸೇವೆಗೆ, ಈ ಮಸೀದಿಯ ಆಕರ್ಷಣೆಗೆ ಮುಖ್ಯ ಕಾರಣವಂಥ ಒಂದು ಸಂಸ್ಥೆ. ಅಂದಿನಿಂದ ಇಂದಿನವರೆಗೂ ಆ ಸಂಸ್ಥೆಯ ಮೂಲಕ ನಮ್ಮ ಯುವಕರಲ್ಲಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮೂಡಿಸಿ ನಾವು ಈ ಸಮಾಜದಲ್ಲಿ ಯಾವ ರೀತಿ ಜೀವಿಸಬೇಕು ಎಂಬುದನ್ನು ಕಲಿಸುತ್ತಾ ಕೋಮು ಸಾಮರಸ್ಯದ ಒಂದು ರಾಯಭಾರಿಯಾಗಿ ಪ್ರತಿ ಯಾವುದೇ ವಿಷಯದ ಭಾಷಣವಿದ್ದರೂ ಅದರಲ್ಲಿ ಕೊನೆಗೆ ನಿಲ್ಲಿಸುವುದು ನಾವು ಸೌಹಾರ್ದತೆಯಿಂದ ಬದುಕಬೇಕು, ನಮ್ಮಿಂದಾಗಿ ಇನ್ನೊಬ್ಬರಿಗೆ ಉಪದ್ರ ಆಗಬಾರ್ದು, ಆ ರೀತಿಯ ಸಂದೇಶವನ್ನು ನೀಡುತ್ತಾ ನಮ್ಮೆಲ್ಲರನ್ನ ಈ ಸಮಾಜಕ್ಕೆ ಅರ್ಪಿಸಿದಂತಹ ಒಂದು ಮಹಾಚೇತನ ಉಮರ್ ಫಜೀರ್. ಕಳೆದ 25 ವರ್ಷಗಳ ಮೊದಲು ಈ ಮಸೀದಿಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು, ಅಂದು ಅವರ ಅಧ್ಯಕ್ಷನಾಗಿದ್ದಾಗ ಈ ಮಸೀದಿಯ ಕಾರ್ಯದರ್ಶಿಯಾಗಿ ನಾನು ಅವರ ಜೊತೆ ಇದ್ದೆ. ಅವರು ಯಾವಾಗ ಈ ಮಸೀದಿಗೆ ಸಂಬಂಧಪಟ್ಟು ಅಧ್ಯಕ್ಷರಾಗ್ತಾರ ಆಗೆಲ್ಲ ಅವರ ಬೆಂಗಾವಲ ಪಡೆಯಾಗಿ ಕಾರ್ಯದರ್ಶಿ ಆಗುವಂತಹ ಭಾಗ್ಯ ನನಗೆ ಸಿಗ್ತಾ ಇತ್ತು. ಅದರಿಂದಾಗಿ ನಾನು ಹಲವು ವಿಷಯವನ್ನು ಕಲಿತೆ. ಸುಮಾರು 8 ವರ್ಷಗಳ ಕಾಲ ಈ ಮಸೀದಿಯ ಅಧ್ಯಕ್ಷರಾಗಿ ಸುದೀರ್ಘ ಸೇವೆ ಸಲ್ಲಿಸಿದವರು. ನಾನು ಮೊನ್ನೆ ಅವರ ಮಯ್ಯತ್ ನಮಾಜ್ಗಿಂತ ಮೊದಲು ಒಂದು ಮಾತನ್ನು ಹೇಳಿದ್ದೇನೆ, ಪುನರುಚ್ಚರಿಸ್ತಾ ಇದ್ದೇನೆ. ನಮ್ಮ ಮಸೀದಿ ಯಾವ ರೀತಿ ಇತ್ತು ಅಂತೇಳಿ ಇಲ್ಲಿರುವಂತಹ ಹಿರಿಯರಿಗೆ, ಪ್ರತ್ಯೇಕವಾಗಿ ಸೇಸಪ್ಪಣ್ಣನವರಿಗೆ ಎಲ್ಲ ವಿವರಣೆಯು ನಮಗಿಂತಲೂ ಹೆಚ್ಚು, ನನಗಿಂತಲೂ ಹೆಚ್ಚು ಸೇಸಪ್ಪಣ್ಣನವರಿಗೆ ಗೊತ್ತಿರ್ಬೋದು. ಅಂತಹ ಶಿಥಿಲಾವಸ್ಥೆಯಲ್ಲಿರುವ ಮಸೀದಿಯನ್ನು ಯಾವುದೇ ಹಣದ ಮೂಲವನ್ನು ಹುಡುಕದೆ ನಮಗೆ ಒಂದು ಸುಸಜ್ಜಿತವಾದ ಮಸೀದಿ ಬೇಕಂತ ಹೇಳಿ ಅದನ್ನು ಕೆಡವಲು ಧೈರ್ಯ ತೋರಿ, ಅದಕ್ಕಂತೇಳಿಯೇ ಒಂದು ಬಿಲ್ಡಿಂಗ್ ಕಮಿಟನ್ನು ಸುತ್ತಲಿನ ವಿದ್ಯಾವಂತರನ್ನು ಸೇರಿಸಿಕೊಂಡು ಅದರ ಪ್ರಥಮ ಕಟ್ಟಡ ಸಮಿತಿ ಅಧ್ಯಕ್ಷರೇ ಇಲ್ಲಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯದ ನಿವೃತ್ತ ಲೆಕ್ಚರರ್ ಆದಂತಹ ಕೈಸರ್ ಮುನೀಬುಲ್ಲಾ ಖಾನ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ಮಾಡಿ ಸುಮಾರು 8 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಅನಿವಾರ್ಯ ಕಾರ್ಯದಿಂದ ಅವರ ಉಳಿದ ಕೆಲಸದ ಒತ್ತಡಕ್ಕೆ ಅವರು ಅಧ್ಯಕ್ಷ ಸ್ಥಾನಕ್ಕೆ ಸ್ವಯಂ ರಾಜೀನಾಮೆಯನ್ನು ನೀಡುತ್ತಾರೆ. ನನಗಿಂತ ಹಿರಿಯರು ಆ ಸಮಿತಿಯಲ್ಲಿ ಇದ್ದರೂ ಕೂಡ ಅಂದಿನ ಆ ಪರಿಸ್ಥಿತಿಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ತಗೊಳ್ಳಿಕ್ಕೆ ಯಾರೂ ತಯಾರಿರಲಿಲ್ಲ. ಯಾಕೆಂತ ಹೇಳಿದರೆ ದೊಡ್ಡ ಪ್ರಾಜೆಕ್ಟಿನ ಮಸೀದಿ ಅರ್ಧದಲ್ಲಿತ್ತು. ಕೊನೆಗೆ ನನ್ನ ಮನವೊಲಿಸಿ ನನ್ನನ್ನು ಆ ಸ್ಥಾನಕ್ಕೆ ಏರಿಸಿದ್ರು. ಅವರ ಮುಖವಾಡವಾಗಿ ನಾನು ಅಧ್ಯಕ್ಷನಾಗಿ ಮುಂದುವರಿದೆ. ಸಾಮಾನ್ಯ ಸಂಘ ಸಂಸ್ಥೆ ಅಂದರೆ ನಾನು ಅಧ್ಯಕ್ಷನಾಗಿದ್ದರೆ ಮಾತ್ರ ನನಗೆ ಸಂಸ್ಥೆ, ಇಲ್ಲ ಅಂದರೆ ಇನ್ನೊಬ್ಬ ಅಧ್ಯಕ್ಷನಾದರೆ ಅದು ಕಾಲೆಳೆಯುವಂತಹ ಪರಿಸ್ಥಿತಿ ಬರುವಂತಹ ಇಂದಿನ ಈ ಜಮಾನಲ್ಲಿ, ಈ ಯುಗದಲ್ಲಿ, ಈ ಕಾಲದಲ್ಲಿ ಫಜೀರ್ ಜಮಾತ್ ಅಂದರೆ ಅಂದಿನಿಂದ ಇಂದಿನವರೆಗೂ ಯಾವುದೇ ಒಗ್ಗಟ್ಟಿನ ಕೊರತೆ ಬರಲಿಲ್ಲ. ಅವನು ಅಧ್ಯಕ್ಷ, ಅವನು ಆ ಕೆಲಸ ಮಾಡಲಿ, ಇವನು ಕಾರ್ಯದರ್ಶಿ, ಇವನು ಈ ಕೆಲಸ ಮಾಡಲಿ ಎಂಬ ಭಾವನೆ ಬರಲಿಲ್ಲ. ಯಾರು ಆ ಸ್ಥಳದಲ್ಲಿರ್ತಾರೋ ಅವರು ಅವರ ಕೆಲಸವನ್ನು, ಅವರವರ ಕೆಲಸವನ್ನು ಮಾಡಿದ್ದರಿಂದ ಇಂದು ನಾವು ಈ ಮಟ್ಟಕ್ಕೆ ಮುಟ್ಟಿದ್ದೇವೆ. ನೀವೆಲ್ಲರೂ ಕಾಣುವಂತಹ ಈ ಮಸೀದಿಯನ್ನು, ಸುಂದರವಾದ ಮಸೀದಿಯನ್ನು ನಿರ್ಮಿಸಲಿಕ್ಕೆ ಕಾರಣವಾಗಿದೆ. ಈ ಒಗ್ಗಟ್ಟನ್ನು, ಈ ಸಾಮರಸ್ಯವನ್ನು ಅಷ್ಟೊಂದು ಕಾಪಾಡಿಕೊಂಡು, ಜತನದಿಂದ ಕಾಪಾಡಿಕೊಂಡು ಬರಲು ಮೂಲ ಪ್ರೇರಣೆ ಉಮರ್ ಫಜೀರ್. ಯಾವುದೇ ಸಮಸ್ಯೆ ಬಂದರೂ, ಯಾವುದೇ ಸಂಘ ಸಂಸ್ಥೆಗಳಲ್ಲಿ ಸಾಮಾನ್ಯವಾಗಿ ಅಭಿಪ್ರಾಯ ವ್ಯತ್ಯಾಸಗಳು ಬರುವುದು ಸಹಜ. ಆದರೆ ಉಮರ್ ಫಜೀರ್ ಅವರ ಒಂದು ಮಾತಿದೆ, ಸಂಘ ಸಂಸ್ಥೆ ಅಂದರೆ ಅಭಿಪ್ರಾಯ ವ್ಯತ್ಯಾಸಗಳು ಸಹಜ, ಅದನ್ನು ನಾವು ಯಾವತ್ತೂ ಭಿನ್ನಾಭಿಪ್ರಾಯ ಮಾಡಬಾರ್ದು ಅಂತೇಳಿ.
ಇದು ಸಾರ್ವಕಾಲಿಕ ಸತ್ಯ ಆಗಬೇಕು. ಕಳೆದ 25 ವರ್ಷಗಳಲ್ಲಿ ಅವರು ಹಾಕಿಕೊಟ್ಟ ಮಾರ್ಗದರ್ಶನ, 46 ವರ್ಷಗಳಲ್ಲಿ ಈ ಜಮಿಯತ್ ಉಲಮಾಗೆ 44 ವರ್ಷದಲ್ಲಿ ಅವರು ಹಾಕಿಕೊಟ್ಟ ಮಾರ್ಗದರ್ಶನ ನಮ್ಮ ಯುವಕರಿಗೆ ಪ್ರೇರಣೆಯಾಗಬೇಕು. ಇನ್ನೊಂದು, ಸಮುದಾಯದ ಬಗ್ಗೆ ಅವರಿಗಿದ್ದ ಕಾಳಜಿ, ಯುವ ಜನಾಂಗದ ಬಗ್ಗೆ ಅವರಿಗಿದ್ದ ಕಾಳಜಿ. ಯಾವುದೇ ಭಾಷಣ ಮುಗಿಯುವಾಗಲೂ ಯುವ ಜನಾಂಗಕ್ಕೆ ಒಂದು ಕಿರು ಮಾತನ್ನು ಹೇಳ್ತಾ ಇದ್ದರು. ಅಂತಹ ಭಾಷಣದಲ್ಲಿ ಕಳೆದ ತಿಂಗಳು 17ನೇ ತಾರೀಕು ಜಮಿಯತ್ ಉಲಮಾ ಫ್ರೆಂಡ್ಸ್ ಅಸೋಸಿಯೇಷನ್ನ 44ನೇ ಮಹಾಸಭೆ ಆಯಿತು. ಅದರಲ್ಲೊಂದು ಭಾಷಣವನ್ನು ಮಾಡಿದರು. ಅವರು ಬಹಳ ಭಾವನಾತ್ಮಕವಾಗಿ ಮಾತಾಡಿದರು. ಎಲ್ಲಿವರೆಗೆ ಅಂತ ಹೇಳಿದರೆ, 44 ವರ್ಷ ಈ ಸಂಸ್ಥೆಯಲ್ಲಿ ನಾನಿದ್ದರೆ ಇಂದಿನ ಯುವಕರಿಗೆ, ಸಣ್ಣ ಪ್ರಾಯದವರಿಗೆ ಬಂದು ಮಾತಾಡಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಈ ಸಂಸ್ಥೆಯಿಂದ ನಾನು ದೂರ ಉಳಿಯುತ್ತೇನೆ ಅಂತ ಹೇಳಿ. 1-2 ವರ್ಷದಲ್ಲಿ ಸಂಸ್ಥೆ ಸ್ವಲ್ಪ ನಿಷ್ಕ್ರಿಯವಾಗಿತ್ತು. ಆ ಬೇಸರ ಅವರಲ್ಲಿ ಯಾವತ್ತೂ ಇತ್ತು. ಅದಕ್ಕೋಸ್ಕರ ಯಾರಲ್ಲಿ ನಾಯಕತ್ವ ಇದೆ ಎಂಬುದನ್ನು ಹುಡುಕಿ ಅವರಿಗೆ ಈ ಸಂಸ್ಥೆಯನ್ನು ಒಪ್ಪಿಸಬೇಕು ಎಂಬ ನೆಲೆಯಲ್ಲಿ ಅಂದಿನ ಭಾಷಣವನ್ನು ಮಾಡಿದರು. 20 ನಿಮಿಷದ ಭಾಷಣ ಅಂದರೆ ತುಂಬ ಭಾವನಾತ್ಮಕವಾಗಿ ಮಾತಾಡಿದ್ದಾರೆ. ಎಲ್ಲಿವರೆಗೆ ಅಂತ ಹೇಳಿದರೆ, ಈ ಸಂಸ್ಥೆಯಲ್ಲಿ ನಾವು ದುಡಿದು ಅನುಭವ ಗಳಿಸಿ ಮಸೀದಿ ಆಡಳಿತದಲ್ಲಿದ್ದೇವೆ. ನಾಳೆ ನೀವು ಈ ಮಸೀದಿಯನ್ನು ನಡೆಸುವಂಥವರು, ನೀವು ಯಾಕೆ ದೂರ ನಿಲ್ತೀರಿ ಎಂಬಲ್ಲಿಯವರೆಗೂ ಮಾತಾಡಿದ್ದಾರೆ. ಒಳ್ಳೆಯ ಟೀಮಿನ ಕೈಗೆ ಆ ಕಮಿಟಿಯನ್ನು ಕೊಟ್ಟಿದ್ದಾರೆ. ಅವರ ಬಲಗೈಯಂತಿರುವಂತಹ ಯುವಕರಿಗೇನೆ ಕೊಟ್ಟಿದ್ದಾರೆ. ಆ ಯುವಕರು ಕೂಡ ಯಾವುದೇ ಅಡ್ಡಿ ಹೇಳದೆ ಆ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಆದರೆ ಅವರು ಸಂಸ್ಥೆಯಿಂದ ಮಾತ್ರ ದೂರ ಇರುವುದಂತ ನಾವು ನೆನೆಸ್ಕೊಂಡಿದ್ದೆವು. ಆದರೆ ಅಲ್ಲಾಹನ ತೀರ್ಮಾನವೇ ಬೇರಿತ್ತು. ಅದನ್ನು ನಾವು ಒಪ್ಪಿಕೊಳ್ಳಲೇಬೇಕು. ಒಪ್ಪಿಕೊಳ್ಳಲಿಕ್ಕೆ ಕಷ್ಟ ಆದರೂ ಸ್ವಾಗತ ಭಾಷಣದಲ್ಲಿ ರಫೀಕ್ರವರು ಹೇಳಿದರು, ಕುಲ್ಲಿ ನಫ್ಸಿನ್ ದಾಯಿಕತಲ್ ಮೌತ್, ಎಲ್ಲ ಜೀವಿಗಳು ಮರಣದ ರುಚಿಯನ್ನು ಸವಿಲಿಕ್ಕಿದೆ ಅಂತ ಹೇಳಿ. ಸುಮಾರು ಒಂದು ಘಟನೆ ನೆನಪಾಗ್ತದೆ. ಸೇಸಪ್ಪಣ್ಣನವರು, ವಾಮನವರಿಗೆಲ್ಲ ಗೊತ್ತಿದ್ದಂತಹ ಒಂದು ಘಟನೆ. ನಮ್ಮ ಫಜೀರ್ ಪಂಚಾಯತ್ ಸಪರೇಟಾಗಿ ಅಸ್ತಿತ್ವಕ್ಕೆ ಬಂದು ಸುಮಾರು 25 ವರ್ಷ ಆಯಿತು ಕಾಣಬೇಕು. ಫಜೀರ್ ಪಂಚಾಯತಿನ ಪ್ರಥಮ ಅಧ್ಯಕ್ಷ, ನಮ್ಮೆಲ್ಲರಿಗೂ ಅತೀ ಪ್ರೀತಿಯ ಮನೆ, ಕೆಳಗಿನ ಮನೆ, ಲೀಲಾವತಿ ಜೆ ಶೆಟ್ರವರು ಅಧ್ಯಕ್ಷರಾದರು. ಆಕಸ್ಮಿಕವಾಗಿ ಮರಣ ಹೊಂದಿದರು. ಅವರಿಗೊಂದು ಶ್ರದ್ಧಾಂಜಲಿ ಸಭೆಯನ್ನು ಪಂಚಾಯತ್ನಲ್ಲಿ ಹಮ್ಮಿಕೊಂಡಿದ್ದೆವು. ಅಲ್ಲಿ ಹಲವರು ಭಾಷಣ ಮಾಡುವಾಗ ಮರಣದ ಬಗ್ಗೆ ಬಹಳ ಬೇಸರವಾಗಿ ಮಾತಾಡಿದಾಗ ಅವರೆಲ್ಲರಿಗೂ ಸಮಾಧಾನ ಪಡಿಸಿದಂತಹ ಒಂದು ವಾಕ್ಯ ಉಮ್ಮರಿದ್ದು, ಮರಣ ಆಗದೇ ಇರಬೇಕಿದ್ರೆ, ಮರಣ ಸಂಭವಿಸದೇ ಇರಬೇಕಿದ್ರೆ ಒಂದೇ ಮಾರ್ಗ ಇರುವುದು, ನಾವು ಜನಿಸದೇ ಇರಬೇಕು, ಅದು ಮಾತ್ರ ಇರುವುದು. ಬಹಳ ನನಗೆ 25 ವರ್ಷದ ಮೊದಲು ಅವರು ಹೇಳಿದಂಥ ಮಾತು ಸಂದರ್ಭಯೋಚಿತವಾಗಿ ನನಗೆ ನೆನಪಾಯಿತು. ಅಷ್ಟೊಂದು ಪರಿಣಾಮಕಾರಿ ಭಾಷಣವನ್ನು ಮಾಡಿದರು. ನಮ್ಮಲ್ಲೂ ವರ್ಷಕ್ಕೊಂದು ಈದ್ ಮಿಲಾದ್ ಕಾರ್ಯಕ್ರಮದಲ್ಲಿ ಅವರು ಮಾಡುವಂತಹ ಭಾಷಣ ಬಹಳ ಪರಿಣಾಮಕಾರಿ ಭಾಷಣ. ಅದೂ ಅಲ್ಲದೆ ಪ್ರತಿ ಮದ್ರಸದ ವಿದ್ಯಾರ್ಥಿಗಳ ಮುಖ ಪರಿಚಯ, ಯಾರು ಹೆತ್ತವರ ಮಗು ಎಂಬುವ ಪರಿಚಯ ಇರುವುದಿದ್ರೆ ಅವರಿಗಂತಲೇ ಹೇಳ್ಬೋದು ಆಡಳಿತ ಕಮಿಟಿಯಲ್ಲಿ. ಇನ್ನೊಂದು ವಿಶೇಷತೆ, 100 ಮಕ್ಕಳು ಈದ್ ಮಿಲಾದಿನ ಪ್ರೋಗ್ರಾಂ ಕೊಟ್ಟರು. ಅದನ್ನು ಪ್ರತ್ಯೇಕವಾಗಿ ಗಮನಿಸಿ ಅದಕ್ಕೆ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ರು. ಯಾರಲ್ಲಿ ಪ್ರತಿಭೆ ಇದೆ ಅಂತೇಳಿ, ಯಾವ ಯುವಕರಲ್ಲಿ ನಾಯಕತ್ವದ ಗುಣವಿದೆ ಎಂಬುದನ್ನು ಅವರು ಪರಿಶೀಲಿಸ್ತಾ ಇದ್ದರು. ಅಂತಹ ಯುವಕರನ್ನ ಅವರು ಪ್ರೇರೇಪಿಸ್ತಾ ಇದ್ದರು. ಆದುದರಿಂದಲೇ ಅವರು ನಿಜವಾದ ಜನನಾಯಕ. ಯಾರು ಒಬ್ಬ ನಿಜವಾದ ಜನನಾಯಕನೋ ಅವನು ಇನ್ನೊಂದು ನಾಯಕನನ್ನು ಸೃಷ್ಟಿಸಲೇಬೇಕು. ಎಲ್ಲಿವರೆಗೆ ಅಂತ ಹೇಳಿದರೆ, ಅವರ ಆತ್ಮೀಯ ಮಿತ್ರರಲ್ಲಿ ಅವರೊಂದು ಮಾತನ್ನು ಹೇಳಿದ್ರು. ನನ್ನನ್ನು ಕೂಡ ಹೇಳಿಲ್ಲ ಅವರು, ಏನಿದ್ರು ನನ್ನ ಹತ್ರ ಡಿಸ್ಕಸ್ ಮಾಡ್ತಾರೆ. 25 ವರ್ಷ ಆಯಿತು ಮಸೀದಿಯ ಆಡಳಿತ ಕಮಿಟಿಯಲ್ಲಿ ನಾನು ಸೇವೆ ಸಲ್ಲಿಸುವುದು. ನಮಗೆ ಪ್ರಾಯ ಆಯಿತು, ನಮ್ಮ ಟರ್ಮು ಈ ಸಲ ಮುಗಿಯಿತು. ಆ್ಯಕ್ಚುಲಿ ಜನವರಿಯಲ್ಲಿ ನಮ್ಮ
ಮಹಾಸಭೆ ಆಗ್ತದೆ, 3 ವರ್ಷಕ್ಕೊಮ್ಮೆ ಆಗುವಂಥದ್ದು. ವಕಫಿದ್ದು ಆದೇಶ ಇದೆ, ಮಾರ್ಚಿಂದ ಮಾರ್ಚಿಗೆ ಲೆಕ್ಕ ಕೊಡಬೇಕಂತೇಳಿ. ಅದಕ್ಕೆ ನಾವು ಏಪ್ರಿಲ್ 1st ವೀಕ್ ಇಟ್ಟಿದ್ದೇವೆ. ಈ ಸಲ ನಾನು ಆಡಳಿತ ಸಮಿತಿಯಿಂದ ಹೊರಗೆ ನಿಲ್ತೇನೆ, ಯಾರಾದರೂ ಹೊಸ ಯುವಕರನ್ನು ಅದಕ್ಕೆ ಸೇರಿಸುವ ಅಂತೇಳಿ. ಆಗಲೂ ನಾವು ನೆನೆಸಿದ್ದದ್ದು ಆಡಳಿತ ಕಮಿಟಿಯಿಂದ ಮಾತ್ರ ಹೊರಗೆ ನಿಲ್ತಾರೆ ಅಂಥೇಳಿ. ಇಂಥ ಒಂದು ಘಟನೆ ಸಂಭವಿಸ್ತದೆ ಅಂತೇಳಿ ಕನಸು ಮನಸ್ಸಲ್ಲೂ ನೆನೆಸಿರಲಿಲ್ಲ. ಉಮ್ಮರ್ರವರನ್ನು ಕಳೆದುಕೊಂಡ ಫಜೀರು ಊರೇ ಬಡವಾಗಿದೆ. ಕೇವಲ ನಮ್ಮ ಮಸೀದಿಗೋ ನಮ್ಮ ಜಮಿಯತುತ್ತಲಬಗೋ ಮುಸ್ಲಿಂ ಸಮುದಾಯಕ್ಕೂ ಆದಂತಹ ನಷ್ಟ ಅಲ್ಲ ಇದು. ಯಾಕೆಂತ ಹೇಳಿದರೆ ಅವರ ನಿಜವಾದ ಮೌಲ್ಯ ಗೊತ್ತಿಲ್ಲದವರಿಗೂ ಗೊತ್ತಾದದ್ದು ಅವರ ಮರಣದ ನಂತರನೇ. ಅಷ್ಟೊಂದು ಜನಸಾಗರ ಅಲ್ಲಿ ಸೇರ್ತದಂತೇಳಿ ಕನಸಲ್ಲೂ ಯಾರು ನೆನೆಸಿರಲಿಲ್ಲ. ಆ ಬಂದ ಜನ ಎಲ್ಲರೂ ಕಣ್ಣನೀರಿನಿಂದಲೇ ಅಲ್ಲಿಂದ ಹೊರಟು ಹೋದದ್ದು. ಆದ್ದರಿಂದ ಆ ಜನಸಾಗರದ ಕಣ್ಣೀರಿನಿಂದ ಅವರು ಏನಾದರೂ ಜೀವಂತವಿರುವಾಗ ಮಾಡಿದ ತಪ್ಪನ್ನು ಅಳಿಸಿ ಹೋಗಲಿ, ಅಲ್ಲಾಹನು ಅವರಿಗೆ ಕ್ಷಮೆಯನ್ನು ನೀಡಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸೋಣ. ಆಮೀನ್. ಯಾವತ್ತೂ ಅವರ ಬಾಯಲ್ಲಿ ಬರುವಂತಹ ಕೆಲವು ಮಾತುಗಳು, ಯಾಕಂತ ಹೇಳಿದರೆ ನಾವು ಹೆಚ್ಚಾಗಿ ಇರುವಂಥದ್ದು ಅದು ಎಲ್ಲರಿಗೂ ಪ್ರಯೋಜನಕಾರಿ ಆಗುವಂತಹ ಮಾತಾದ್ದರಿಂದ ನಾನು ನಿಮ್ಮಲ್ಲ ಹಂಚಿಕೊಳ್ತಾ ಇದ್ದೇನೆ. ನಾವು ಮನುಷ್ಯರು, ನಾವು ನಾಯಿ ಥರ ಬ್ಯುಸಿ ಆಗಬಾರ್ದು ಅಂತ ಒಂದು ಮಾತುಂಟು ಅವರ ಬಾಯಲ್ಲಿ. ಅದಕ್ಕೆ ಅವರು ವಿವರಣೆಯನ್ನು ನೀಡ್ತಾ ಇದ್ದರು. ನಾಯಿಗೆ ಏನು ಕೆಲಸ ಇಲ್ಲ, ಅದು ನಡೆದಾಡುವುದನ್ನು ನೀವು ಕಂಡಿದ್ದೀರಾ ಯಾರಾದರೂ ಅಂತೇಳಿ, ಅದು ಓಡಾಡ್ತಾ ಇರ್ತದೆ. ಆದ್ದರಿಂದ ಆ ಥರದ ಬ್ಯುಸಿ ನಾವು ಆಗಬಾರ್ದು. ಏನಾದರೂ ಕೆಲಸ ಇದ್ದರೆ ಬ್ಯುಸಿ ಆಗಬೇಕು, ಇಲ್ಲದ್ರೆ ನಮಗೆ ಬೇರೆ ಏನಾದರೂ ಆ ಟೈಮಲ್ಲಿ ನಾವು ಯೋಚಿಸಿ ಕೆಲಸ ಮಾಡಬೇಕಂತೇಳಿ. ಇನ್ನೊಂದು, ನಮ್ಮ ವಾಸ್ತವ ಸ್ಥಿತಿ ಏನೆಂದು ನಾವು ಅರಿತುಕೊಳ್ಬೇಕು. ನಾನು ಯಾರು ಅಂಥೇಳಿ ನಾನು ಜಡ್ಜ್ ಮಾಡಿಕೊಳ್ಬೇಕು. ಅದಕ್ಕೆ ತಕ್ಕ ನಾನು ಮುಂದುವರಿಬೇಕು, ಅದಕ್ಕೆ ತಕ್ಕ ನಾನು ಜೀವನ ಮಾಡಬೇಕೆಂಬುದು. ಇದು ಅವರು ಭಾಷಣದಲ್ಲಿ ಹೇಳುವ ಮಾತು. ವೈಯಕ್ತಿಕವಾಗಿ ನಾವು ಮಾತಾಡುವಾಗಲೂ ಆ ವಿಷಯವನ್ನು ಅವರು ಹಂಚಿಕೊಳ್ತಾ ಇದ್ದರು. ಇನ್ನೊಂದು, ಸ್ವಾಭಿಮಾನದಿಂದ ಬದುಕನ್ನು ಕಟ್ಟಿಕೊಳ್ಬೇಕೆಂಬ ಮಾತು. ಇನ್ನೊಂದು, ಯಾರಿಗೂ ನಾವು ಹೆದರಬಾರ್ದು ಎಂಬುದು ಮಾತುಂಟು ಅವರದು. ಆದರೆ ನಾವು ನ್ಯಾಯದ ಪರವಾಗಿರಬೇಕು ಅಂತ ಅದಕ್ಕೆ ಸೇರಿಸಿಕೊಳ್ತಾರೆ. ನಾವು ಅನ್ಯಾಯ ಮಾಡಿದರೆ ಯಾರಿಗೂ ಹೆದರಬಾರ್ದು ಅಂತೇಳಿ, ನ್ಯಾಯಯುತವಾಗಿ ನಾವು ಯಾರಿಗೂ ಹೆದರದೆ ಒಳ್ಳೆಯತನದಲ್ಲಿ ಬಾಳ್ಬೇಕಂತೇಳಿ. ಇನ್ನು ಏನಾದರೂ ಸಂಧಾನ ಪಂಚಾಯತಿಗೆ ಅವರಲ್ಲಿ ಬಂದರೆ, ಅದರಲ್ಲೂ ಕೂಡ ಕೌಟುಂಬಿಕ ಜೀವನದ ಪತಿಪತ್ನಿಯರ ಏನಾದರೂ ಬಂದರೆ, ಆ 2 ಸೈಡನ್ನು ಕೂತ್ಕೊಳ್ಳಿಸಿ ಅವರಿಗೆ ಬುದ್ಧಿವಾದವನ್ನು ಹೇಳಿ, ಅವರನ್ನು ಕೌನ್ಸಿಲಿಂಗ್ ಮಾಡಿ, ಅವರಲ್ಲಿದ್ದ ಸಮಸ್ಯೆಯನ್ನು ಕೇಳಿ, ಅವರು ಮಾಡಿದ ಪಂಚಾಯತಿಗೆಯಲ್ಲಿ 99% ದಾಂಪತ್ಯ ಜೀವನ ಮುಂದುವರಿದಿದೆ. 1% ಎಲ್ಲಾದರೂ ಡೈವರ್ಸ್, ತಲಾಖ್ ಆಗಿರ್ಬೋದು. ಅದು ಅವರ ವಾಕ್ಚಾತುರ್ಯ, ಅವರಲ್ಲಿದ್ದ ಅರಿವು, ಧಾರ್ಮಿಕ ಅರಿವು ಮತ್ತು ಕಾನೂನು ಅರಿವು, ಈ 3 ಉಪಯೋಗಿಸ್ತಾ ಇದ್ದರು. ಇಷ್ಟೆಲ್ಲ ಇದ್ರೂ ಕೂಡ, ಏನಾದರೂ ಸಮಸ್ಯೆ ಇದ್ದರೂ ಕೂಡ, ಎಂತಹ ಸಮಸ್ಯೆ ಅವರಿಗೆ ವೈಯಕ್ತಿಕವಾಗಿ ಬಂದರೂ ಕೂಡ ಅವರು ಅತ್ತದ್ದನ್ನು ನಾನೆಂದೂ ನೋಡಲಿಲ್ಲ. ಸುಮಾರು 30 ವರ್ಷಗಳ ಮೊದಲು, 32 ವರ್ಷಗಳ ಮೊದಲು ಅವರ ಅಣ್ಣ ತೀರಿಕೊಂಡ್ರು. ಇಲ್ಲಿದ್ದಾರೆ ಇಸ್ಮತ್ ಫಜೀರ್, ಅವರ ಅಪ್ಪ. ಆಗ ಅವರು ಅತ್ತದ್ದನ್ನು ನಾನು ಕಂಡಿದ್ದೇನೆ. ಆಮೇಲೆ ಅವರು ಎಂದೂ ಅಳ್ಳಿಲ್ಲ, ಅವರ ಕಣ್ಣಿನಿಂದ ನೀರು ಬರಲಿಲ್ಲ. ನಾವೇ ಏನಾದರೂ ನಮ್ಮ ವೈಯಕ್ತಿಕ ಸಮಸ್ಯೆ, ಸಾಮಾಜಿಕ ಸಮಸ್ಯೆಯನ್ನು ಅವರ ಹತ್ರ ಹೇಳಿದ್ರು, ಜೀವನ ಇಷ್ಟೇ ಭಾರಿ ಸಿಂಪಲಲ್ಲಿ ಮುಗಿಸ್ತಾ ಇದ್ದರು. ಇದೆಲ್ಲ ಜೀವನದ ಒಂದು ಪಾಠ, ಅದೆಲ್ಲ ಸಮಸ್ಯೆ ಅಲ್ಲ. ಜೀವನ ಅಂದರೆ ಇದೆಲ್ಲ ಇದ್ದೇ ಇರ್ತದೆ, ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳಿ, ಸುಧಾರಿಸಿಕೊಂಡು ಮುಂದುವರಿ ಎಂಬ ಆ ಸಮಾಧಾನದ ಮಾತು ನಮಗೆಲ್ಲರಿಗೂ ಚೈತನ್ಯವಾಗಿತ್ತು. ಆ ಸಮಾಧಾನವನ್ನು ಹೇಳುವ ಆ ಶಕ್ತಿಯೇ ಇಂದು ನಮ್ಮೊಂದಿಗೆ ಇಲ್ಲವಾಗಿದೆ. ನಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಒಂದೇ ಇತ್ತು ನಮಗೆಲ್ಲರಿಗೂ, ಅದು ಉಮರ್ ಫಜೀರ್. ಆ ಶಕ್ತಿಯೇ ಅದು ಇಲ್ಲವಾಗಿದೆ. ಉಮರ್ರಿಗೆ ರಿಪ್ಲೇಸ್ಮೆಂಟ್ ಫಜೀರಲ್ಲಿ ಇನ್ನೊಂದು ಶಕ್ತಿ ಇಲ್ಲ, ಅದನ್ನು ನಾವೆಲ್ಲರೂ ಒಪ್ಪಿಕೊಂಡಿದ್ದೇವೆ. ನಾನು ರಾಜಕೀಯದ ಬಗ್ಗೆ ಮಾತಾಡೋದಿಲ್ಲ. ರಾಜಕೀಯ ಶಕ್ತಿ ಆಗಲಿ, ಧಾರ್ಮಿಕ ಶಕ್ತಿ ಆಗಲಿ, ಸಾಮಾಜಿಕ ಶಕ್ತಿ ಆಗಲಿ, ಅಂದರೆ ಎಲ್ಲ ಜಾತಿಯವರು, ಯಾವ ಮನೆಯವರು ಎಂಬ ಪರಿಚಯ ವೈಯಕ್ತಿಕವಾಗಿ ಇದ್ದದ್ದು ಆ ಒಂದು ಶಕ್ತಿಯವರು, ಅದು ಯಾರಿಗೂ ಇಲ್ಲ. ಯಾರನ್ನು ಕಂಡರು
ಎಲ್ಲಿವರೆಗೆ ಅಂತ ಹೇಳಿದರೆ, ವಲಸೆ ಕಾರ್ಮಿಕರು ಯಾರಾದರೂ ಬಂದು ಇಲ್ಲಿ ಕೆಲಸ ಮಾಡುವವರು ಇದ್ದರು, ಅವರನ್ನು ಕರೆದು ಮಾತಾಡುವ ಸ್ವಭಾವ ಅವರಲ್ಲಿತ್ತು. ಅದು ನಮ್ಮಲ್ಲಿಲ್ಲ. ಅವರು ಇಲ್ಲಿಂದಲೂ ಬಂದವರು ದುಡಿದು ತಿಂತಾರೆ ಹೋಗ್ತಾರೆ ಅಂತೇಳಿ ಅವರ ಪೂರ್ವಾಪರ ವಿಚಾರಿಸಲಿಕ್ಕೆ, ಅವರ ಕಷ್ಟ ಸುಖ ವಿಚಾರಿಸಲಿಕ್ಕೆ ನಾವು ಯಾರೂ ಹೋಗುವುದಿಲ್ಲ. ಅವರು ಮರಣ ಹೊಂದಿದ ಮೇಲೆ ಒಂದಿಬ್ಬರು ನಮ್ಮ ಊರಿನ ಮಹಿಳೆಯರು ನನಗೆ ಫೋನ್ ಮಾಡಿದರು. ಲಾಕ್ಡೌನ್ ಟೈಮಲ್ಲಿ ಮನೆಯಲ್ಲಿ ಅಕ್ಕಿ ಉಂಟಾ, ನೀವು ಊಟ ಮಾಡಿದ್ರಾ, ನಮ್ಮ ಊರಲ್ಲಿದ್ದು ನೀವು ಹಸಿದಿರಬಾರ್ದು ಎಂಬ ನೆಲೆಯಲ್ಲಿ ವೈಯಕ್ತಿಕವಾಗಿ ಒಂದು ಕೇಳಿದಂತಹ ಒಂದು ಮನುಷ್ಯ ಪ್ರೇಮಿ ಜೀವಿಯಂತೆ ಉಮರ್. ಯಾರ್ಯಾರು ತಂದು ಎಷ್ಟೋ ಕಿಟ್ಟು ಕೊಡುವುದಕ್ಕಿಂತಲೂ ಮೇಲಿನ ಕೆಲಸ ಅದು ಅಂತ ನನ್ನ ಭಾವನೆ. ವೈಯಕ್ತಿಕವಾಗಿ ಒಬ್ಬರನ್ನು ಮೀಟ್ ಆಗಲಿಕ್ಕೆ ಯಾರಿಗೂ ಪುರ್ಸತ್ತಿಲ್ಲದಂಥ ಒಂದು ಸಂದರ್ಭದಲ್ಲಿ, ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ಅದಕ್ಕೆಲ್ಲದಕ್ಕೂ ತದ್ವಿರುದ್ಧ ಇರುವಂತಹ ಒಂದು ವ್ಯಕ್ತಿತ್ವ ಅಂದರೆ ಉಮರ್ ಫಜೀರ್. ಮರಣದ 2 ದಿನ ಮೊದಲು ಅವರೊಂದು ಚಾಟ್ ಮಾಡಿದ್ರು, ಯಾರೊಂದಿಗೆ ಅಂತ ಗೊತ್ತಿಲ್ಲ. ಅದೇ ದಿನ ರಾತ್ರಿ ನನಗೆ ನನ್ನ ಆತ್ಮೀಯರೊಬ್ಬರು ಅದನ್ನು ಕಳಿಸಿದರು. ನಾನು ಬದುಕಿರುತ್ತೇನೋ ಇಲ್ಲವೋ ಎಂಬುದೇ ನನಗೆ ಗೊತ್ತಿಲ್ಲ. ಹಾಗಿರುವಾಗ ಆ ವಿಷಯ ಬಿಡಿ, ಯಾರ ಬಗ್ಗೆ ಆಗಲಿ ಒಮ್ಮೆಲೆ ಒಂದು ತೀರ್ಮಾನಕ್ಕೆ ಬರಬಾರದು ಎಂಬುದು ನನ್ನ ಅಭಿಪ್ರಾಯ. ಹಾಗಿದ್ದರೆ ಇದು ಅವರ ಮರಣದ ಮುನ್ಸೂಚನೆ. ನಾನೋರ್ವ ಅವರ ಶಿಷ್ಯನಾಗಿ, ಅಭಿಮಾನಿಯಾಗಿ, ಅವರ ಸಹೋದರ ಮಾವನ ಮಗನಾಗಿ, ಈ ಮಸೀದಿಯ ಅಧ್ಯಕ್ಷನಾಗಿ ಕಳೆದ 50 ವರ್ಷಗಳಲ್ಲಿ ಅವರ ಒಡನಾಟದಲ್ಲಿದ್ದರೂ ಕೂಡ ನಮ್ಮೊಂದಿಗೆ ಎಷ್ಟೋ ಚರ್ಚೆಗಳಾಗಿರ್ಬೋದು, ಎಷ್ಟೋ ಅಭಿಪ್ರಾಯ ವ್ಯತ್ಯಾಸಗಳಾಗಿರ್ಬೋದು, ಮಸೀದಿಯ ಮೀಟಿಂಗಲ್ಲೂ ಚರ್ಚೆ ಆಗಿರ್ಬೋದು, ವೈಯಕ್ತಿಕವಾಗಿ ನಮಗೂ ಅವರಿಗೂ ಚರ್ಚೆ ಆಗಿರ್ಬೋದು. ಆದರೆ ಯಾವತ್ತೂ ನಾನು ಅವರನ್ನು ವಿರೋಧಿಸಲಿಲ್ಲ ಅಂತ ಖಂಡಿತವಾಗಿ ಎದೆತತ್ತಿ ಹೇಳುವಂತಹ ಧೈರ್ಯ ನನಗಿದೆ. ಈ ಧೈರ್ಯ ಎಲ್ಲರಿಗೂ ಇರಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ, ತುಂಬ ಒಳ್ಳೆಯ ಮನುಷ್ಯನಾಗಿ ಬದುಕುವಾಗ ಅವನಿಗೆ ಟೀಕೆಗಳು ಜಾಸ್ತಿ. ನಾನೇ ನನ್ನ ಶಾಲಾ ವಿದ್ಯಾಭ್ಯಾಸ ಮುಗಿಸಿ ಈ ಸಾರ್ವಜನಿಕ ರಂಗಕ್ಕೆ ಬರುವಾಗ ಸೇಸಪ್ಪಣ್ಣನವರು ಹೇಳಿದ ಮಾತು ಇಂದಿಗೂ ನೆನಪಿದೆ. ಸಾರ್ವಜನಿಕ ರಂಗ ಅಂದರೆ ಟೀಕೆಗಳನ್ನು ಎದುರಿಸುವ ಶಕ್ತಿ ಇರಬೇಕಂತೇಳಿ. ನಮ್ಮನ್ನು ಎಲ್ಲರೂ ಒಳ್ಳೆಯವರಂತೆ ಹೇಳಿದರೆ ನಿಮಗೆ ಸಾರ್ವಜನಿಕ ರಂಗ ಆಗಲಿಕ್ಕಿಲ್ಲ. ನಿಮ್ಮನ್ನು ಎಷ್ಟು ಟೀಕೆ ಮಾಡ್ತಾರಾ ಅಷ್ಟು ನೀವು ಸಾರ್ವಜನಿಕ ರಂಗದಲ್ಲಿ ಮುಂದೆ ಬರ್ಬೋದು ಅಂತೇಳಿ. ಇದು ಉಮ್ಮರ್ ಮತ್ತು ಸೇಸಪ್ಪಣ್ಣನವರಿಂದ ನಾವು ಪಡೆದಂತಹ ಮಾರ್ಗದರ್ಶನ. ಆ ಗೌರವ ಯಾವತ್ತೂ ಸೇಸಪ್ಪಣ್ಣನವರಿಗೆ ನಮ್ಮದು ಇದೆ ಎಂಬುದನ್ನು ಬಹಳ ಖುಷಿಯಿಂದ ಹೇಳ್ತೇವೆ ನಾವು. ಪ್ರತಿಯೊಂದು ಮನೆಯಲ್ಲೂ ಸಂತೋಷವಾಗಿತ್ತು. ಎಲ್ಲ ಸಂಘ ಸಂಸ್ಥೆಯವರು ಅವರನ್ನು ಅಭಿನಂದಿಸಿದ್ದಾರೆ, ಅವರಿಗೆ ಸನ್ಮಾನವನ್ನು ಮಾಡಿದ್ದಾರೆ. ಅದು ಅವರ ಒಳ್ಳೆಯತನಕ್ಕೆ ಸಾಕ್ಷಿ. ಇನ್ನೊಂದು ವಿಶೇಷ ಶಕ್ತಿ ಉಮರ್ರವರಿಗಿದ್ದದಂತ ಹೇಳಿದರೆ, ಅವರಿಗೆ ತನ್ನ ವಿರೋಧಿಗಳನ್ನು ಪ್ರೀತಿಸುವಂಥ ಶಕ್ತಿ. ಇದು ನಮ್ಮಿಂದ ಸಾಧ್ಯ ಇಲ್ಲ. ನಾವು ನಮ್ಮನ್ನು ಯಾರು ಪ್ರೀತಿಸ್ತಾರ ಅವರಿಗೆ ಗೌರವ ಕೊಡ್ತೇವೆ, ಅವರನ್ನು ಪ್ರೀತಿಸ್ತೇವೆ. ಉಮರ್ರವರು ಅವರನ್ನು ವಿರೋಧಿಸುವವರನ್ನು ಪ್ರೀತಿಸುವಂಥ ಒಂದು ಮಹಾನ್ ಶಕ್ತಿಯನ್ನು ಅವರು ಹೊಂದಿದ್ದರು. ಇದಿಷ್ಟೆಲ್ಲ ನಾನು ಉಮರ್ರವರ ಬಗ್ಗೆ ಹೇಳಿದೆ. ಇನ್ನೊಂದು ನನ್ನ ಅಭಿಪ್ರಾಯ ಅಂದರೆ, ಈ ಅಗಲಿಕೆಯ ನಂತರ ನಾವಿಷ್ಟೆಲ್ಲ ಹೊಗಳ್ತೇವೆ, ಇನ್ನಾದರೂ ನಾವು ಜೀವಂತ ಇರುವಾಗ ಪರಸ್ಪರ ಪ್ರೀತಿಸುವುದನ್ನು ಕಲಿಯೋಣ ಎಂಬ ಸಂದೇಶದೊಂದಿಗೆ ಸರ್ವಶಕ್ತನಾದ ಅಲ್ಲಾಹನು ಅವರ ಬರ್ಜಕಿ ಜೀವನವನ್ನು ಉತ್ತಮಗೊಳಿಸಲಿ, ಖಬರನ್ನು ವಿಶಾಲಗೊಳಿಸಲಿ. ಮೊನ್ನೆ ಸೇರಿದ ಜನಸಾಗರದ ಕಣ್ಣೀರಿನಿಂದ ಅವರ ಪಾಪ ಅಳಿಸಿ ಹೋಗಲಿ. ನಮ್ಮೆಲ್ಲರನ್ನ ಸರ್ವಶಕ್ತನಾದ ಅಲ್ಲಾಹನು ನಾಳೆ ಸ್ವರ್ಗಲೋಕದಲ್ಲಿ ಒಂದುಗೂಡಿಸಲಿ. ಆಮೀನ್ ಎಂಬ ಪ್ರಾರ್ಥನೆಯೊಂದಿಗೆ ನನ್ನ ಮಾತಿಗೆ ವಿರಾಮವನ್ನು ಹಾಕ್ತೇನೆ. ವಾಖರ್ ದವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಸಮಾಜ ಸೇವಕರಾದಂತಹ ಜಗದೀಶ್ ಆಳ್ವ ಕೋಯತ್ತಬೈಲು, ನಾಸಿರ್ ನಡುಪದು, ಸಿದ್ದಿಕ್ ಮುಡಿಪು, ಚಂದ್ರಹಾಸ್ ಕರ್ಕೇರ, ಅಬ್ದುಲ್ ರಹಮಾನ್ ಬಾಳೆಪುಣಿ, ಮಂಗಳೂರು ವಿಶ್ವವಿದ್ಯಾನಿಲಯದ ಮಾಜಿ ರಿಜಿಸ್ಟ್ರಾರ್ ಆದಂತಹ ಪ್ರೊಫೆಸರ್ ಎಂ ಖಾನ್, ಕೊಣಾಜೆ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಇಕ್ಬಾಲ್ ಕೊಣಾಜೆ, ಅಚ್ಯುತಗಟ್ಟಿ, ಮುಡಿಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಪ್ರಶಾಂತ್ ಕಾಜವ, ಸಂತೋಷ್ ಶೆಟ್ಟಿ, ನವೀನ್ ಪಾದಿಲ್ಪಾಡಿ, ಹೀಗೆ
ಮುಡಿಪು ಕಾಲೇಜಿನ ಉಪನ್ಯಾಸಕರಾದಂತಹ ಫ್ರಾನ್ಸಿಸ್ ಸರ್, ಹೈದರ್ ಕೈರಂಗಳ, ಬಹಳಷ್ಟು ಮಂದಿ ಉಪಸ್ಥಿತರಿದ್ದಾರೆ. ತಮ್ಮೆಲ್ಲರ ಉಪಸ್ಥಿತಿಯನ್ನು ಗುರುತಿಸ್ತೇವೆ, ಗೌರವಿಸ್ತೇವೆ. ಹೆಸರು ಮರೆತು ಹೋಗಿದೆ. ಉಮರ್ ಫಜೀರ್ ಅವರ ಆತ್ಮೀಯ ಸ್ನೇಹಿತರು ಒಡನ್ ಪ್ರೀತಿಯ ಸೇಸಪ್ಪಣ್ಣ ಅವರನ್ನ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಿ. ಗೌರವಾನ್ವಿತ ರಹಿಮಾನಿಯ ಜುಮ್ಮಾ ಮಸೀದಿಯ ಧರ್ಮಗುರುಗಳೇ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ನೂರಾರು ಸಂಖ್ಯೆಯಲ್ಲಿ ನೆರೆದಿರುವಂತಹ ಧಾರ್ಮಿಕ ನೇತಾರರೇ, ಗುರುಗಳೇ, ಅದೇ ರೀತಿ ಹಿರಿಯ ಬಂಧುಗಳೇ, ಸರ್ವಧರ್ಮೀಯರೇ, ನಾವು ಇವತ್ತು ಈ ವೇದಿಕೆಯನ್ನು ಅಲಂಕರಿಸಿರುವುದು ಬಹುಶಃ ಸಂತೋಷಕ್ಕಾಗಿ ಅಲ್ಲ. ಇಂಥ ವೇದಿಕೆ ಜೀವಮಾನದಲ್ಲಿ ಒಂದು ಕಪ್ಪು ಚುಕ್ಕೆಯಾದರೂ ಕೂಡ ಆ ಗತಿಸಿದ ವ್ಯಕ್ತಿಗೆ ಅಂತಿಮ ನಮನ ಸಲ್ಲಿಸಿ ಹೃದಯಾಂತರಾಳದ ಆ ದುಃಖವನ್ನು ಭರಿಸುವಂತಹ ಮತ್ತು ಭಗವಂತನಲ್ಲಿ, ಪರಮಾತ್ಮನಲ್ಲಿ ಲೀನವಾಗುವಂತಹ ಉದ್ದೇಶಕ್ಕಾಗಿ ನಾವೆಲ್ಲ ಸೇರಿದ್ದೇವೆ. ಬಹುಶಃ ಉಮರ್ ಫಜೀರ್ ಮತ್ತು ನಾನು ಹಿರಿಯವನು, ಉಮರ್ ಫಜೀರು ಕಿರಿಯವರು. ಈ ಫಜೀರಿನಲ್ಲಿ ಉಮರ್ ಫಜೀರ್ ಅವರ ಗುಣಗಾನ ಅಥವಾ ಅವರ ಒಂದು ವ್ಯಕ್ತಿತ್ವವನ್ನು ಅಳೆಯುವುದೆಂದರೆ ಸಮುದ್ರದ ಆಳ ಮತ್ತು ವಿಸ್ತಾರವನ್ನು ಹೇಗೆ ನನಗೆ ನೋಡಲಿಕ್ಕೆ ಸಾಧ್ಯ ಇಲ್ಲವೋ ಅದೇ ರೀತಿ ನನ್ನಿಂದ ಅದನ್ನು ಹೇಳಲಿಕ್ಕೂ ಸಾಧ್ಯವಿಲ್ಲ, ವರ್ಣಿಸಲಿಕ್ಕೂ ಸಾಧ್ಯವಿಲ್ಲ. ಇಷ್ಟರಲ್ಲೇ ಹೇಳಿದರು ಪ್ರಾಸ್ತಾವಿಕ ಭಾಷಣ ಮತ್ತು ಸ್ವಾಗತ ಭಾಷಣ. ಈ ಫಜೀರಿನಲ್ಲಿ 22 ತಾರೀಕು ಶುಕ್ರವಾರ ಆ ನೇಸರನು, ಸೂರ್ಯದೇವನು ಬಾನಿನಲ್ಲಿ ದೂರದಲ್ಲಿ ಬರುತ್ತಾ ಇರುವಾಗ ಅದಕ್ಕಿಂತ ಮುಂಚೆ ಅರುಣೋದಯವಾಗುತ್ತದೆ ಅಂತ ನಮ್ಮಲ್ಲಿ ಹೇಳ್ತಾರೆ. ಅರುಣನು ಬರುವಂತಹ ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಮ ಫಜೀರಿನ ಒಂದು ಸೂರ್ಯ ಅಸ್ತಮಿಸುತ್ತಾ ಹೋಯಿತು. ಇದನ್ನು ನೆನೆಸಲಿಕ್ಕೆ ಸಾಧ್ಯವಾಗದಂಥ, ಜೀರ್ಣಿಸಿಕೊಳ್ಳಲಿಕ್ಕೆ ಸಾಧ್ಯವಾಗದಂಥ ಮಾತು. ಬಹುಶಃ ನಾನು ಎಷ್ಟೋ ಸಮಯ ಇದೆಲ್ಲ ಹೇಳಬಾರದು. ಬೆಳಿಗ್ಗೆ 5:30ಯಿಂದ 6:30, 7 ಗಂಟೆಗೆ ಯಾರದ್ದಾದರೂ ಫೋನ್ ಬಂದರೆ ಇದು ಏನೋ ಒಂದು ಅಶುಭ ಸೂಚಕ ಅಂತ ತಿಳ್ಕೊಳ್ತೇನೆ. ಆವತ್ತು ಕೂಡ ಬೆಳಿಗ್ಗೆ ಬಹುಶಃ 6:30 ಗಂಟೆಗೆ ಯಾರೋ ನಮ್ಮ ಆತ್ಮೀಯ ಅವರ ಪುತ್ರಿ ಬಹುಶಃ ಫೋನ್ ಮಾಡಿದರು. ನಾನು ಮಂದಿರದಲ್ಲಿದ್ದೆ. ಸೊಸೆ ಬಂದು ಹೇಳಿದಳು. ಆಗಲೇ ನನಗೆ ಬರ ಸಿಡಿಲಂತೆ ಇದನ್ನು ಜೀರ್ಣಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಇಂತಹ ಉಮರ್ ಫಜೀರನ್ನು ವರ್ಣಿಸಲು ಸಾಧ್ಯವಿಲ್ಲ, ಹೇಳಲು ಸಾಧ್ಯವಿಲ್ಲ. ಅವರು ಮಾಡಿದಂಥ ಪರೋಪಕಾರ ಅವರಿಗಾಗಿ ಅಲ್ಲ, ಹೇಳಿದರು. ಈಗ ಜೀವನದಲ್ಲಿ ಎಲ್ಲರೂ ಒಂದಲ್ಲ ಒಂದು ರೀತಿಯ ಬೇಸರ ಪಟ್ಟುಕೊಂಡು ಕೋಪದಿಂದ ಹೋಗ್ತಾರೆ. ಆದರೆ ಉಮ್ಮರ್ ಎಷ್ಟೇ ಒತ್ತಡ ಇರಲಿ, ಬರುವಾಗ ಒಂದು ಸಲ ನನ್ನನ್ನು ನೋಡಿ ಹಸನ್ಮುಖ ಬೀರಿ ಆ ಯೋಗಕ್ಷೇಮವನ್ನು ವಿಚಾರಿಸಿ ಹೋಗುವುದಂತ ಉಮ್ಮರ್ರವರ. ಇನ್ನು ಉಮ್ಮರ್ರವರ ವ್ಯಕ್ತಿತ್ವವನ್ನು ಹೇಳಬೇಕಾದ್ರೆ ಬಹುಶಃ ಮನುಷ್ಯನು 3 ವಿಧದಲ್ಲಿ ಸಮಾಜದಲ್ಲಿ ಗುರುತಿಸಿಕೊಳ್ತಾನೆ. ಒಂದು ತನ್ನ ಹಿರಿಯರ ಮೂಲಕ, ಅವರ ಮನೆತನದ ಮೂಲಕ, ಅವರ ಆ ಒಂದು ವ್ಯಕ್ತಿತ್ವದ ಮೂಲಕ ನಾನು ಕೂಡ ಅವರ ಹೆಸರು ಹೇಳಿ ಆ ಒಂದು ಘನಸ್ಥಿಕೆಯನ್ನು ತೋರಿಸಿಕೊಳ್ತೇನೆ. ಇನ್ನೊಂದು ವಿಧದಲ್ಲಿ ತನ್ನದೇ ಕುಟುಂಬದ ಸದಸ್ಯರು ಅತಿ ಶ್ರೇಷ್ಠರಾಗಿದ್ದುಕೊಂಡು, ಊರಲ್ಲಿ ಗಣ್ಯರಾಗಿದ್ದುಕೊಂಡು ಆ ರೀತಿಯಲ್ಲಿ ನಾವು ನಮ್ಮ ಹೆಸರನ್ನು ಉಳಿಸಿಕೊಳ್ತೇವೆ. ಆದರೆ ಉಮ್ಮರ್ ಫಜೀರ್ ಹಾಗಲ್ಲ. ನಾನು ತಿಳಿದ ಮಟ್ಟಿಗೆ ತನ್ನ ಸ್ವಂತ ಸೇವೆಯಿಂದ, ಸಮಾಜ ಸೇವೆಯಿಂದ, ಊರಿನವರ ಪ್ರೀತಿಯಿಂದ, ಎಲ್ಲ ಧರ್ಮದವರ ಯಾವುದೇ ಸಮಸ್ಯೆ ಇದ್ದರೆ ಆ ಪ್ರೀತಿಯನ್ನು ಉಳಿಸಿಕೊಂಡು ಗಳಿಸಿಕೊಂಡು ಆ ಉಮ್ಮರ್ ಫಜೀರು ಪ್ರತಿ ಓರ್ವ, ಕೇವಲ ಫಜೀರ್ ಅಂತ ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ, ಕನಿಷ್ಠ ಒಂದು 4-5 ಗ್ರಾಮಗಳಲ್ಲಿ ಉಮ್ಮರ್ ಫಜೀರ್ ಎಂದರೆ ಅಂತಹ ವ್ಯಕ್ತಿ ಬಹುಶಃ ಇನ್ನು ಹುಟ್ಟಿ ಬರಲಿಕ್ಕೆ ಸಾಧ್ಯ ಇದೆ. ಹುಟ್ಟಿ ಬಂದದ್ರಲ್ಲಿ ಇಲ್ಲ ಅಂತ ನನ್ನ ಭಾವನೆ.
ಇವತ್ತು ನಾವು ಭಾಷಣ ಮಾಡುವಂಥ ಸಮಯವಲ್ಲ. ನಾವು ಆ ಉಮ್ಮರ್ ಫಜೀರ್ರವರ ಅತಿ ಉತ್ತಮವಾದ ಗುಣಗಳು ಯಾವುದಿತ್ತೋ, ಸೇವಾ ಮನೋಭಾವನೆ ಯಾವುದಿತ್ತೋ, ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ಸಹಾಯ ಮಾಡುವಂತಹ ಸ್ವಬುದ್ಧಿ, ಅವನು ಯಾರನ್ನು ಕಾಯ್ತಿರಲಿಲ್ಲ. ತಕ್ಷಣ ಹೋಗೋದು, ಅವರಿಗೆ ಇನ್ನೊಬ್ಬರಿಗೆ ಹೇಳುವುದು, ಇಂತೆಂಥ ಆಪತ್ತಿ ಇದೆ, ಇಂತೆಂಥ ಸಹಾಯ ಬೇಕೆಂತ ಹೇಳಿ ಎಲ್ಲರನ್ನು ಒಟ್ಟುಗೂಡಿಸಿ ಅದೊಂದು ಪರೋಪಕಾರವನ್ನು ಮಾಡುತ್ತಿದ್ದಂಥ ವ್ಯಕ್ತಿ. ಅಂತೂ ಫಜೀರಿನ ಯಾವುದೇ ಅಭಿವೃದ್ಧಿ ಕಾರ್ಯಗಳಿರಲಿ, ಅದರಲ್ಲಿ ಉಮ್ಮರ್ರವರ ರಕ್ತದ ಕನಕನವು ಎದ್ದು ತೋರುತ್ತಿದೆ. ಬಹುಶಃ ನಾವು ಹೇಳಬಾರ್ದು, ಇಲ್ಲಿ ಕಂಬಳ ಪದವಿನಲ್ಲಿ ನವಗ್ರಾಮ ಯೋಜನೆ ಆಯಿತು, ಎಲ್ರಿಗೂ ಗೊತ್ತಿದೆ. ಆ ಯೋಜನೆ ಸಂದರ್ಭದಲ್ಲಿ ಅಲ್ಲಿ ಮನೆ ಕಟ್ಟಲಿಕ್ಕೆ ಆಶ್ರಯ ಮನೆಗಳಿಗೆ ವಿಶೇಷವಾಗಿ ಸರ್ಕಾರದಿಂದ ಬರುವುದು ಎಷ್ಟೋ 10-15 ವರ್ಷಕ್ಕೆ. ಆವಾಗ ಏನಾಯ್ತು ಅಂದರೆ, ಬಂಟ್ವಾಳ ತಾಲೂಕಿನ ವಾಮದ ಪದವಿನಲ್ಲಿ ಒಂದು ನವಗ್ರಾಮ ಯೋಜನೆ ಅಲ್ಲಿ ನಿಂತೋಯ್ತು. ಏನು ಆವಾಗ ಉಮ್ಮರ್ ಫಜೀರ್ ಅವರು ತಾಲೂಕು ಪಂಚಾಯತ್ ಉಪಾಧ್ಯಕ್ಷರಾಗಿದ್ದರು, ನಾನು ಇಲ್ಲಿ ಪಂಚಾಯತ್ನಲ್ಲಿದ್ದೆ. ಸೇಸಪ್ಪನ ಒಂಜಿ ನಮ್ಮ ಆಶ್ರಯದ ಒಂದು ಬಾಕಿ ಹಾಕೊಂಡತ್ತ ವಾಮದ ಪದವಡು ಒಂಜಿ ಇಂದು ಪೆಂಡಿಂಗ್ ಆಗ್ತಾನೆ, ಅವಳು ಮಲ್ಪನ ಕುಳಿಜೇರು ನಮ್ಮ ಮಲ್ಪಗನ. ಆವಾಗಲೇ ನಾನು ಒಪ್ಪಿಗೆ ಪಡ್ಕೊಂಡು ಉಮ್ಮರ್ರವರು ಅದನ್ನು ತಾಲೂಕು ಪಂಚಾಯತ್ ಮಂಡಿಸಿ ಬದಲಾವಣೆ ಮಾಡಿಸಿ ನಮ್ಮ ಕಂಬಳ ಪದವಿಗೆ ಆ ನವಗ್ರಾಮ ಯೋಜನೆಯನ್ನು ಮಂಜೂರು ಮಾಡಿದ್ದಾರೆ. ಇದು ಬಹುಶಃ ಇಡೀ ನಮ್ಮ ಫಜೀರಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತಹ ನವಗ್ರಾಮದ ಒಂದು ಆ ಚಂದವಾದ ಪ್ರಸಿದ್ಧವಾದಂಥ ಅದು ಉಮ್ಮರ್ ಫಜೀರ್ನನ್ನು ಎಂದೆಂದಿಗೂ ಮರೆಯಲಿಕ್ಕೆ ಸಾಧ್ಯವಿಲ್ಲ. ಇಂತಹ ಉಮ್ಮರ್ ಫಜೀರ್ನನ್ನು ಕಳೆಗೊಂಡಂತಹ ನಾವು ದುರ್ದೈವಿಗಳು. ಆದರೂ ಉಮ್ಮರ್ ಕುಂಜಿಯವರು ತೋರಿಸಿದಂಥ ಯಾವ ಒಳ್ಳೆಯ ಮಾರ್ಗದರ್ಶನ ಇದೆ ಅದನ್ನು ನಾವೆಲ್ಲರೂ ಪಾಲಿಸೋಣ, ನಾವೆಲ್ಲರೂ ಉಳಿಸೋಣ. ಆ ಉಮ್ಮರ್ ಫಜೀರ್ ಅವರು ಗಳಿಸಿದಂಥ ಹೆಸರನ್ನು ನಾವೆಲ್ಲರೂ ಸೇರಿ ಅಜರಾಮರವಾಗಿಸುವಂಥ ಕೆಲಸವನ್ನು ಮಾಡುತ್ತಾ ಇರಲಿ ಅಂತ ಹೇಳಿ ನಾನು ಕೊನೆಯದಾಗಿ ಆ ಚಿರ ಆತ್ಮಕ್ಕೆ ಚಿರಶಾಂತಿಯನ್ನು ಬಯಸ್ತಾ ಇದ್ದೇನೆ. ಇಲ್ಲಿಗೆ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಉಮರ್ ಫಜೀರ್ ಅವರ ಆತ್ಮೀಯ ಸ್ನೇಹಿತರು ಆದಂತಹ ರೋಷನ್ ಡಿಸೋಸ, ನಮ್ಮ ಗೌರವಾನ್ವಿತ ಶಾಸಕರು ನಮ್ಮ ಜೊತೆ ಬಂದು ಸೇರಿಕೊಂಡಿದ್ದಾರೆ, ಅವರನ್ನು ಸ್ವಾಗತಿಸ್ತೇವೆ. ಜನಪ್ರಿಯ ಶಾಸಕರಾದ UT ಖಾದರ್ ಅವರೇ, ನೆರೆದಂತಹ ಎಲ್ಲ ಧಾರ್ಮಿಕ ನೇತಾರರೇ, ರಾಜಕೀಯ ನೇತಾರರೇ, ಸರ್ವ ಧರ್ಮದ ಹಿರಿಯರೇ, ಕಿರಿಯರೇ, ಮಾನವ ಜೀವನ ದೇವರು ನೀಡುವಂತಹ ಬಹುದೊಡ್ಡ ಕೊಡುಗೆ. ಜನನ ಹಾಗೂ ಮರಣ, ಇದರಲ್ಲಿ ಒಂದು ಜೀವನದ ಮೊದಲನೇ ದಿನವಾದರೆ ಮರಣ ಕೊನೆಯ ದಿನ. ಈ ಭೂಮಿಯಲ್ಲಿ ಜನಿಸಿದ ಪ್ರತಿಯೊಂದು ಜೀವಿಗೂ ಮರಣ ನಿಶ್ಚಿತ. ಮರಣ ಅದು ಯಾವಾಗ, ಎಲ್ಲಿ, ಹೇಗೆ, ಇದು ಮನುಷ್ಯ ನಿರ್ಧರಿತವಲ್ಲ. ದೇವರ ಯೋಜನೆ ಎಂಬುದು ನಾವೆಲ್ಲ ಮನಗಂಡಿದ್ದೇವೆ. ಆದರೆ ಜನನ ಮತ್ತು ಮರಣದ ನಡುವಿನ ಜೀವನ ಬಹಳ ಮುಖ್ಯ. ಎಷ್ಟು ವರ್ಷ ಬದುಕಿದ್ದೇವೆ ಎನ್ನುವುದಕ್ಕಿಂತ ಹೇಗೆ ಬದುಕಿದ್ದೇವೆ ಎನ್ನುವುದು ಬಹಳ ಅರ್ಥಪೂರ್ಣ. ನಾನು ಶಾಂತ ಸ್ವರೂಪಿ ಆತ್ಮ. ನಾನು ಶುದ್ಧವಾದ, ಪರಿಶುದ್ಧವಾದ, ಪವಿತ್ರವಾದ ಆತ್ಮ. ನನ್ನಲ್ಲಿ ಶಕ್ತಿ ಇದೆ, ನನ್ನಲ್ಲಿ ಯುಕ್ತಿ ಇದೆ, ನನ್ನಲ್ಲಿ ಏನು ಬೇಕಾದರೂ ಮಾಡುವ, ಸಾಧಿಸುವ ಛಲವಿದೆ, ಬಲವಿದೆ, ಇಚ್ಛಾಶಕ್ತಿ ಇದೆ, ಆತ್ಮವಿಶ್ವಾಸವಿದೆ. ಪ್ರತಿದಿನವೂ ನಾನು ಬಿಡುವಿಲ್ಲದಷ್ಟು ಕಾರ್ಯವನ್ನು ಮಾಡುತ್ತಿದ್ದೇನೆ. ಆದರೆ ನಾನು ಒಂದು ಮಾತು ಎಲ್ಲರಿಗೂ ಮರೆಯುವುದಿಲ್ಲ, ಎಂದಿಗೂ ಮರೆಯುವುದಿಲ್ಲ. ನಾನು ಏನೇ ಕಾರ್ಯ ಮಾಡಿಸಿದರೂ ನಾನು ಶಾಂತ ಸ್ವರೂಪದಿಂದ ಮಾಡುತ್ತೇನೆ ಎನ್ನುವ ತತ್ವದಂತೆ ನಡೆದ
ನಮ್ಮೆಲ್ಲರ ನೆಚ್ಚಿನ ಸ್ನೇಹಿತ, ಸಹೋದರ, ನಾಯಕ, ಮಾರ್ಗದರ್ಶಕ, ಪ್ರೇರಕ, ಹಿರಿಯಣ್ಣ, ಸಮಾಜ ಸೇವಕ, ಫಜೀರಿನ ಸುಪುತ್ರ ಉಮ್ಮರಾಕ ಇನ್ನು ನೆನಪು ಮಾತ್ರ. 58 ವರ್ಷಗಳ ಸಾರ್ಥಕ ಜೀವನ ನಡೆಸಿ ಭಗವಂತನಲ್ಲಿ ಐಕ್ಯಗೊಳ್ಳಲು ಭಗವಂತನ ಕರೆಗೆ ಓಗೊಟ್ಟು ನಮ್ಮೆಲ್ಲರನ್ನು ಶೋಕ ಸಾಗರದಲ್ಲಿ ಮುಳುಗಿಸಿ ಇಡೀ ಫಜೀರೆ ಕೇಳುವ ಪ್ರಶ್ನೆಯೊಂದೇ, ಯಾಕೆ ಹೀಗಾಯಿತು? 22 ಜನವರಿ 2020 ಬೆಳ್ಳಂಬೆಳಗ್ಗೆ ಫಜೀರಿನ ನಮ್ಮ ಗ್ರಾಮಕ್ಕೆ ಶೋಕದ ಸಮಯ. ಉಮರ್ ಫಜೀರ್ ಎನ್ನುವ ಸರಳ ಜೀವಿ, ನಿರಾಡಂಬರ, ಧಾರ್ಮಿಕ ಸಾಮರಸ್ಯದ ಮೇರು ವ್ಯಕ್ತಿತ್ವದ ನಾಯಕ, ರಾಜಕೀಯ ನೇತಾರ, ಸಹೃದಯಿ, ನಮ್ಮೆಲ್ಲರನ್ನು ಅಗಲಿ ಯಾರೂ ಊಹಿಸಲು ಅಸಾಧ್ಯವಾದ ನಿಧನ ವಾರ್ತೆ ಬರಸಿಡಿಲಿನಂತೆ ಬಂದೆರಗಿತು. ದಿವಂಗತ ಪಳ್ಳಿಬ್ಯಾರಿ ಹಾಗೂ ಖತೀಜಮ್ಮ ದಂಪತಿಗಳ 9 ಜನ ಮಕ್ಕಳ ಪೈಕಿ 6ನೇಯವರಾಗಿ ಜನಿಸಿದ ಉಮ್ಮರ್ ರವರು ತಂದೆ ತಾಯಿಗೆ ಆದರ್ಶ ಮಗನಾಗಿ, ಒಡ ಹುಟ್ಟಿದವರಿಗೆ ಸಹೋದರನಾಗಿ ಬೆಳೆದರು. ಫಜೀರಿನಲ್ಲಿಯೇ ಮೊಟ್ಟ ಮೊದಲಿಗನೆಂಬಂತೆ ಪದವಿ ಶಿಕ್ಷಣವನ್ನು ಪೂರೈಸಿ ವಕೀಲ ವೃತ್ತಿ ಮಾಡಿದ ಫಜೀರಿನ ಮೊದಲಿಗರೆನಿಸಿದರು. ಶಾಕಿರರೊಂದಿಗೆ ವಿವಾಹವಾಗಿ ಪತ್ನಿಯ ವಿಶ್ವಾಸಾರ್ಹ ಪತಿಯಾಗಿ ಶಮಾ ಹಾಗೂ ಶಾನಿ ಎಂಬ 2 ಮಕ್ಕಳ ಪ್ರೀತಿಯ ತಂದೆಯಾಗಿ ಆದರ್ಶ ಕುಟುಂಬವನ್ನು ನಡೆಸಿದವರು ಉಮ್ಮರಾಕ. ಮಾವನವ ಜೀವನ ಕೇವಲ ವೃತ್ತಿ ಬದುಕು ಮತ್ತು ಕೌಟುಂಬಿಕ ಬದುಕಿಗೆ ಮಾತ್ರ ಸೀಮಿತವಲ್ಲವೆಂಬುದನ್ನು ಮೊದಲೇ ಅರಿತಿದ್ದವರು ಉಮ್ಮರಾಕ. ಸರ್ವೋದಯ ಯುವಕ ಮಂಡಲದ ಸದಸ್ಯರಾಗಿ, ಯುವಕ ಮಂಡಲದ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿ ಸಾರ್ವಜನಿಕ ಬದುಕಿಗೆ ಪಾದಾರ್ಪಣೆ ಮಾಡಲು ಸರ್ವೋದಯ ಯುವಕ ಮಂಡಲವೇ ಕಾರಣವೆಂದು ಅನೇಕ ಬಾರಿ ಅವರು ಹೇಳಿದ್ದಾರೆ. ಆ ದಿನಗಳನ್ನು ಮೆಲುಕು ಹಾಕಿದರೆ ಅಂದಿನ ದಿನಗಳಲ್ಲಿ ನಡೆಯುತ್ತಿದ್ದ ಮೊಸರು ಕುಡಿಕೆ ಹಬ್ಬ ಅದು ನಮ್ಮ ಇಡೀ ಫಜೀರಿನ ಬೆಂಗೋಡಿ ಪದವಿನ ಹಬ್ಬ. ಜಾತಿ, ಮತ, ಧರ್ಮ ಮರೆತು ಆಡಿ ನಲಿದ ಆ ದಿನಗಳಲ್ಲಿ ಉಮ್ಮರಾಕರ ಪಾತ್ರ ಮಹತ್ವದ್ದು. ಅಲ್ಲಿಂದ ಮುಂದುವರೆದು ರಾಜಕೀಯವಾಗಿ ಉಮ್ಮರಾಕರವರು ಕೈ ಬೀಸಿ ಕರೆಯಿತು. NSUI ಮುಖಾಂತರ ಪಾದಾರ್ಪಣೆ ಮಾಡಿದ ಇವರು ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ಸಿಗ ಎಂಬುದರಲ್ಲಿ 2 ಮಾತಿಲ್ಲ. ಆತನು ಇರುವ ಯಾವುದೇ ಸಂಸ್ಥೆ, ಆ ಪಕ್ಷ, ಅದಕ್ಕೆ ನಿಷ್ಠರಾಗಿರುವವರು ಉಮ್ಮರಾಕ. ಉಮ್ಮರಾಕರವರ ಪಕ್ಷ ನಿಷ್ಠೆ ಯಾವತ್ತೂ ಪ್ರಶ್ನಾರ್ಹವಲ್ಲ. ಗ್ರಾಮ ಪಂಚಾಯತ್ ಸದಸ್ಯರಾಗಿ, ತಾಲೂಕು ಪಂಚಾಯತ್ ಸದಸ್ಯರಾಗಿ, ತಾಲೂಕು ಪಂಚಾಯತ್ ಉಪಾಧ್ಯಕ್ಷರಾಗಿ, APMC ಚುನಾಯಿತ ಸದಸ್ಯರಾಗಿ, ಹೀಗೆ 10 ಹಲವು ಹುದ್ದೆಗಳ ಮುಖಾಂತರ ರಾಜಕೀಯದಲ್ಲಿ ಸಮಾಜ ಸೇವೆ ಮಾಡುವ ಮೂಲಕ ಫಜೀರಿನ ಇತಿಹಾಸದಲ್ಲಿ ಅಚ್ಚಳಿಯದೇ ಇರುವ ಛಾಪನ್ನು ಮೂಡಿಸಿದವರು ಉಮ್ಮರಾಕರವರು. ಸಾಮಾಜಿಕ ನ್ಯಾಯ, ರಾಜಕೀಯ ಕ್ಷೇತ್ರದಲ್ಲಿ ಮೇಲೇರಬೇಕಾದರೆ 10 ಹಲವು ಸಮಸ್ಯೆಗಳಿದೆ. ಇದೆಲ್ಲರೂ ತಿಳಿದಿರುವ ಸತ್ಯ. ಉಮ್ಮರಾಕರವರು ಯಾವತ್ತೂ ಹುದ್ದೆಯನ್ನು ಬಯಸಿ ಲಾಬಿ ಮಾಡಿದವರಲ್ಲ. ಅವರ ಅರ್ಹತೆಗೆ ಶಾಸಕರಾಗುವ ಲಕ್ಷಣಗಳು ಇದ್ದವು. ಮಾತ್ರವಲ್ಲ, ಚುನಾವಣೆ ವೇಳೆ ಮಾತ್ರ ರಾಜಕೀಯ, ಇತರ ವೇಳೆ ನಾವೆಲ್ಲರೂ ಒಂದೇ ಎನ್ನುವ ಮನೋಭಾವ ಅವರ ವರ್ತನೆ. ಚುನಾವಣೆ ವೇಳೆ ಎಲ್ಲರಿಗೂ ಸಮಪಾಲು, ಎಲ್ಲರಿಗೂ ಸಮಬಾಳು ಎನ್ನುವ ತತ್ವದ ಪ್ರತಿಪಾದಕವೆಂಬಂತೆ ಎಲ್ಲ ಜಾತಿ, ಮತ, ಧರ್ಮದವರಿಗೂ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ನೀಡಬೇಕೆಂಬ ಮಹದಾಸೆಯನ್ನು ಅವರು ಹೊಂದಿದ್ದರು. ಧಾರ್ಮಿಕ ಸಾಮರಸ್ಯ, ಪರಧರ್ಮ ಸಹಿಷ್ಣುತೆಯನ್ನು ರಕ್ತದ ಕಣ ಕಣದಲ್ಲೂ ಅಳವಡಿಸಿಕೊಂಡವರು ಉಮ್ಮರಾಕ. ಮಾತಿನಲ್ಲಾಗಲಿ ಕೃತಿಯಲ್ಲಾಗಲಿ ಇತರ ಧರ್ಮದವರನ್ನು ನೋಯಿಸುವ ಕೃತ್ಯವನ್ನು ಎಂದಿಗೂ ಮಾಡಿದವರಲ್ಲ ಉಮ್ಮರಾಕ. ತಮ್ಮ ಧರ್ಮದ ಯುವಕರಿಗೆ ಧಾರ್ಮಿಕ ಸಹಿಷ್ಣುತೆಯ ಪಾಠವನ್ನು ಮಾಡುತ್ತಿದ್ದರು.
ನಮ್ಮ ಫಜೀರು ಸರ್ವಧರ್ಮ ಸಮಭಾವ ಧಾರ್ಮಿಕ ಸಾಮರಸ್ಯದ ನೆಲೆಬೀಡಾಗಲು ಫಜೀರಿನ ಇತಿಹಾಸದಲ್ಲಿ ಯಾವುದೇ ಕೋಮುದ್ವೇಷದ ಪ್ರಚೋದನಕಾರಿ ಸನ್ನಿವೇಶ ಉಂಟಾಗದಂತೆ ಧಾರ್ಮಿಕ ಸಾಮರಸ್ಯದ ಕೊಂಡಿಯಾಗಿ ಅವಿರತ ಶ್ರಮಿಸಿದ್ದಾರೆ ಉಮರಾಕರ್ ಅವರು. ಫಜೀರಿನಲ್ಲಿ ನಮ್ಮ ಕ್ರೈಸ್ತ ಸಮುದಾಯ ಸಂಖ್ಯೆಯಲ್ಲಿ ಬಹಳ ಕಡಿಮೆ. ಆದರೆ ನಮ್ಮನ್ನು ಯಾವತ್ತೂ ಅವರು ಕಡೆಗಣನೆ ಮಾಡಿಲ್ಲ. ಸದಾ ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ರಾಜಕೀಯವಾಗಿ ಸಾಮಾಜಿಕವಾಗಿ ಮುಂದೆ ಬರಲು ಅವಕಾಶ ನೀಡಿದ್ದಾರೆ. ಫಜೀರಿನ ಸುಪುತ್ರ. ಬಹುಶಃ ಫಜೀರಿನ ಇತಿಹಾಸದಲ್ಲಿ ಇಂಥ ಸಾರ್ವಜನಿಕ ಶ್ರದ್ಧಾಂಜಲಿ ಸಭೆ ನಡೆಸಿದ ಉದಾಹರಣೆ ಇಲ್ಲ. ಇದೀಗ ತಾನೇ ಹೇಳಿದ ಹಾಗೆ ದಿವಂಗತ ಲೀಲಾವತಿ ಜೆ ಶೆಟ್ಟಿ ಅವರಿಗೆ ಈ ರೀತಿಯ ಒಂದು ಸಭೆ ನಡೆದಿತ್ತು. ಶುಕ್ರವಾರ ಮುಸ್ಲಿಂ ಬಾಂಧವರಿಗೆ ಅತ್ಯಂತ ಪವಿತ್ರವಾದ ದಿನ. ಅಂದು ಮರಣ ಹೊಂದಿದವರನ್ನು ಮಧ್ಯಾಹ್ನ ಪ್ರಾರ್ಥನೆಗಿಂತ ಮುಂಚೆ ಅಂತ್ಯ ಸಂಸ್ಕಾರ ನೆರವೇರಿಸುವುದು ಸಂಪ್ರದಾಯ. ಆದರೆ ಉಮರಾಕರ ಅಂತಿಮ ದರ್ಶನಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ಕಾರಣದಿಂದಾಗಿ ಅಂತಿಮ ಸಂಸ್ಕಾರ ವಿಳಂಬವಾಯಿತು. ಇದೇ ಅವರು ಗಳಿಸಿದ ಪ್ರೀತಿಗೆ ಸಾಕ್ಷಿ. ಸಮಾಜದಲ್ಲಿ ನಮ್ಮನ್ನು ಅಳೆಯುವುದು ಶ್ರೀಮಂತಿಗೆ ಎಂಬುದು ಕೆಲವರ ವಾದ. ಆದರೆ ಉಮರಾಕರ್ ಅವರು ಈ ಮಟ್ಟದ ನಾಯಕರಾದರೂ ಅವರು ಅವರ ಶ್ರಮವನ್ನು ಅವರ ಆರ್ಥಿಕತೆಯನ್ನು ಉನ್ನತೀಕರಿಸಲು ಬಳಸಿಲ್ಲವೆಂಬುದು ನಮ್ಮೆಲ್ಲರ ಕಣ್ಣಿಗೆ ರಾಚುವಂತಿದೆ. ಸದಾ ಶ್ವೇತ ವಸ್ತ್ರಧಾರಿ, ಹಸನ್ಮುಖಿ, ನಿರಾಡಂಬರ, ಸರಳ ಜೀವಿ ಉಮರಾಕರ್. ಪ್ರತಿಯೊಂದು ನಮ್ಮ ಹಬ್ಬದ ಸಂದರ್ಭದಲ್ಲಿ ಅವರ ಒಂದು ಸಂದೇಶವಿತ್ತು. ಉತ್ತಮ ಭಾಷಣಕಾರರು. ಉಮರಾಕರ್ ಅವರು ಭಾಷಾ ಪಾಂಡಿತ್ಯ ಮೆಚ್ಚುಗೆಗೆ ಪಾತ್ರವಾದದ್ದು. ಮೈಕಿನ ಎದುರು ನಿಂತರೆ ನಿರರ್ಗಳವಾಗಿ ಅಪ್ಪಟ ಕನ್ನಡದಲ್ಲಿ ಅವರ ಮಾತುಗಳು ಕೇಳುಗರಿಗೆ ಸಂತೋಷವನ್ನುಂಟು ಮಾಡುತ್ತಿತ್ತು. ಬದಲಾಗುತ್ತಿರುವ ಈ ಕಾಲಘಟ್ಟದಲ್ಲಿ ಯುವಕರನ್ನು ಪ್ರಚೋದಿಸುವ ಮಾತುಗಳು ದಾರಿ ತಪ್ಪಲು ಕಾರಣವಾಗುತ್ತಿವೆ. ಆದರೆ ಈ ನಮ್ಮ ಫಜೀರಿನಲ್ಲಿ ಯುವಕರು ಮಾತಿಗೆ ಮರುಳಾಗದೆ ಧರ್ಮ ಸಾಮರಸ್ಯ ಮೈಗೂಡಿಸಿ ಪರಸ್ಪರ ಗೌರವದಿಂದ ಇನ್ನೊಂದು ಧರ್ಮದವರನ್ನು ಕಾಣುವಂತೆ ಸದಾ ಪ್ರೇರಣೆ ನೀಡುತ್ತಿದ್ದರು ಉಮರಾಕ. ಉಮರಾಕ ಇಂದು ನಮ್ಮೊಂದಿಗೆ ಇಲ್ಲ ಎಂಬುದನ್ನು ನಾವೆಲ್ಲರೂ ಊಹಿಸಲು ಅಸಾಧ್ಯ. ಇಂದು ನಾವು ಉಮರಾಕರಿಗೋಸ್ಕರ ಆಡಿದ ಮಾತುಗಳು ವರ್ಣನೆ ಕೊನೆಗೊಳ್ಳಬಹುದು. ನಮ್ಮ ದುಃಖ, ನಮ್ಮ ನೋವು, ಅವರಿಲ್ಲವೆಂಬ ಕೊರಗು ಸಮಯ ಕಳೆದಂತೆ ಕಡಿಮೆಯಾಗಬಹುದು. ಆದರೆ ಉಮರಾಕ ಬೆಳೆದು ಬಂದ ರೀತಿ, ಅವರು ನೀಡಿದ ಆದರ್ಶ ಖಂಡಿತ ಮರೆಯಲು ಅಸಾಧ್ಯ. ಅವರು ಹಾಕಿದ ಹೆಜ್ಜೆ ಗುರುತುಗಳಲ್ಲಿ ನಾವು ನಡೆದಿದ್ದೇ ಆದಲ್ಲಿ ಇದಾಗಲಿದೆ ನಿಜವಾದ ಶ್ರದ್ಧಾಂಜಲಿ. ಇಂದು ನಾವೆಲ್ಲರೂ ವಾಗ್ದಾನ ಮಾಡೋಣ, ನಮ್ಮ ಫಜೀರು ಎಂದೆಂದಿಗೂ ಧಾರ್ಮಿಕ ಸಾಮರಸ್ಯದ ಕೇಂದ್ರವಾಗಿ ಮುಂದುವರಿಸೋಣ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನಾವೆಲ್ಲರೂ ಕಟಿಬದ್ಧರಾಗೋಣ. ಇದೇ ನಿಜವಾದ ಉಮರಾಕರ್ ಅವರಿಗೆ ಸಲ್ಲಿಸುವ ಶ್ರದ್ಧಾಂಜಲಿ. ವ್ಯಕ್ತಿ ಎಷ್ಟು ವರ್ಷ ಜೀವಿಸಿದರು ಎನ್ನುವುದಕ್ಕಿಂತ ಹೇಗೆ ಜೀವಿಸಿದರು ಎಂಬುದು ಬಹಳ ಅರ್ಥಪೂರ್ಣ. ಉಮರಾಕರ್ ಅವರು ಹಾಕಿದ ಕೋಮು ಸೌಹಾರ್ದತೆಯ ಹಾದಿಯಲ್ಲಿ ನಾವೆಲ್ಲರೂ ನಡೆಯೋಣ. ಕೊನೆಗೊಳಿಸುವ ಮುನ್ನ ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ, ಕುದುರೆ ನೀನ್ ಅವನ್ ಪೇಳ್ದಂತೆ ಪಯಣಿಗರು, ಮದುವೆಗೋ ಮಸನಕೋ ಹೋಗೆಂದ ಕಡೆಗೋಡು, ಪದಕುಸಿಯೇ ನೆಲವಿಹುದು ಮಂಕುತಿಮ್ಮ. ನಮ್ಮ ಬದುಕು ಒಂದು ಜಟಕ ಬಂಡಿಯಂತೆ, ಅದನ್ನು ಓಡಿಸುವ ಚಾಲಕನೇ ಆ ವಿಧಿ. ನಾವು ಆ ಜಟಕ ಬಂಡಿಗೆ ಕಟ್ಟಿರುವ ಕುದುರೆಯಂತೆ. ಆದರೆ ನಮ್ಮ ಓಟ ನಾವು ಬಯಸಿದಂತೆ ಅಲ್ಲ. ಅದು ವಿಧಿ ಎಲ್ಲಿಗೆ ಕರೆದುಕೊಂಡು ಹೋಗುತ್ತದೆಯೋ ಅಲ್ಲಿಗೆ ಹೋಗಬೇಕು. ವಿಧಿ ಅದನ್ನು ಮದುವೆಗಾದರೂ ಕರೆದುಕೊಂಡು ಹೋಗಲಿ, ಮಸನಕ್ಕಾದರೂ ಕರೆದುಕೊಂಡು ಹೋಗಬಹುದು. ಆದರೆ ನಾವು ದೇವರು ಹೇಳಿದ ಕಡೆಗೆ ಹೋಗಲೇಬೇಕು. ಈ ಸಂದರ್ಭ ನಮ್ಮ ಹೆಜ್ಜೆ ಕುಸಿದು ಬೀಳುವಂತಾದರೆ ಗಟ್ಟಿಯಾದ ನೆಲವಿದೆ, ದೇವರಿದ್ದಾನೆ. ದಿವಂಗತ ಉಮರ್ ಫಜೀರ್ ಅವರು
ನಮ್ಮ ಫಜೀರು ಗ್ರಾಮಕ್ಕೆ ನೀಡಿದ ಎಲ್ಲ ಕೊಡುಗೆ ಸೇವೆಗಳನ್ನು ಸ್ಮರಿಸುತ್ತಾ ನಿಮ್ಮ ಅಗಲುವಿಕೆಯಿಂದ ಕುಟುಂಬಕ್ಕೆ ಹಾಗೂ ನಮ್ಮೆಲ್ಲರಿಗೆ ಆದಂತಹ ನೋವನ್ನು ಭರಿಸುವ ಶಕ್ತಿಯನ್ನು ಭಗವಂತನು ಕರುಣಿಸಲಿ ಹಾಗೂ ತಮ್ಮ ದಿವ್ಯಾತ್ಮಕ್ಕೆ ಭಗವಂತನು ಚಿರಶಾಂತಿಯನ್ನು ಕರುಣಿಸಲಿ ಎಂದು ಸಮಸ್ತ ನಮ್ಮ ಫಜೀರಿನ ಕ್ರೈಸ್ತ ಬಾಂಧವರ ಪರವಾಗಿ ಪ್ರಾರ್ಥಿಸಿ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಉಮರ್ ಅಕ್ಕ ಅಮರ್ ರಹೇ. ಉಮರ್ ಫಜೀರ್ ಅವರ ಬದುಕಿನ ಚಿತ್ರಗಳನ್ನು ಎಳೆ ಎಳೆಯಾಗಿ ಬಿಡಿಸಿಟ್ಟಂತಹ ಕ್ರೈಸ್ತ ಸಮುದಾಯದ ಯುವ ನಾಯಕ ರೋಷನ್ ಡಿಸೋಜ, ನಿಮಗಿದು ಕೃತಜ್ಞತೆಗಳು. ಮುಂದೆ ನಮ್ಮನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ಉಮರ್ ಫಜೀರ್ ಅವರ ಆತ್ಮೀಯ ಒಡನಾಡಿ, ಹಿರಿಯ ರಾಜಕೀಯ ಧಾರ್ಮಿಕ ಮುತ್ಸದ್ದಿಯೂ ಆದಂತಹ ಹಾಜಿ TS ಕಾಣುತ್ತಿರುವಂಥ ನನ್ನ ಆತ್ಮೀಯರಾದ ಸನ್ಮಾನ್ಯ UT ಖಾದರ್ ಅವರೇ, ನಿರೂಪಕರಾದಂಥ ನನ್ನ ಆತ್ಮೀಯರಾದಂಥ ಸನ್ಮಾನ್ಯ ಇಸ್ಮತ್ ಫಜೀರ್ ಅವರೇ, ಈ ಸಭೆಯಲ್ಲಿ ಸೇರಿದಂತಹ ಎಲ್ಲ ವಿವಿಧ ಸ್ತರದ ನಾಯಕರುಗಳೇ, ಬಂಧುಗಳೇ, ಬಹುಶಃ ಈ ಫಜೀರಿನ ಈ ವೇದಿಕೆಯಲ್ಲಿ ಬಹಳಷ್ಟು ವರ್ಷದಿಂದ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ. ಮಂಡಲ್ ಪಂಚಾಯತ್ ಅಸ್ತಿತ್ವದಲ್ಲಿದ್ದಾಗ ಈ ಪ್ರದೇಶದಲ್ಲಿ ಆಗತಕ್ಕಂತಹ ಎಲ್ಲ ಹೆಚ್ಚಿನ ಕಾರ್ಯಕ್ರಮಗಳಿಗೆ ನಾನು ಮತ್ತು ಇಬ್ರಾಹಿಂ ಕೋಡಿಜಾಲ್ ಅವರು ಭಾಗವಹಿಸ್ತಾ ಇದ್ದರು. 1978, 89, 92ರವರೆಗೆ. ಬಹುಶಃ 1979ರಲ್ಲಿ ಉಮರ್ ಫಜೀರ್ ಅವರ ವಿದ್ಯಾಭ್ಯಾಸ ಮುಗಿಯಿತು ಅಂತ ಕಾಣ್ತಾ ಇದೆ. ಆ ಸಂದರ್ಭದಲ್ಲೇ ಅವರು ಬಹಳಷ್ಟು ಚುರುಕಾಗಿದ್ದರು, ಎಲ್ಲರೊಂದಿಗೆ ಒಡನಾಟವನ್ನು ಇಟ್ಕೊಂಡಿದ್ದರು. ಬಹುಶಃ ಉಮರ್ ಫಜೀರ್ ಅವರ ವ್ಯಕ್ತಿತ್ವವನ್ನು ಈ ವೇದಿಕೆ ಮೇಲೆ ನಾವು ಹೇಳಬೇಕಾದ್ರೆ ಗಂಟೆಗಟ್ಟಲೆ ಬೇಕು. ಆದರೂ ಕೆಲವೊಂದು ವಿಚಾರಗಳನ್ನು, ಹೆಚ್ಚಿನ ವಿಚಾರಗಳನ್ನು ಈಗಾಗಲೇ ಭಾಷಣ ಮಾಡಿದಂತಹ ಪ್ರಾಸ್ತಾವಿಕವಾಗಿ ಮಾತನಾಡಿದಂಥ ನಮ್ಮ ಕಮಿಟಿಯ ಅಧ್ಯಕ್ಷರು ಹಿರಿಯರಾದಂಥ ಶೇಷಪ್ಪಣ್ಣನವರು, ಡಿಸೋಜ ಅವರು, ಸ್ವಾಗತ ಭಾಷಣಕಾರರು ಬಹಳಷ್ಟು ಸವಿಸ್ತಾರವಾಗಿ ಹೇಳಿದ್ದಾರೆ. ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗ್ತಾ ಇಲ್ಲ. ಈಗಾಗಲೇ ವೇದಿಕೆಯಲ್ಲಿ ಹೇಳಿದಂಥ ಮಾತಿನ ಸಾರಾಂಶ ಏನು ಅನ್ನುವಂಥದ್ದನ್ನು ಮಾತ್ರ ತಮ್ಮ ಮುಂದಿಟ್ಟು ನನ್ನ ಮಾತನ್ನು ನಾನು ಕೊನೆಗೊಳಿಸಲಿಕ್ಕಿದ್ದೇನೆ. ನಾವೆಲ್ಲರೂ ದಿನಂಪ್ರತಿ ಪ್ರಾರ್ಥಿಸ್ತೇವೆ. ನಾವು റഹ്മാനായ റബ്ബേ, എൻ്റെ അവസാനത്തിന് റസൂൽ കരീം സല്ലല്ലാഹു അലൈഹി വസല്ലമ തങ്ങളെ മുഖം കണ്ട്, സ്വർഗത്തിന്റെ ഫോട്ടോ കണ്ട്, ഷഹാദത്ത് കലിമ ചൊല്ലി വെള്ളിയാഴ്ച രാത്രി പകലായിട്ട് എൻ്റെ മൗത്തിനെ പിടിക്കണേ റബ്ബേ ಹೇಳಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಆ ದಿನ ಉಮರ್ ಫಜೀರ್ ಅವರಿಗೆ ಸಿಕ್ಕಿದೆ. ಇದಾಗಿದೆ ಇಷ್ಟರವರೆಗೆ ಮಾತನಾಡಿದಂಥ ಮಾತಿನ ಅರ್ಥ. ಅದು ಯಾಕೆ ಶುಕ್ರವಾರ ರಾತ್ರಿ ಹಗಲಿನ ಮಧ್ಯೆ ಮೌತನ್ನ ಹಿಡಿದರೆ ಅವರಿಗೆ ಸಿಕ್ಕುವಂತಹ ಲಾಭ ಏನು? ನಮಗೆ ಜೀವನ ಅನ್ನುವಂತಹದ್ದು ಕ್ಷಣಿಕ, ಮರಣ ಅನಿವಾರ್ಯ. ಇದರ ಮಧ್ಯೆ ಆ ವ್ಯಕ್ತಿ ಏನು ಮಾಡಿದ್ದಾನೆ ಅನ್ನುವಂತಹದ್ದು ಪ್ರಶ್ನೆ. ಆ ಮಧ್ಯ ಮಾಡಿದಂತಹ ಒಳ್ಳೆತನಕ್ಕೆ ಸಿಕ್ಕುವಂತಹ ಗಿಫ್ಟ್ ಈ ಮರಣ. ನಮಗೆ ಪ್ರಥಮವಾಗಿ ಸಿಕ್ಕಂತ ಮರಣದ ನಂತರ ಪ್ರಥಮವಾಗಿ ಸಿಗುವಂತಹ ಜಾಗ ಕಬರ್. ಈ ಕಬರ್ನಲ್ಲಿ ಯಾರು ಯಶಸ್ವಿ ಆಗ್ತಾನೆ ಅವನು ನಾಳೆ ಪರಲೋಕದಲ್ಲಿ ನಿರಾತಂಕವಾಗಿ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಉಸ್ತಾದ್ ಅವರು ವೇದಿಕೆ ಮೇಲಿದ್ದಾರೆ. ಶುಕ್ರವಾರ ರಾತ್ರಿ ಹಗಲಿನ ಮಧ್ಯೆ ಒಬ್ಬ ಮೌತಾದರೆ ಕಬರನ ಶಿಕ್ಷೆ ಮತ್ತು ಫಿತ್ನ ಇದರಿಂದ ಅವರು ರಕ್ಷಿಸಲ್ಪಡ್ತಾರೆ ಅಂತಂತದ್ದನ್ನ ರಸೂಲ್ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರವರು ತನ್ನ ಹದೀಸಿನಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇದು ಒಂದು. ಉಮರ್ ಫಜೀರ್ ಅವರ ಮರಣ ಕಾಲದಲ್ಲಿ
ಅವರ ಪರಲೋಕ ಖಂಡಿತ ಯಶಸ್ವಿಯಾಗುತ್ತೆ ಅನ್ನೋದಕ್ಕೆ ಬಹಳಷ್ಟು ನಿದರ್ಶನಗಳನ್ನು ನಾವು ಕಂಡಿದ್ದೇವೆ. ಉಮರ್ ಫಜೀರ್ ಅವರು ಒಂದು ಅಗರ್ಭ ಶ್ರೀಮಂತರಲ್ಲ, ಈಗಾಗಲೇ ಹೇಳಿದರು. ರಾಜಕೀಯವಾಗಿ ನಮ್ಮ ಪರಿಸರದಲ್ಲಿ ಜನ ಹೆಚ್ಚು ಈಗಾಗಲೇ ಇರುವಂತಹ ರೀತಿಯಲ್ಲಿ ಕಮರ್ಷಿಯಲ್ ಆಗಿ ವರ್ತಿಸ್ತಾ ಇಲ್ಲ. ಬೇರೆ ಬೇರೆ ಕಡೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ಒಬ್ಬ ಜನಪ್ರತಿನಿಧಿಯಾಗಿ ಒಬ್ಬ ಪಂಚಾಯತ್ ಸದಸ್ಯ ಅಥವಾ ಒಬ್ಬ ತಾಲೂಕ್ ಪಂಚಾಯತ್ ಸದಸ್ಯ, ಒಬ್ಬ ತಾಲೂಕ್ ಪಂಚಾಯತ್ನ ಉಪಾಧ್ಯಕ್ಷ ಒಂದು 5 ವರ್ಷ ಪೂರೈಸಿದರೆ ಅವನ ಮನೆಯ ಅಂತಸ್ತಿಷ್ಟು, ಅವನ ಐಷಾರಾಮಿ ಕಾರ್ ಎಷ್ಟು, ಅವನ ಹಿಂದೆ ಮುಂದೆ ಎಷ್ಟು ಜನ, ಇದು ಯಾವುದು ಕೂಡ ಉಮರ್ ಫಜೀರ್ ಅವರ ಒಟ್ಟಿಗೆ ಇರಲಿಲ್ಲ. ಅವರು ಯಾವುದನ್ನು ಮಾಡಲಿಲ್ಲ. ನಾನು ಅವರು ಮುಸ್ಲಿಂ ಸೆಂಟ್ರಲ್ ಕಮಿಟಿಯಲ್ಲಿ ಒತ್ತಿಗಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಅವರು ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ, ನಾನು ಉಪಾಧ್ಯಕ್ಷನಾಗಿದ್ದೇನೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಂಟ್ವಾಳ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮನ್ನಿಬ್ಬರನ್ನು ಒಟ್ಟಿಗೆ ವೀಕ್ಷಕರಾಗಿ ಹಾಕಿದ್ರು. ನಾವು ಯಾವತ್ತೂ ಒಟ್ಟಿಗೆ ಹೋಗ್ತಾ ಇದ್ದೆವು. ಸ್ವಾಭಿಮಾನವನ್ನು ಬಿಟ್ಟು ಒಂದಿನಿತೂ ರಾಜಿಯಾಗದಂತ ಒಬ್ಬ ವ್ಯಕ್ತಿ ಇದ್ದರೆ ಅದು ಉಮರ್ ಫಜೀರ್ ಅವರು. ಆ ಸ್ವಾಭಿಮಾನವನ್ನು ಬಿಟ್ಟು ಅವರಿಗೆ ಹಣ ಗಳಿಸಬೇಕಂತಕ್ಕಂಥ ಆ ಒಂದು ಆಸೆ ಇರುತ್ತಿದ್ದರೆ ಅವರಿಗೆ ಎಷ್ಟೇ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಅವರು ಒಂದೇ ಮಾಡಿದ್ದು, ತನ್ನ ತನವನ್ನು ಉಳಿಸಿಕೊಳ್ಳುವುದರ ಜೊತೆಗೆ ತನ್ನಿಂದ ತನ್ನ ಅಧಿಕಾರಾವಧಿಯಲ್ಲಿ ಇನ್ನೊಬ್ಬನ ಕಣ್ಣೀರನ್ನು ಒರೆಸುವಂತ ಕೆಲಸಕ್ಕೆ ಎಷ್ಟು ಸಾಧ್ಯನಾ ಅಷ್ಟನ್ನು ಕೂಡ ಅವರು ಮಾಡಿದ್ದಾರೆ. ಒಂದು ಕಡೆಯಿಂದ ರಾಜಕೀಯವಾಗಿ, ಇನ್ನೊಂದು ಕಡೆಯಿಂದ ಧಾರ್ಮಿಕವಾಗಿ. ಈಗಾಗಲೇ ಪ್ರಾಸ್ತಾವಿಕ ಭಾಷಣದಲ್ಲಿ ಇದ್ದರು. ಆ ಮಸೀದಿಯನ್ನು ನಾನು ನೋಡಿದ್ದೇನೆ. ಒಂದು ಹಂಚಿನ ಚಾವಣಿ ಒಂದು ಮಸೀದಿ ಇತ್ತು. ಆ ಮಸೀದಿಯನ್ನ ಈ ಮಟ್ಟಕ್ಕೆ ತರುವಲ್ಲಿ ಉಮರ್ ಫಜೀರ್ ಅವರ ಪಾತ್ರ ಎಷ್ಟು ಅನ್ನೋದನ್ನ ಈಗಾಗಲೇ ಭಾಷಣದಲ್ಲಿ ಹೇಳಿದ್ದಾರೆ. ಇನ್ನು ರಾಜಕೀಯವಾಗಿ ಅವರು ಎಷ್ಟು ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಕೂಡ ಹೇಳಿದರು. ಶೈಕ್ಷಣಿಕವಾಗಿ ಈ ಪ್ರದೇಶದ ಎಲ್ಲ ಜನರು ಕೂಡ, ಇಲ್ಲಿರುವ ಎಲ್ಲ ಸಮಾಜದವರು ಕೂಡ ಶೈಕ್ಷಣಿಕವಾಗಿ ಮೇಲೆ ಬರಬೇಕು ಅಂತಕ್ಕಂಥದ್ದಕ್ಕೆ ಅದಕ್ಕೂ ಕೂಡ ಬಹಳಷ್ಟು ಒತ್ತು ಕೊಟ್ಟಂತ ಒಬ್ಬ ವ್ಯಕ್ತಿಯಾಗಿದ್ದಾರೆ ಉಮರ್ ಫಜೀರ್ ಅವರು ಅನ್ನೋದು ಮೊನ್ನೆ ಈಗಾಗಲೇ ಹೇಳಿದಾಗೆ ಅವರು ಮರಣ ಹೊಂದಿದ ದಿನ ಸೇರಿದಂತ ಜನಸಾಗರ ಇದೊಂದು ನಿದರ್ಶನ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಈ ದುಃಖದ ಸಮಯದಲ್ಲಿ ಕೂಡ ಒಂದು ರೀತಿಯಲ್ಲಿ ನಮಗೆ ತೃಪ್ತಿ ಆಗ್ತದೆ. ಯಾಕೆಂತ ಹೇಳಿದ್ರೆ ಶಾಶ್ವತ ಜೀವನ ನಾಳಿನದ್ದು. ಆ ನಾಳಿನ ಜೀವನಕ್ಕೆ ಅವರು ಧಾರಾಳವಾಗಿ ಸಂಪಾದನೆ ಮಾಡಿದ್ದಾರೆ. ಅದು ಯಶಸ್ವಿ ಖಂಡಿತ ಆಗ್ತಾರೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ನಾನು ಹೆಚ್ಚು ಉದ್ದ ಭಾಷಣ ಮಾಡದೆ, ಇನ್ನು ನಮ್ಮ ಶಾಸಕರಿದ್ದಾರೆ, ಬಹುಶಃ ಅವರಿಗೂ ಮಾತನಾಡಲಿಕ್ಕೆ ಇರಬಹುದು. ಅವರಿಗೂ ಅವರ ಕುಟುಂಬದವರು ನಾವು ನಮ್ಮೆಲ್ಲರನ್ನು ನಾಳೆ ಅಲ್ಲಾಹ್ ಸುಬ್ಹಾನಹು ತಾಲ ನಾಳೆ ಮಹ್ಶರದಲ್ಲಿ ಹಿಸಾಬಿಲ್ಲದೆ ನೇರವಾಗಿ ಸ್ವರ್ಗಕ್ಕೆ ಹೋಗುವಂತ ಆ ಸಾಲಿನಲ್ಲಿ ನಮ್ಮೆಲ್ಲರನ್ನು ಸೇರಿಸಲಿ. ಅಲ್ಲಾಹು ಈ ದುಆನ್ನ ಕಬೂಲ್ ಮಾಡಲಿ. ಅವರ ಕುಟುಂಬಕ್ಕೆ ಈ ಅಕಾಲ ಮರಣದ ಈ ದುಃಖವನ್ನು ಸಹಿಸುವಂತ ಶಕ್ತಿ ಅವರಿಗೂ ನಮಗೆಲ್ಲರಿಗೂ ದೇವರು ನೀಡಲಿ ಅಂತ ಹೇಳಿ ಪ್ರಾರ್ಥಿಸಿ ನನ್ನೆರಡು ಮಾತನ್ನು ಕೊನೆಗೊಳಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ವಾಖಿರು ದವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಉಮರ್ ಫಜೀರ್ ಅವರ ಅತ್ಯಂತ ಆತ್ಮೀಯ ಸ್ನೇಹಿತರು, ಸುಮಾರು ವರ್ಷಗಳಿಂದ ಬಂಟ್ವಾಳ ತಾಲೂಕ್ ಪಂಚಾಯತ್ ಸದಸ್ಯರಾಗಿದ್ದಂತಹ, ಪ್ರಸ್ತುತ ಬಂಟ್ವಾಳ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದಂತಹ ಶ್ರೀಯುತ ಚಂದ್ರಹಾಸ್ ಕರ್ಕೇರಾಯರು. ಉಮರ್ ಫಜೀರ್ ಅವರು ಮತ್ತು ನಾನು ಸುಮಾರು 40 ವರ್ಷದಿಂದ ಒಡನಾಟದಲ್ಲಿದ್ದವರು. ಈಗಾಗಲೇ ಹೇಳಿದಂತೆ 22ನೇ ತಾರೀಕು ಬೆಳಿಗ್ಗೆ ನನಗೆ 6:45 ಗಂಟೆಗೆ ಒಬ್ಬರು ಫೋನ್ ಮಾಡಿದರು, ಉಮರ್ ಅವರು ಹೀಗೆ ಆಗಿದ್ದಾರೆ. ನನಗೆ ನಂಬಲಿಕ್ಕೆ ಆಗಲಿಲ್ಲ. ಇಂಥದ್ದು ಆಗಬಾರ್ದಿತ್ತು ಅಂತ ನನ್ನ ಮನಸ್ಸಿನಲ್ಲಿ ಆಯಿತು. ಆದರೆ ಹುಟ್ಟು ಆಕಸ್ಮಿಕ, ಮರಣ ನಿಶ್ಚಿತ ಅನ್ನೋದು ನಮಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಉಮ್ಮರ್ರವರ ಮರಣ ನಮಗೆ ನಂಬಲಿಕ್ಕಾಗದಂಥ ಪರಿಸ್ಥಿತಿಯಲ್ಲಿ ಆಯ್ತಲ್ಲ ಅಂತಕ್ಕಂಥ ನೋವು ನಮಗೆಲ್ಲರಿಗೂ ಕೂಡ ಇದೆ. ನಾನು ಮತ್ತು ಉಮರ್ ಫಜೀರ್ ಅವರು ಸುಮಾರು 35 ವರ್ಷದ ಹಿಂದೆ ನಮ್ಮ ರಜಾಕ್ರವರು ಇದ್ದರು. ನಮ್ಮ ಪಕ್ಷದ ಸಂಘಟನೆಗೆ ನಾವು ಬಂದಾಗ ನಮ್ಮ ಪಕ್ಷ ಇಲ್ಲಿ ಅಸ್ತಿತ್ವದಲ್ಲಿ ಇರಲಿಲ್ಲ.
ಉಮ್ಮರ್ ಫಜೀರ್ ಅವರನ್ನು ನಾವು ವಲಯಾಧ್ಯಕ್ಷ ಆದಮೇಲೆ ನಾವು ಪಕ್ಷವನ್ನು ಕಟ್ಟಿಕೊಂಡು ಹೋದಂಥದ್ದು. ಆ ನಂತರದ ದಿನಗಳಲ್ಲಿ ನಾವು ಯಾವ ರೀತಿಯ ಅಭಿವೃದ್ಧಿಯನ್ನು ಕಂಡಿದ್ದೇವೆ ಅನ್ನೋದು ನನ್ನ ಮನಸ್ಸಿನಲ್ಲಿ ಯಾವಾಗಲೂ ನೆನೀತಾ ಇದೆ. ನಾನು ಮೊನ್ನೆಯಿಂದ ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ನೋವುಗಳು, ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಹುಟ್ಟು ಸಾವು ನಡುವೆ ಸಮಾಜದಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾನೆ ಅನ್ನೋದನ್ನು ನಾವು ಆ ಮರಣದ ನಂತರ ನಮಗೆ ಅದರ ಅರ್ಥ ಆಗ್ತದೆ. ಮೊನ್ನೆ ಮರಣದ ನಂತರ ಬೆಳಿಗ್ಗೆ ಬಂದ ಜನಸಾಗರ, ಬೆಳಿಗ್ಗೆಯಿಂದ ಸಾಧಾರಣ 3 ಗಂಟೆಯವರೆಗೆ ಬಂದ ಜನಸಾಗರವನ್ನು ನೋಡಿದಾಗ ಉಮ್ಮರ್ ಅವರು ಈ ಸಮಾಜದಲ್ಲಿ ಯಾವ ರೀತಿ ಜನರಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಂಡು ಬದುಕಿದ್ದಾರೆ ಅಂತಕ್ಕಂಥ ವಿಚಾರವನ್ನು ನಮ್ಗೆಲ್ಲರೂ ಕೂಡ ನಾವು ಅರ್ಥೈಸ್ಕೊಳ್ಬಹುದು. ಈಗಾಗಲೇ ನಮ್ಮ TS ಅಬ್ದುಲ್ಲರವರು ಹೇಳಿದರು, ಅವರು ರಾಜಕೀಯವಾಗಿ ಏನು ಮಾಡಲಿಲ್ಲ, ಸಾಮಾಜಿಕ ಬದುಕಿನಲ್ಲಿ ಎಲ್ಲರನ್ನು ಕೂಡ ಪ್ರೀತಿಸಿಕೊಂಡು ಎಲ್ಲರನ್ನು ಕೂಡ ಆಲಿಂಗಿಸಿಕೊಂಡು ಜಾತ್ಯತೀತ ಮನೋಭಾವನೆಯಲ್ಲಿ ಕೂಡ ಬದುಕಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಹೇಳಿದರು. ಅದು 100ಕ್ಕೆ 100 ಕೂಡ ಸತ್ಯ. ಉಮ್ಮರ್ ಫಜೀರ್ ಅವರು ನಾವು ಯಾವುದೇ ಸಂದರ್ಭ ಬಂದಾಗ ನಾನು ಅವರಿಗೆ ಒಂದು ಫೋನ್ ಮಾಡಿ ಕೇಳುವಂತಿದ್ದೆ, ಇಂಥದ್ದೊಂದು ಸಮಸ್ಯೆ ಇದೆ, ಏನು ಮಾಡಬೇಕು ಅಂತ ಹೇಳುವಾಗ ಅದಕ್ಕೆ ಸರಿಯಾದ ಒಂದು ತೀರ್ಮಾನವನ್ನು ಕೊಡ್ತಕ್ಕಂಥ ಒಂದು ಚಾಕುಚಕ್ಯತೆ ಉಮ್ಮರ್ ಫಜೀರ್ ಅವರಲ್ಲಿ ಇತ್ತು. ಅದೇ ರೀತಿ ಯಾವುದೇ ಸಮಸ್ಯೆ ಇರಲಿ ಅದನ್ನು ಒಂದು ರೀತಿಯಲ್ಲಿ ಬಗೆಹರಿಸ್ತಕ್ಕಂಥ ಚಾಣಕ್ಯತನ ಇತ್ತು. ಅದೇ ರೀತಿ ಯಾವುದೇ ಯಾರಿಗಾದ್ರೂ ಏನಾದರೂ ತೊಂದರೆ ಬಂದಾಗ ನನಗೆ ಫೋನ್ ಮಾಡ್ತಿದ್ರು, ಏನು ಮಾಡೋದು ಈಗ ಅಂತೇಳಿ, ಅದನ್ನು ಯಾವ ರೀತಿ ಬಗೆಹರಿಸಬಹುದು ಅಂತಕ್ಕಂಥ ವಿಚಾರವನ್ನು ಕೂಡ ಹೇಳ್ತಿದ್ರು. ಇದು ಏನು ತೋರಿಸ್ತದೆ ಅಂತ ಹೇಳಿದ್ರೆ ನಮ್ಮ ಇಚ್ಛಾಶಕ್ತಿ ಏನು, ಒಬ್ಬ ಮನುಷ್ಯನ ನಡೆ ನುಡಿಗಳು ಯಾವ ರೀತಿ ಇದೆ, ಸಮಾಜದಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ತದೆ. ಅವರಿಗೆ ದುಡ್ಡು ಮಾಡೋದಿದ್ರೆ ಎಷ್ಟು ಮಾಡಬಹುದಿತ್ತು, ಅಷ್ಟು ಅವರಲ್ಲಿ ಇವತ್ತಿತ್ತು. ಆದರೆ ದುಡ್ಡು ಮಾಡ್ಲಿಕ್ಕೆ ಹೋಗಲಿಲ್ಲ. ಸಮಾಜದಲ್ಲಿ ಎಲ್ಲರನ್ನು ಪ್ರೀತಿಸಿಕೊಂಡು ಸಮಾಜದ ಏಳಿಗೆಗೆ ಆ ಜಾತಿ ಈ ಜಾತಿ ಅಂತ ನೋಡಲಿಲ್ಲ, ಎಲ್ಲರನ್ನು ಕೂಡ. ಇವತ್ತು ರೋಷನ್ ರವರು ಬಹಳ ವಿಚಾರವನ್ನ ಹೇಳಿದ್ರು, 100ಕ್ಕೆ 100 ಕೂಡ ಸತ್ಯ. ಶಿವಸಪ್ಪಣ್ಣವರು ಬಹಳಷ್ಟು ವಿಚಾರಗಳನ್ನು ಹೇಳಿದ್ರು. ಶಿವಸಪ್ಪಣ್ಣವರು ಪಕ್ಷ ಬೇರೆ ಆದ್ರೂ ಕೂಡ ಅಷ್ಟೊಂದು ಅನ್ಯೋನ್ಯತೆಯಲ್ಲಿ ಇರಬೇಕು ಅಂತಾದ್ರೆ ಅದು ನಮ್ಮ ಬದುಕಾಗಿರ್ಬೇಕು. ನಮ್ಮಲ್ಲಿ ಜಾತ್ಯತೀತ ಮನೋಭಾವನೆಯಲ್ಲಿ ಇರಬೇಕು. ನಾವೆಲ್ಲರೂ ಕೂಡ ಮನುಷ್ಯರು, ನಾವು ಅರ್ಜಿ ಕೊಟ್ಟು ಹುಟ್ಟಿದ್ದಲ್ಲ, ನಾವು ಮಾನವತಾವಾದಿಗಳು. ಮನುಷ್ಯನನ್ನ ಪ್ರೀತಿಸ್ತಕ್ಕಂಥದ್ದನ್ನ ನಾವು ಯಾವಾಗಲೂ ನಮ್ಮಲ್ಲಿ ಕರಗತ ಮಾಡಿಕೊಳ್ತಕ್ಕಂಥ ವಿಚಾರ. ಇದಕ್ಕೆಲ್ಲವೂ ಕೂಡ ಉಮ್ಮರ್ ಅವರು ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ನಾನು ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗದೆ, ಉಮ್ಮರ್ ಫಜೀರ್ ಅವರ ಆದರ್ಶ ಜೀವನ ತಮಗೆಲ್ಲ ಮುಂದಿನ ಈ ಪೀಳಿಗೆಗೆ ಅದೊಂದು ಆದರ್ಶವಾಗಲಿ. ಅವ್ರು ನಡ್ಕೊಂಡಂತ ಏನು ದಾರಿ ಇದೆ ಅದನ್ನು ಕೂಡ ನಾವು ಮುಂದುವರಿಸಿಕೊಂಡು ಹೋಗೋಣ. ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ದೇವರು ಚಿರಶಾಂತಿಯನ್ನ ನೀಡಲಿ. ಅವರ ಸಾವಿನ ನೋವನ್ನು ಭರಿಸುವಂತ ಶಕ್ತಿಯನ್ನ ಅವರ ಪತ್ನಿ, ಮಕ್ಕಳಿಗೆ, ಕುಟುಂಬದವರಿಗೆ ಹಾಗೂ ಅವರ ಎಲ್ಲ ಹಿತೈಷಿಗಳಿಗೆ ಆ ನೋವನ್ನು ಸಹಿಸುವ ಶಕ್ತಿಯನ್ನ ದೇವರು ಪರಮಾತ್ಮ ನೀಡಲಿ ಅಂತ ಹೇಳಿಕೊಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ನಾವು ಸೇರಿದಂಥ ಕಾರ್ಯಕ್ರಮ ಬಹುಶಃ 25 ವರ್ಷ ಹಿಂದೆ ನಾನು ಜುಮಾ ನಮಾಜಿಗೆ ಇಲ್ಲಿ ಮಸೀದಿಗೆ ಬರ್ತಿದ್ದೆ. 1995ರಲ್ಲಿ ನಾನು ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಬಂದದ್ದು ಲೆಕ್ಚರರ್ ಆಗಿ. ಆವಾಗ ಚಿಕ್ಕದಾದೊಂದು ಮಸ್ಜಿದ್ ಇಲ್ಲಿತ್ತು. ಆವಾಗ ಬಂದಾಗ ನಾವು ಹೊಸಬ್ರು. ನಮಗೆ ಮೊದಲು ಮಾತಾಡಿದ್ದು ಮಸ್ಜಿದಲ್ಲಿ ಉಮರ್ ಫಜೀರ್ ಅವರು. ಆ ಕ್ಷಣ ನನಗೆ ತುಂಬ ನೆನಪಾಗ್ತದೆ ಈಗಲೂ. ಒಜು ಮಾಡಿಕೊಂಡು ನಾನೊಂದು ಸೈಡು ನಿಂತಿದ್ದೆ. ನೀವು ಯಾರು, ಎಲ್ಲಿಂದ ಬಂದದ್ದು ಅಂತ ಕೇಳಿದವರು ಉಮರ್ ಫಜೀರ್ ಅವರು. ಫಜೀರಲ್ಲಿ ನನಗೆ ಫಸ್ಟ್ ಪರಿಚಯ ಆಗಿದ್ದು ಉಮರ್ ಫಜೀರ್ ಅವರು. ಆ ಕ್ಷಣ ನನಗೆ ಇನ್ನೂ ನೆನಪಾಗ್ತದೆ. ಹಾಗೆ ಸುಮಾರು ವಿಷಯಗಳಲ್ಲಿ, ಎಸ್ಪೆಷಲಿ ನಮಗೆ ಎಜುಕೇಷನ್ ನಾವು ಹೇಗೆ ಮುಂದೆ ತಗೊಂಡು ಹೋಗಬೇಕು, ನಮ್ಮ ಸಮಾಜದಲ್ಲಿ ಎಜುಕೇಷನ್ ಇಂಪಾರ್ಟೆನ್ಸ್ ಏನು, ಅದ್ರ ಬಗ್ಗೆ ನಾವು ಹೇಗೆ ವಿದ್ಯಾರ್ಥಿಗಳಲ್ಲಿ ಆ ಮನೋಭಾವ ಬರಬೇಕು ಅಂತ ಹೇಳಿ ನಮಗೆ ಸುಮಾರು ಡಿಸ್ಕಷನ್ ಎಲ್ಲ ಆಗ್ತಾಯಿತ್ತು. ಆ ವಿಷಯವನ್ನು ನಾನು ತುಂಬ ಸ್ಮರಿಸ್ಕೊಳ್ತೇನೆ. ಮತ್ತು ಇಷ್ಟು ಜನ ಈಗ ಮಾತಾಡಿದವರೆಲ್ಲ ಹೇಳಿದರು. ಆ ದಿನ ಆ ಜನಸಾಗರ ಅವ್ರ ಮನೆ ಮುಂದೆ ಬೆಳಗ್ಗೆ ಹೋದಾಗ ಅಲ್ಲಿ ಬಂದಿರೋರು, ನಾನು ಒಳಗೆ ಹೋಗಿ ಹೊರಗೆ ಬಂದೆ. ನಮ್ಮ ಸುಫಿಕ್ಕಿನವ್ರು ಬೆಳಿಗ್ಗೆ 7 ಗಂಟೆಗೆ ನಾನು ಫೋನ್ ಮಾಡಿ ತಿಳಿಸಿದಾಗ ನಾನು ಇಮ್ಮಿಡಿಯೇಟ್ಲಿ ಅಲ್ಲಿ ಹೋದಾಗ ಯಾರೋ ಬೇರೆ ಹೆಣ್ಮಕ್ಳು, ನಾನು ಅವ್ರು ಯಾರು ಪರಿಚಯ ಇಲ್ಲ, ಬೇರೆ ಹೆಣ್ಮಕ್ಳು ಒಳಗೆ ಹೋಗಿ ಬಂದು ಕಂಪೌಂಡ್ ವಾಲ್ ಹೊರಗೆ ಬಂದು ಕಣ್ಣೀರು ಹಾಕೋದನ್ನು ನೋಡಿ ನನಗೆ ಕೂಡ ಕಣ್ಣೀರು ಬಂತು. ಅಂಥ ಒಂದು ಪ್ರೀತಿ ಎಲ್ಲ ಸಮುದಾಯದವ್ರದ್ದು ಗಳಿಸಿದಂಥ ಉಮರ್ ಫಜೀರ್ ಅವರು ನಮ್ಮ ಜೊತೆ ಇಲ್ಲ. ಆದರೆ ಅವರು ಮಾಡಿರುವಂಥ ಸಮಾಜ ಸೇವೆ, ಅವರು ಕಾಳಜಿ ಇಟ್ಟು ವಿದ್ಯಾರ್ಥಿಗಳಿಗೆ, ಯುವ ಪೀಳಿಗೆಗೆ ಕೊಡುವಂಥ ಮಾರ್ಗದರ್ಶನ ಏನಿದೆ ಅದು, ಮತ್ತು ಎಲ್ಲರನ್ನು ಸ್ಮರಿಸಿಕೊಂಡು ಎಲ್ಲರೂ ಸಹಬಾಳ್ವೆಯಿಂದ ನಾವು ಬದುಕಬೇಕು ಅಂತ ಒಂದು ಕೊಟ್ಟಿರುವ ಮಾರ್ಗದರ್ಶನ, ಆ ದಾರಿಯಲ್ಲಿ ನಾವೆಲ್ಲ ನಡಿಬೇಕು ಅಂತ ಹೇಳ್ತಾ, ವಿಶೇಷವಾಗಿ ಯುವಕರಿಗೆ ಅವ್ರು ಮಾಡಿರುವಂಥ ಸೇವೆಯನ್ನು ಸ್ಮರಿಸಿಕೊಂಡು ಫಜೀರಿಗೆ ಅಥವಾ ಫಜೀರ್ ಗ್ರಾಮದ ಯುವಕರು ಒಂದು ಎಕ್ಸಾಂಪಲ್ ಆಗಿ ಮುಂದೆ ಬೆಳಿಬೇಕು. ಅವ್ರ ಹೆಸರು ಉಳಿಸ್ಕೋಬೇಕಾದ್ರೆ ಇಲ್ಲಿ ಇರುವಂಥ ಎಲ್ಲ ಯುವಕರು ಒಂದಾಗಿ
ಅವರು ತೋರಿಸ್ಕೊಟ್ಟ ಮಾರ್ಗದರ್ಶನದಲ್ಲಿ ಮತ್ತು ಅವರು ಸಹಬಾಳ್ವೆಯನ್ನು ಕಲಿಸಿದ್ದು ನಾವು ಕಲಿತುಕೊಂಡು ಆ ಒಂದು ನಮ್ಮ ಪಜೀರ್ ಗ್ರಾಮದಲ್ಲಿ ನಾವು ಮುಂದೆ ಬರಬೇಕು ಅಂತ ಒಂದು ವಿಶೇಷವಾದ ವಿನಂತಿಯನ್ನು ನಾನು ಯುವಕರಲ್ಲಿ ಮಾಡ್ತಾ, ಅಲ್ಲಾಹನು ಉಮರ್ ಪಜೀರ್ ಅವರಿಗೆ ಜನ್ನತನ್ನು ನೀಡಲಿ. ಅವರ ಏನಾದರೂ ಪಾಪಗಳಿದ್ದರೆ ಅದನ್ನು ಮಾಫ್ ಮಾಡಿ, ಮುಂದೆ ಅವರ ಆತ್ಮೀಯರು ಯಾರು ಇದ್ದಾರೆ ಅವರ ಅಗಲಿಕೆಯನ್ನು ಒಪ್ಕೊಳ್ಳುವಂಥ ಒಂದು ಶಕ್ತಿಯನ್ನು ಕೊಡಲಿ ಅಂತ ನಾನು ಅಲ್ಲಾಹನು ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಅಸ್ಸಲಾಂ ವಲೈಕುಂ. ಉಮರ್ ಪಜೀರ ಅನುಸ್ಮರಣೆ ಈ ಕಾರ್ಯಕ್ರಮದ ವೇದಿಕೆ ಉಪಸ್ಥಿತರಂಥ ಗೌರವಾನ್ವಿತ ಧಾರ್ಮಿಕ ಧರ್ಮಗುರುಗಳೇ, ನನ್ನ ರಾಜಕೀಯ ಗುರುಗಳಾದಂಥ ಈ ಕ್ಷೇತ್ರ ಜನಪ್ರಿಯ ಶಾಸಕರಾದ ಯು ಟಿ ಖಾದರ್ ಸರ್ ಅವರೇ, ಅದೇ ಥರ ಎಲ್ಲ ಜನಪ್ರತಿನಿಧಿ, ಧಾರ್ಮಿಕ ನಾಯಕರೇ, ಸಮಾಜ ಸೇವಕರೇ, ನಮ್ಮಲ್ಲಿ ಅಧಿಕಾರ ಅಂತಸ್ತಿದೆ ಯಾವುದು ಶಾಶ್ವತ ಅಲ್ಲ. ಜೀವನದ ಕೊನೆಯಲ್ಲಿ ನಮ್ಮ ಮರಣವನ್ನು ನಮ್ಮ ಮನೆಯಾಗಲಿ ನಾವು ಮರಣದ ಸ್ಥಳದಿಂದ ನಮ್ಮನ್ನು ಎತ್ತುಕೊಂಡು ಹೋಗುವಾಗ ನಮ್ಮ ಮುಂದೆ ನಮ್ಮ ಹಿಂದೆ ಲಾ ಇಲಾಹ ಇಲ್ಲದ ತೌಹೀದೊಂದು ಮಾತು ಕೇಳಿ ನಮ್ಮ ಬಗ್ಗೆ ಯಾರು ಸಮಾಜದಲ್ಲಾಗಲಿ ಸಮುದಾಯದಾಗಲಿ ಒಳ್ಳೆಯ ಮಾತನ್ನು ಹೇಳಿದ್ದಾರೆ, ಅದು ಈ ಲೋಕದಿಂದ ಹೋಗಿ ಪರಲೋಕದಿಂದ ಇರುವ ವಾಸ ಶಾಶ್ವತ ಇರುವ ಜಾಗಕ್ಕೆ ಮುಟ್ಟುವಾಗ ನಮ್ಮದ ಶಾಶ್ವತ ಒಂದು ಜೀವನ ಅಲ್ಲಿ ಪ್ರಾರಂಭವಾಗ್ಬೋದು. ಅಂಥ ವ್ಯಕ್ತಿಗಳಲ್ಲಿ ಮರ್ಹೂಮ್ ನನಗೆ ಸದಾ ಯಾವುದೇ ವಿಷಯದಲ್ಲಿದ್ದರೂ ಕೂಡ ಒಂದು ಮಾರ್ಗದರ್ಶಕರಾದಂಥ ಉಮರ್ ಪಜೀರ್ ಅವರ ಮರಣದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಇವತ್ತೆಲ್ಲ ಈ ಗ್ರಾಮದವರು ಎನಿಸಿರ್ಬೋದು, ಕಂದಕಿಗೂ ಪಜೀರಿಗಿರುವ ಬಾಂಧವ್ಯ ಅದು ರಾಜ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಕಾರ್ಪೊರೇಟ್ರು ಮತ್ತು ಇವರೊಬ್ಬ ಜಿಲ್ಲಾ ಕಾರ್ಯದರ್ಶಿ ಆಗಿರುವ ಬಾಂಧವ್ಯ ಅಂತ ಹೇಳಿ ಇವತ್ತು ನನ್ನ ಅತ್ತಿಗೆ ಹೇಳಿದೊಂದು ಮಾತನ್ನು ಇಲ್ಲಿ ನಿಮ್ಮ ಹತ್ರ ಎಣಿಸಿ ನನ್ನದು ಹೇಳದಿದ್ದರೆ ಪಜೀರ್ದು ಜಮಾತಿಗೂ ನಾನೊಬ್ಬ ಇಲ್ಲಿ ಒಬ್ಬ ಭಾವನಾಗಿ ಅಲಿಯಾಂಕನಾಗಿ ಬಂದು ದ್ರೋಹ ಮಾಡಿದಾಗಿರ್ಬೋದು. ನನಗೆ ವರ ಮತ್ತು ವಧು ಪೊದು ಎಂದು ನಮ್ಮ ಭಾಷೆಯಲ್ಲಿ ಹೇಳ್ತಾರೆ. ನನ್ನ ಬಗ್ಗೆ ಮಂಗಳೂರಿನಲ್ಲಿ ನಾನು ಹೇಗೆ ಅಂತ ಹೇಳಿ ನನ್ನ ಹೆಂಡತಿ ಊರಿ ಪಜೀರ್ ಗ್ರಾಮದು ಸಣ್ಣ ಪದವಲ್ಲಾಗಿರ್ಬೋದು. ಇವರ ಮಾವ, ಅವಳಿಗೆ ತಂದೆ ಇಲ್ಲ, ಅವಳು ಯತೀಮು. ಇವಳ ಮಾವ ತಂದೆಯ ತಾಯಿಯ ಅಣ್ಣ ಮಂಗಳೂರಿನಲ್ಲಿ ಬಂದು ಎರಡೇ ವ್ಯಕ್ತಿಗಳ ಹತ್ರ ನನ್ನ ಬಗ್ಗೆ ಕೇಳಿದರು. ಒಂದು ಈಗ ಜೀವದಲ್ಲಿರುವ ನನ್ನ ಪಕ್ಕದ ಕೋಣಜಿ ಇಬ್ರಾಹಿಂ ಕೋಡಿಜಲ್, ಒಂದು ಈ ಮರ್ಹೂಮ್ ಉಮರ್ ಪಜೀರ್ ಹತ್ರ. ಈ ಹುಡುಗ ಹೇಗೆ ಮಂಗಳೂರು ಬಂದರೆ ಹೇಳಿದ್ರೆ ಇವರ ಸಹವಾಸ ಸ್ವಲ್ಪ ಅತಿ ಮೀರಿರುವಂಥ ವ್ಯಕ್ತಿಗಳಾಗಿರುವ ಕಾಲ ಇವರಲ್ಲಿ ಹೇಗೆ ಎಂದು ಹೇಳುವಾಗ ಉಮರ್ ಪಜೀರ್ ಅವರು ನನ್ನ ಬಗ್ಗೆ ಹೇಳಿದ ಒಂದೇ ಒಂದು ಮಾತು ಏನೆಂದು ಹೇಳಿದರೆ, ಈ ಹುಡುಗನ 17 ವರ್ಷದಿಂದ ಬದ್ರಿಯಾ ವಿದ್ಯಾಸಂಸ್ಥೆ ಎದುರಲ್ಲಿ ಕಂದಕ್ ಪ್ರದೇಶದ ಬದ್ರಿಯಾ ಜುಮಾ ಮಸೀದಿ ಹೋಗೋ ಸಂದರ್ಭದಲ್ಲಿ ಯುವಕನಾಗಿ ಕ್ರೀಡಾಪಟುಗಳಾಗಿ ಇವರನ್ನು ನಾನು ನೋಡ್ತಾ ಇದ್ದೇನೆ. ಯಾವುದೇ ಚಟುವಟಿಕೆಯಲ್ಲಿ ಬ್ಯಾಡ್ ಅಂತ ಅಭ್ಯಾಸ ಇಲ್ಲದ ಈ ವ್ಯಕ್ತಿ ನಿಮ್ಮ ಮಗಳಿಗೆ ನೀವೊಂದು ಹೊರಗೆ ತೆಗೆದರೂ ಕೂಡ ಅಲ್ಲಾಹನ ರಹಮ್ ಇರ್ಬೋದು, ಅವನು ಕೂಡ ಸಕ್ಸಸ್ ಆಗ್ಬೋದು, ಜೀವನ ತೊಂದರೆ ಆಗಲಿಕ್ಕೆ ಇಲ್ಲ. ಆ ಮಾತಿಗೆ ಒಂದು ಸಾಕ್ಷಿಯಾಗಿ ಅಲ್ಲಾಹನ ಬೀದಿಯಲ್ಲಿ ಇವತ್ತು ನಾನು ಇಲ್ಲಿ ಮಾತಾಡಿದ್ರೆ, ಆವತ್ತು ನಾನು ಈ ಪಜೀರ್ ಗ್ರಾಮಕ್ಕೆ ಒಬ್ಬ ಭಾವನಾಗಿ ಇಲ್ಲಿ ಬರುವಾಗ ನಾನೊಂದು ಕಂಪನಿಯ ಸೂಪರ್ವೈಸರ್ ಆಗಿದ್ದೆ. ಆದರೆ ಇವತ್ತು ಅವನ ಮರಣದಲ್ಲಿ ನಾನು ಇಲ್ಲಿ ಮಾತಾಡುವಾಗ ಪಜೀರ್ ಗ್ರಾಮದ ಭಾವನಾಗಿ ಇದ್ದರೂ ಕೂಡ ಮಂಗಳೂರು ನಗರ ಪಾಲಿಕೆಯಲ್ಲಿ ಒಬ್ಬ ಗೌರವಾನ್ವಿತ ಒಂದು ಪೋರ್ಟ್ವಾರ್ಡ್ನ ಸದಸ್ಯರಾಗಿದ್ದರೆ ಒಬ್ಬ ವ್ಯಕ್ತಿಯ ನಾಲಿಗೆಯಿಂದ ಯಾವ ಥರ ಮಾತು ಸ್ವೀಕಾರ ಅಲ್ಲ ಕಬೂಲು ಮಾಡಿದಂತ ಹೇಳಿದ್ದಕ್ಕೆ ಇವತ್ತು ನಾನು ಈ ವೇದಿಕೆಯಲ್ಲಿ ಮಾತಾಡೋದು ಉಮರ್ ಪಜೀರ್ ಒಂದು ಸಾಕ್ಷಿಯಾಗಿರ್ಬೋದು. ಉಮರ್ ಪಜೀರು ಯಾವಾಗಲೂ ಮಂಗಳೂರಿಗೆ ಬಂದ ನಮ್ಮ ಹತ್ರ ಬಾಂಧವ್ಯದಲ್ಲಿ ಮಾತಾಡುವವರು. ಇವತ್ತು ಎಲ್ಲಿ ತನಕ ಉಮರ್ ಪಜೀರ್ ಮಾತಾಡ ಗುರುವಾರ ದಿನ 2:30 ಗಂಟೆಗೆ ನನಗೆ ಫೋನ್ ಮಾಡಿ ನೀನು ಎಲ್ಲಿದ್ದಿ ಕೇಳುವಾಗ ನಾನು ಕಂದುಕದಲ್ಲಿ ಇದ್ದೆ ಅಂತ ಹೇಳುವಾಗ, ನೀನು ಸ್ವಲ್ಪ ಸ್ವಾಗತ ಹೋಟೆಲ್ಗೆ ಬಂದು ಚಹಾ ಕೊಡುವ ಹೇಳುವಾಗ ನಾನೊಂದು ತಮಾಷೆಗರದೊಂದು ಮಾತು ಹೇಳಿದೆ, ಜಂಡರಮಣಿಗೆ ಆರ ಚಾಯ್ ಕುಡಿಕಿದ್ದಾರ ಅಂತ. ನಾನು ಊಟ ಮಾಡಿದಷ್ಟು ಆಗ ಅವ್ರು ಹೇಳಿದೊಂದು ಮಾತು ಮರಣದಲ್ಲಿ ನನಗೆ ಅದು ನೆನಪಾಗಿ ಸಾರ್ಥಕ ಗೊತ್ತಾಗ್ಬೋದು. ಏನಂತ ಹೇಳಿದರೆ, ಇನ್ನು ನೀ ಎಂಡಟಿ ಚಾಯ್ ಕೊಡಿಗಿಂದ ಕುಡಿ ಬಾ, ನಾಳೆ 6 ಉಲ್ಲಾರ ಅಲ್ಲ, ಇವತ್ತು ನೀ ಚಹಾ ಕೊಡ್ಲಿಕ್ಕೆ ಬರೋದಾದ್ರೆ ಬಾ, ನಾಳೆ ಯಾರಿದ್ದಾರೆ ಅಂತೇಳಿ ಒಂದು ಹೇಳಿದ ಮಾತು ಅದು ನಗರದ ಸ್ಟೇಟ್ ಬ್ಯಾಂಕಿನ ಸ್ವಾಗತ ಸಪ್ಲೈಯರ್ ಅರುಣ್ ಶೆಟ್ಟಿ ಇವತ್ತು ಕೂಡ ನೆನಪು ಮಾಡ್ತಾ ಇದ್ದಾನೆ. ಅವರ ಬಾಯಿಂದ ಬಂದ ಮಾತು ಮತ್ತೆ ಮಂಗಳೂರದ ನಗರಕ್ಕೆ ಬರಲಿಕ್ಕೆ ಇಲ್ಲ, ಸ್ಟೇಟ್ ಬ್ಯಾಂಕ್ ಬಗ್ಗೆ ಸ್ವಾಗತ ಒಟ್ಟಿಗೆ ಬರಲಿಲ್ಲ ಅಂತ ಹೇಳಿದ ಒಂದು ವ್ಯವಸ್ಥೆಯಲ್ಲಿ ಅವರು ಕೂಡ ನೆನಪು ಮಾಡಿದರೆ ಉಮರ್ ಪಜೀರ್ ಏನಂತ ಹೇಳಿ ಗೊತ್ತಾಗ್ಬೋದು. ನಮ್ಮ ಶಾಸಕರು ಮೊನ್ನೆದು ಪಂಚಾಯತ್ ಚುನಾವಣೆ ಸಂದರ್ಭದಲ್ಲಿ 23 ದಿನ ನಾನು ಇಲ್ಲಿ ವಾಸ್ತವ ಇರುವ ಸಂದರ್ಭದಲ್ಲಿ ಮುಡಿಪು ಬ್ಲಾಗ್ ನನ್ನನ್ನು ಒಬ್ಸರ್ವ್ ಆಗಿ ಕಳಿಸಿದರು. ಶಾಸಕರೊಂದು ಮಾತು ಹೇಳಿದರು, ನಿನ್ನ ಹೆಂಡತಿ ಊರಾದ ಗಂಡು ಇಲ್ಲಿಯೇ ಸ್ವಲ್ಪ ಜಾಸ್ತಿ ತಿರುಗಬೇಕಂತ ಹೇಳುವಾಗ
ಈ ಗ್ರಾಮದ ಜನರ ಸಾಕ್ಷಿಗಿರ್ಬೋದು, ಉಮ್ಮರ್ ಪಜೀರ್ ಹೇಳಿದೊಂದು ಮಾತು, ನೀನೀಗ ಇಲ್ಲಿ ಭಾವನಾಗಿ ಬಂದವನಲ್ಲ, ಜಿಲ್ಲಾ ಕಾಂಗ್ರೆಸ್ ಒಬ್ಬ ಕಾರ್ಯದರ್ಶಿಯಾಗಿ ವೀಕ್ಷಕರಾಗಿ ಬಂದ ಕಾರಣ ನೀನು ನನಗೆ ಹೈಕಮಾಂಡ್, ನಿನ್ನಲ್ಲಿ ಏನಾದರೂ ಒಂದು ಅನುಭವ ಇದ್ದರೆ, ನಿನ್ನಲ್ಲಿ ಶಾಸಕರು ಏನಾದರೂ ಅಭಿಪ್ರಾಯ ಇದ್ದರೆ ಇಲ್ಲಿ ಪಂಚಾಯತ್ ನಮಗೆ ಬರಬೇಕು, ನಾವು ಒಟ್ಟಿಗೆ ಕೂಡಿ ಚರ್ಚಿಸುವ. ಇಂಥ ಒಬ್ಬ ನ್ಯಾಯಕದ ಗುಣವನ್ನು ನಾನು 32 ವರ್ಷ ರಾಜಕೀಯದ ನನ್ನ ಜೀವನದಲ್ಲಿ ನಾನು ಈಗ ನಡೀತಾ ಇರುವ ಸಂದರ್ಭದಲ್ಲಿ ಕೂಡ ಇಂಥ ಒಂದು ವ್ಯಕ್ತಿಯನ್ನು ನೋಡಲಿಲ್ಲ. ಅಲ್ಲಾಹ್ ಅವರಿಗೆ ಮಗ್ಫಿರತನ್ನು ಕರುಣಿಸಲಿ, ಅವರ ಕುಟುಂಬದವರಿಗೆ ಅವರ ಮರಣದ ತೆಗೆಯುವ ತಾಳ್ಮೆ ಶಕ್ತಿಯನ್ನು ನೀಡಲು ಅಂತ ಹೇಳೋದೊಂದಿಗೆ ಕೊನೆಯಲ್ಲಿ ಒಂದು ಮಾತನ್ನು ಹೇಳ್ತಿದ್ದೇನೆ. ನಾನೊಬ್ಬ ಮಂಗಳೂರು ನಗರ ಪಾಲಿಕೆ ಸದಸ್ಯಗಿಂತ ಈ ಊರಿನ ನಿಮ್ಮೆಲ್ಲರ ಭಾವನಾಗಿ ನೀವು ಮಂಗಳೂರಿಗೆ ಯಾವುದಕ್ಕೂ ಬಂದರೂ ಕೂಡ ಉಮ್ಮರ್ ಪಜೀರ್ ಒಬ್ಬ ಸಹೋದರದ ಬಾಂಧವದಲ್ಲಿ ನನ್ನಿಂದ ಮಾಡುವ ಸೇವೆ ಕೂಡ ನಿಮ್ಮೊಬ್ಬ ಸಹೋದರನಾಗಿದ್ದೇನೆ ಅಂತ ಹೇಳಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ವಾಹಿದ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಮಾತರಿಗಳ ನಮಸ್ಕಾರ. ಇನಿ ಉಮ್ಮರ್ ಪಜೀರ್ನ ನುಡಿ ನಮನ ಕಾರ್ಯಕ್ರಮದ ನಮ್ಮ ಮಾತ ಸೇರಿದ ವೇದಿಕೆದ ಮುಂಭಾಗಡು ಈ ಭಾಗದ ಜನಪ್ರಿಯ ಶಾಸಕರ್ಲಂದು ಆತ್ಮೀಯರೇ ನೆಚ್ಚಿನ ಯುಟಿಕಾದರ್ರೆ, ವೇದಿಕೆದ ಮುಂಭಾಗಡು ಹಾಸಿಂಡ್ರೆಂಚಿನ ಪೂರ ಆದ್ಯಮಾನ್ಯ ಗಣ್ಯರೇ, ಮಾತಾ ಹಿತೇಶು ಬಂಧುಲೆ, ಈ ಸಂದರ್ಭಡು ನುಡಿ ನಮನ ಎಂಚ ಪನ್ಪುನಿಂದ ಅರ್ಥ ದಯ ಬೈದನ್ ಪಂಡ ಇಡೇ ಬೈದನಕಲ್ ಪೂರ ಉಮ್ಮರ್ ಪಜೀರ್ನ ಪೂರ ಹಿತೇಶು ಬಂಧುಲು, ಬಂಧುವರ್ಗದಕಲು, ಜಾತಿ ವರ್ಗದಕಲು ಪೂರ ಇತ್ತಿನಡ್ದಾದ್ರ ಇತ್ಯಾದ ಪೊರ್ತುಗೆ TS ಹಾಜಿ ಪಾತೇರಿಯರು, ಸೇಸಪ್ಪಣ್ಣೆ ಪಾತೇರಿಯರು, ರೋಬರ್ಟ್ ಪಾತೇರಿಯರು, ಚಂದ್ರಾಸ್ ಕರ್ಕೇರ್ ಪಾತೇರಿಯರು ಅರ್ನ ಪೂರ ವಿಚಾರನ್ನ ಮಾತೇರಿಳ್ತೆಂದು ಸತ್ಯ ಸಂಗತಿನ ಪಾತೇರಿಯರು ಆಯ್ನ ಎಂಕಲ್ನ ಈ ಭಾಗದ ಪೊದ್ದೆ ನೆಚ್ಚಿನ ಲತೀಫೆರ್ಲ ಪಾತೇರಿಯರು ಎಂಕಲ್ನಲ ಒಂಜಿ 25 ವರ್ಷದ ನಿಂಚ ನಿಕಟ ಒಂಜಿ ಬಾಂಧವ್ಯ. ಈ ನಿಕಟ ಬಾಂಧವ್ಯ ದಾಯಿ ಪಂಡವಂಡ ಯಾನ್ ಏನ್ ಏನ್ ಎನ್ನ ಬ್ಲಾಕ್ಡ್ಲ ಏಪಲ ಪನೊಂದುಲ್ಲ ಉಮ್ಮರ್ ಪಜೀರ್ನ ಅಗತ್ಯತೆ ಸಂದಿಗ್ಧ ಪರಿಸ್ಥಿತಿ ಒಂಜಿ ನಿರ್ಣಾಯಕ ಅಂತೋಡು ಪಾತ್ರನಂಚಿನ ಶಕ್ತಿ ಇತ್ತಿಂದ ಮುಡಿಪ ಬ್ಲಾಕ್ಡ್ ಅವು ಉಮ್ಮರ್ ಪಜೀರ್ ಕರ್ಕೇರ್ ಬಂಡೇರು ಕೆಲವೊಂಜಿ ಅಭಿಪ್ರಾಯನ ಕೇನ್ವೇರಿ, ಕೆಲವೊಂಜಿ ಅಭಿಪ್ರಾಯನ ಆರು ಪನ್ಪೇರು. ಈ ಸಂದರ್ಭ ಇಂಕ್ಲೆ ಮಸ್ತ್ ಒಂಜಿ ಅರೆಡ್ದ ಅಗತ್ಯತೆ ಉಂಡು. ಇನಿ ಉಮ್ಮರ್ ಪಜೀರ್ ಎಂಕಲ್ನ ವಿಧಾನಸಭಾ ಕ್ಷೇತ್ರಡ್ ಒಂಜಿ ಮುಸ್ಲಿಂ ಸಮುದಾಯ ಅರೆಡ್ದು ಮಸ್ತ್ ಕಿರಿಯಾಕಲು ಒಪ್ಪೇರು ಆಂಡ ಒಂಜಿ ಶಕ್ತಿ ಅದು ಪೊಡುಂಡ ಬುದ್ಧಿವಂತೆ, ವಿದ್ಯಾವಂತೆ, ಪ್ರಾಮಾಣಿಕತೆ ಆಯ್ತು ಒಟ್ಟಿಗೆ ಬುದ್ಧಿಶಕ್ತಿ ಇತ್ತಿನ ವ್ಯಕ್ತಿ. ಮೇಟುಂತ ಶಕ್ತಿ ಕಮ್ಮಿ ಇತ್ತಿಂಡಲ್ಲ ಮಂಡ್ಯಡ್ ಮಸ್ತ್ ಬುದ್ಧಿಶಕ್ತಿ ಇತ್ತಿನ ವ್ಯಕ್ತಿ. ಇಂಚಿನ ವ್ಯಕ್ತಿಲು ನಂಗೆ ಒಂದು ಸಮುದಾಯದ ಅಗತ್ಯತೆ ಉಂಡು. ಇನ್ನು ದಾಯಕ್ ಬಂಡೆ ಬಣ್ಣಗ ಜಾತಿದ ಮಧ್ಯಡು ಮಸ್ತ್ ನಮ್ಮ ದೂರ ಪೋಂದಿಲ್ಲ. ಈ ಸಂದರ್ಭಡು ಸೇಸಪಟ ಎಲ್ಲರ ಬಂಡೇರು ಎಂಕಲು ಎಂಚ ಇತ್ತ ಅಂದ್ ಇಂಚಿನ ವ್ಯಕ್ತಿಲು ನನದ ದಿನಗಳು ಮಸ್ತ್ ಅಗತ್ಯತೆ ಉಂಡು. ಅಗತ್ಯತೆ ಇತ್ತಿನ ನಂಗೆ ಏಪ ಗೊತ್ತಾಪುಣ ಒಂಜಿ ವ್ಯಕ್ತಿ ಆರು ಇಹಲೋಕು ಸೇರ್ನಗನೆ ಗೊತ್ತಾಪುಣಿ. ಕೆಲವು ಸರ್ತಿ ಎಂಕಲ್ನಟ್ಟು ತುಳುಟು ಒಂಜಿ ಪನ್ಪೇರು ಎಂಕಲ್ನ ಪೊಪ್ಪನಕ್ಲು ಅಮ್ಮೇರ್ನಕ್ಲು ಜೋಕ್ಲೆಗ್ ನಿಕ್ಕು ಗೊತ್ತವ ಮಗ ಯಾನ ಎನ್ನ ಮರಣ ಪಿದೆ ದೀನೆಡ್ ಬಕ್ಕ ನಿಕ್ಕು ಗೊತ್ತವ ದಯಪಣ್ಣಗ ಅಮ್ಮೆ ಮಲ್ತಿನೇನು ತಿಂದದು ಅಮ್ಮೆ ಮಲ್ತಿನೇನು ಖರ್ಚು ಮಲ್ತೊಂದು ಉಪ್ಪುನು ಅಪಗ ಗೊತ್ತವ ಬರ್ಪೆ ಉಣ್ಪೆ ತಿನ್ಪೆ ಜಪ್ಪೆ ಪೋಪೆ ಅಂಚ. ಇನಿ ಉಮ್ಮರ್ ಪಜೀರ್ಲ ಅಂಚೆನೆ ಈ ಎಂಕಲ್ನ ಪಜೀರ್ ಗಾವಡು ಎಂಕಲ್ನ ಮುಡಿಪು ಬ್ಲಾಕ್ ಗಾವಡು ಅತ್ತನ ಎಂಕಲ್ನ ಇಡೀ ವಿಧಾನಸಭಾ ಕ್ಷೇತ್ರ ಮಸ್ತ್ ಅಗತ್ಯ ತಿಂಚಿನ ವ್ಯಕ್ತಿ. ಇನಿ ಆರು ದುಡ್ಡು ಮಲ್ಪೆರಂಚಿನ ಅವಕಾಶ ಮಸ್ತ್ ಜನ ಇತ್ತುನ ಬಂಡೇರು ಅವು ಖಂಡಿತ ಸತ್ಯ. ದುಡ್ಡಾರು ಖಂಡಿತ ಮಲ್ತಿಜರು ಆಂಡ ಪ್ರಾಮಾಣಿಕತೆಯನ್ನು ಆ ಜಾಗೆಡ್ಲ ಬಿಡ್ತಿಜೇರು. ಅವು ಕಷ್ಟಪಡು ಸುಖಪಡು ಒಂಜಿ ನ್ಯಾಯ ಕೊರ್ಪಿನ ಜಾಗ ಎಡಿತಂದಂಡ ಆಯ್ಕೆ ನ್ಯಾಯ ಕೊರ್ರ ಅವು ರಾತ್ರಿ 16 ಗಂಟೆ ಅಂಡಲ್ಲ ಆರು ಲಕ್ಕೊಂದು ಬರ್ಪೇರು. ನ್ಯಾಯ ಎತ್ತಿನಲ್ಪ 16 ಗಂಟೆಗೆ ಬರ್ಬೇಕು. ಪುರಾಣಿ 10-20 ದಿನಕ್ಕೆ ತುಂಬ ಒಂಜಿ ಎಲ್ಲ ಐತಕರ ಘಟನೆ ಅಪಗಲ ಮಧ್ಯರಾತ್ರಿ 11 ಗಂಟೆಗೆ ಶಾಸಕರೆಲ್ಲ ಬತ್ತಿದ್ರು ಒಟ್ಟಿಗೆ ಬೈದರು ಎನ್ನಟ್ಟಿಗೆ 16 ಗಂಟೆ ಮುಟ್ಟ ರಾತ್ರಿ ಮುಟ್ಟಿದ್ದಾರೆ.
ಓಲು ನಿರ್ಣಾಯಕ ಅಂತೋಡು ಪಾತ್ರ ಅವಕಾಶ ಉಂಡ ಅಲ್ಪ ಆರು ಏರೆಲ್ಲ ಎದುರು ಪಡೆದು ಪಾತ್ರ ಶಕ್ತಿ ಇಡೀ ಪಜೀರುಡು ಉಮ್ಮರ್ ಪಜೀರು ಪಣ್ಣಗ ಆರು ಬೇತೆ ದಾಲಜಿ ಮಾತ ಜಾತಿ ಬಂದವರೇನು ದಿವೊಂದು ಈ ಪಜೀರುಡು ಇದ ಮುಟ್ಟ ಪಜೀರ್ದ ಒಂಜಿ ವ್ಯಾಪ್ತಿಡು ಒಂಜಿ ಗಲಾಟೆ ಆದುಪ್ಪ ಹಿಂದೂ ಮುಸ್ಲಿಂ ಬಂದು ಒಂಜಿ ಗಲಾಟೆ ಆದುಪ್ಪ ಐಕ್ ಸಾಕ್ಷಿ ಸೇಸಪ್ಪನ ಲೆಕ್ಕಂತಾರು ಸೀತಾರಾಮ್ ಶೆಟ್ಟಿ ಲೆಕ್ಕಂತಾರು ಭರತ್ರಾಜ್ ಶೆಟ್ಟಿನ ಲೆಕ್ಕಂತಾರು ಅಂಚಿನ ರೋಬರ್ಟ್ ಮಾತ ಜಾತಿ ಧರ್ಮದ ಕಲ್ಲು ಒಟ್ಟಿಗೆ ಎತ್ತಿ ಪಣ್ಣಗ ಅನ್ಯೋನ್ಯತೆಡು ಬದುಕೆ ರಾಜಕೀಯದ ಪುರ್ತುಡು ರಾಜಕೀಯ ಮಲ್ತುಪ್ಪೇರು ಅವು ಬೇತೆ ವಿಚಾರ ಮಾತೆಲ್ಲ ಮಲ್ಪ ಅಂಡ ಈ ಮಾತ ಒಂಜಿ ಒಡನಾಟ ಬರೋಡುದಂಡ ವ್ಯಕ್ತಿ ಒಂಜಿ ಶಕ್ತಿ ಅದುಪ್ಪೇರು ವ್ಯಕ್ತಿ ಒಂಜಿ ಶಕ್ತಿ ಅದುಪ್ಪೇರು ಆಂಡ ಎಂಕ್ ದಾದಾಣ ಬಣ್ಣಗ ಯಾನ್ಲ ಉಮ್ಮರ್ ಪಜೆರ್ಲ ಒಂಜಿ 25 ವರ್ಷ ಒಟ್ಟಿಗೆ ಎತ್ತದು ಮರದಣಿ ಯಾನ್ಲ ಇಜ್ಜಾಂಡ್ ಎಂಕಲ ಒಂಜಿ ಎಲ್ಯ ಮನಸ್ಥಳ ಬೇಜನ್ ದಾಗ್ಯಾನಾತು ದೂರ ಪೋಯ ಗೊತ್ತು ಅವು ದಾದನ ಸಂದರ್ಭ ಅಂಚಪ್ಪು ಯಾನ ಒಂತೆ ದೂರದ ಜಾಗ ಹಿಡಿತೀನಿ ದಾದ ಎಂಕಲ ಹಾಜರ ಗಂಟೆಗೆ ಫೋನ್ ಬಂದಾಗ ಎಂಕಲ ಮಧ್ಯಾಹ್ನ ಮುಟ್ಟ ಆ ಜಾಗಿಡು ಇತ್ತದ ದಾದ ಉಲ್ಲೆನ ಇಜ್ಜೇನಂತ ಬಂದ್ಬಿಡ ಒಂಜಿ ಪರಿಸ್ಥಿತಿ ಆಂಡ್ ಅಣ್ಣ ಏನು ಬರ್ಪು ಲೆಕ್ಕ ಇಜ್ಜ ನಾನು ಫ್ಯಾಮಿಲಿದೊಟ್ಟಿಗೆ ಇಂಜಿ ಪ್ಯಾಕೇಜ್ ಇಡ್ಬೋದಿತ್ತು ಹಿಡ್ದಾದ್ರ ಹಿಂಗೆ ಬರ್ರಾಜಿ ಭಾರಿ ಮನಸ್ಸಿಗೆ ಬೇಜಾರ ಅಂಡ್ ಆಂಡ ದಾದ ಮಲ್ಪುಣಿ ವಿಧಿ ಆಟ ಅಂಚಪ್ಪುನಾಗ ದಾಲ ಮಲ್ಬೇರೆ ಬಲ್ಲಿ ಆಂಡ ಮರಣ ವ್ಯಕ್ತಿಗೆ ಬರ್ಪುಂಡ ಅಂಚನೆ ಬರುಡು ಆಂಡ ಆರೆಗೆ ಬತ್ತಿನವಂತೆ ಪುರ್ತುವಂತೆ ಬೇಗಾಣ ಒಂಜಿ 15-20 ವರ್ಷ ಹೊಡೆದು ಬಕ್ಕ ಬರ್ಪುಂಡ ಅಂಚಿನ ಮರಣ ಏರಿಗಳ ತಿಕ್ಕುಜಿ ಏಪಲಂಜಿ ವ್ಯಕ್ತಿಗೆ ಮರಣ ತಿಕ್ಕೊಡು ನಾನು ಅಂಚನೆ ತಿಕ್ಕೊಡು ಅಂಡ ತಿಕ್ಕನವಂತೆ ಬೇಗಾಣ ದೇವರಿಗೆ ಹೆಚ್ಚ ಪ್ರೀತಿ ಇತ್ತಿನಕ್ಲು ಹೆಚ್ಚ ಪ್ರಾಮಾಣಿಕರು ಕೈತಡೆ ಬರೋಡುದಿಲ್ಲ ಎಂಕಲ್ನ ಹಿಂದೂ ಶಾಸ್ತ್ರೋಡು ಬಂದ್ಪೇರು ಅವು ಹೆಚ್ಚ ಒಂಜಿ ನಿಕಟವಾದಿತ್ತಿನ ವ್ಯಕ್ತಿಲಿ ಬೇಗ ದೇವರ ಲೆಪ್ಪುವರಿಗೆ ಅಂಚ ಅದುಪ್ಪನಾಗ ಅಂಚ ಆದುಪ್ಪೆರ್ಲಾರು ಅಂಚ ಅದುಪ್ಪನಾಗ ಉಮ್ಮರ್ ಪಜಿರ್ನ ಜಾಗೆಗೆ ಪಜಿರಿಡಿ ಏರು ತಿಕ್ಕುವೇರಿಂದ ಬಂದ್ಬಿಡ ಏನು ಜಿಜ್ಞಾಸೆ ಮೊರ ಹಿಡಿದಿಂಚಿ ಆಲೋಚನೆ ಮಾಡ್ತದೆ ಎಂಕಲ ಬ್ಲಾಕ್ಗೆ ಒಂಜಿ ವ್ಯಕ್ತಿ ಏರು ತಿಕ್ಕುವೇರು ಆ ಸಮುದಾಯದ ಏರು ತಿಕ್ಕುವೇರು ಬಂದ್ಬಿಡ ಸಮುದಾಯದ ಶಕ್ತಿವಂತರು ಮಸ್ತ್ ಜನ ಉಳ್ಳೇರು ಇಜ್ಜರಿಂದ ಅಣ್ಣ ಹಾತು ಒಂಜಿ ನೇರವೈನ ನೇರ ನಡೆ ನುಡಿಯುತ್ತಿನ ವ್ಯಕ್ತಿ ಏರು ತಿಕ್ಕುವೇರು ಬಂದ್ಬಿಡ ಒಂಜಿ ಜಿಜ್ಞಾಸೆ ಇನಿ ಉಮ್ಮರ್ ಪಜೀರ್ ಎಕಡೆ ಪ್ರಾಸ್ತಾವಿಕ ಕಡೆ ಪಂಡೇರು ಪ್ರಾಸ್ತಾವಿಕ ಪಂಡೇರು ಜವನೇರಿಗೆ ಒಂಚೂರು ಅರೆಡ್ದು ಅಡೆತಡೆ ಬರುವಂತ ಆರು ಪ್ರತಿ ಜವನೇರಿಗೆ ಲಕ್ಕನ ಸಮುದಾಯ ಏರೇ ಒಂದು ಜವನೇರು ಇತ್ತಂಡ ಆರು ವಾಟ್ಸಪ್ ಆಡು ಈ ಥರ ಶಾರ್ಟ್ಸ್ ಒಂಚೂರು ಎಡ್ಡೆ ಬುದ್ಧಿವಂತೆ ಐಕೆ ನಿಕಟವಾಯಿನ ಒಂಜಿ ಉತ್ತರ ಕೊಡ್ಪೇರೆ ಪೆಟ್ಟದಾತ್ ಶಕ್ತಿ ಐನಂಚಿನ ಕೆಲವು ಉತ್ತರ ಕೊಡ್ಪೇರು ಅಕ್ಕಲ್ನ ಜವನೇರು ಬೊಕ್ಕ ಯಾಂದಲ ವಾಟ್ಸಪ್ ಬರೆಪುಜಿ ಅಂಡ ಓದೊಂದಿಲ್ಲ ಆರ್ನ ಕೆಲವೊಂಜಿ ಒಂಜಿ ಸ್ಪಷ್ಟವೈನ ಒಂಜಿ ಉತ್ತರ ಆ ಸ್ಪಷ್ಟವೈನ ಉತ್ತರ ಅವು ಕೆಪ್ಪೆಗಾತನಾತ್ ಒಂಜಿ ಶಕ್ತಿ ಐನಂಚಿನ ಉತ್ತರ ಅಕ್ಕಲ್ನ ಜವನೇರಿಗೆ ಬೇತ ಸಮುದಾಯದಕ್ಲೆಗೆ ಬರೆಪುಜ ಬೇತ ಸಮುದಾಯದಕ್ಲೆನೆ ಇತ್ತೆ ಸೇಸಪ್ಪನ್ನೆ ಪನ್ಲೆಕ್ಕ ಹತ್ತಿರ ಪ್ರಾಸ್ತಾವಿಕ ಪನ್ಲೆಕ್ಕ ಆರು ಬೇತ ಜಾತಿಕ್ಲನ್ನು ಪಿಚ್ ಮಲ್ಪೇರು ಬೇತ ಜಾತಿಕ್ಲನ್ನ ಓವೇ ಒಂದು ಧರ್ಮದಕ್ಲ ಬಗ್ಗೆ ಯಾರು ಇದ ಮುಟ್ಟ ಒಯ್ಲ ಪಾತಿರ್ದಿನಾರ ಹತ್ತು ಅಂಚಾದುಪ್ಪನಾಗ ಉಮ್ಮರ್ ಪಜೀರ್ ಶಕ್ತಿ ಆದಿತ್ತಂಡಲ ದೇವರನ್ನ ಪಾದ ಸೇರ್ದೇರ್ ಬಂದ್ಬಿನ ನಂಗೆ ಮಾತೆರಗ್ಲ ಒಂಜಿ ಮನದ ಒಂಜಿ ಧೈರ್ಯ ಆರು ಸೇರ್ದುಪ್ಪೇರು ಖಂಡಿತ ದಯಪಣ್ಣಗ TS ಆಜಿ ಪಂಡೇರು ಅವು ಶುಕ್ರವಾರದ ರಾತ್ರಿ ಬೊಕ್ಕ ಬೊಲ್ಪದ ಪಗೆಲ್ದ ಮಧ್ಯಡು ಏಪ ಒಂಜಿ ವ್ಯಕ್ತಿ ಮರಣ ಆಪೆಂದಂಡ ಅವು ದೇವರನ ಶಕ್ತಿ ಆದುಪ್ಪು ಅಂಚ ಅದುಪ್ಪನಾಗ ಅರಿಗೆ ಈ ಸಂದರ್ಭಡು ಯಾನ್ಲ ನುಡಿ ನಮ್ಮನ್ನ ಮಲ್ತೊಂದು ಅರ್ನ ಕುಟುಂಬ ವರ್ಗದ ಅರ್ನ ಪತ್ನಿ ಧರ್ಮಪತ್ನಿಗೆ ಬಕ್ಕ ಅರ್ನ ರಡ್ಡು ಜೋಕ್ಲೆಗೆ ಅರ್ನ ಮೆಗ್ಗಿ ಪಲಯಲ್ಲೆಗೆ ಅರ್ನ ಬಾವಲ್ಲೆಗೆ ಅಕ್ಲೆ ಮಾತೆರೆಲ್ಲ ಆ ದುಃಖನ ಸಹಿಸಿನ ಶಕ್ತಿ ಕೊರಡು ಅರೆಗೆ ಅರ್ನ ಪೂರ ಎಡ್ಡದ ಗುಣ ನಮ್ಮ ಮಾತ ಪರಿಸರ ಹಿಡಿತನ ಹಿಂದೂ ಬಕ್ಕ ಮುಸ್ಲಿಂ ಮಾತಾ ಜಾತಿ ಧರ್ಮದಕ್ಲು ಕ್ರಿಶ್ಚಿಯನ್ ಮಾತಾ ಧರ್ಮದಕ್ಲೆಗ್ಲ ಅರ್ನ ಒಂದು ಶಕ್ತಿ ನಮ್ಮ ಕೆಲವೊಂದು ಎಡ್ಡೆ ಶಕ್ತಿನ ಅಂಡಲ್ಲ ನಮ್ಮ ಅಳವಡಿಸೋ ಒಂದು ನಮ್ಮ ಎಡ್ಡೆ ಜಗಡಿ ಎಡ್ಡೆ ಮಸೀದಿ ನಮ್ಮ ಕೂಡ್ದು ಒಟ್ಟಿಗೆ ಕೂಡ್ದ ಯಾಕೆ ನಮ್ಮ ಮಾತ ಸಾಕ್ಷಿ ಮಾತೆಲ್ಲ ನಮ್ಮಂಜಿ ಪ್ರಾರ್ಥನೆ ಮಲ್ತಂದಂಡ ಅರ್ನ ಅಲ್ಪ ಸ್ವಲ್ಪ ತಪ್ಪು ಇತ್ತಂದಂಡ ಯಾನ ತೂಯಿನ ಪ್ರಕಾರ 25 ವರ್ಷದ ಒಡನಾಟದಾರು ತಪ್ಪು ಮಲ್ತಿದ್ದಾರೆ ತಪ್ಪುನು ಸರಿಯಿಂದ ವಾದಲ ಮಲ್ತಿದ್ದಾರೆ ಸರಿ ಇತ್ತಂದಂಡ ತಪ್ಪುಂದೇ ಸರಿಯಿಂದೇ ಪನ್ಪುಣ ಎತ್ತಂದೆ ಅವು ಒಲ್ಪಲ ತಾರೆ ತಗ್ಗದ ಬರಪಿನ ಅವು ಸ್ಟೇಷನ್ ಆದಪ್ಪು ಅತನ ಕೋರ್ಟ್ ಆದಪ್ಪು ಅತನ ಹೂವೇ ಜಾಗ ಇಡೋದು ಸರಿಯಿಂದಂಡ ಸರಿಯಿಂದೇ ವಾದ ಮಲ್ಪೇರು ತಪ್ಪುಂದಂಡ ತಪ್ಪುಂದೇ ಪನ್ಪೇರು ಅಂಚದುಪ್ಪನಾಗ ಅರ್ನ ಎಡ್ಡೆ ಗುಣ ನಮ್ಮ ಮಾತ ನಮ್ಮ ಜೀವನಡು ನಂಗೆ ಅವಕಾಶ ಎತ್ತಂಡ ದೆತೊಣಗ
ಪಂಡೊಂದು ಎಂಕ್ ಈ ಸಂದರ್ಭಡು ಇತ್ತಾತ್ಪುರದಿಗೆ ಮಸ್ತ್ ಪೊರ್ತಲಾಡು ಅಂಚಾದ ಪುನಗ ಯಾನು ಹೆಚ್ಚ ಪಾತ್ರ ಪೋಪೇಶ್ ಅವು ಪಜೀರಿಡಾದುಪ್ಪಡು ಅವು ಸಾಂಬಾರ್ ತೊಟ್ಟರಾದುಪ್ಪಡು ಎಂಗೆಲ್ಲ ಎಸ್ಕ್ಯಾಜರ್ ಅಲ್ಪದೊಂಜಿ ಸಮುದಾಯಗಾರ ದುಂಬುದಿದ್ವಿ ಏಪಲ ಎಂಚಿನ ಎಸ್ಕ್ಯಾಜರ್ ಅವು ಪಾನೆಲ ಬಣ್ಣ ಒಂಜಿ ಅಲ್ಪ ಒಂಜಿ ರಡ್ಡಿ ಜನ ಪ್ರತಿ ಏರಿಯಾಡ್ಲ ಅಲ್ಪ ಅಲ್ಪ ಒಂಜಿ ಜನಕ್ಲೇನು ಶಕ್ತಿ ಆದದ್ದು ಒಂದು ಅವು ಅರ್ಕನಾದ ಅಲ್ಪ ಕೆಲವೊಂಜಿ ವ್ಯಕ್ತಿಲೇನು ಶಕ್ತಿ ಮಲ್ತೊಂದು ಇಂಚ ಮಾತಾಡೊಂಜಿ ಒಡನಾಟ ಮಲ್ಪನಂಚಿನ ವ್ಯಕ್ತಿ ಈ ಒಡನಾಟ ನಮ್ಮ ಮಾತಾಡಲೊಪ್ಪಡು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಪಂಪಣ ತಾರತಮ್ಯದಿಂದ ನಮ್ಮ ಮಾತ ಬದುಕುಗ ಪಂಡೊಂದು ಈ ಸಂದರ್ಭ ಪಾತ್ರೆ ಅವಕಾಶ ಕೊರನಿಕ್ಲೆ ಪೂರ ಧನ್ಯವಾದ ಸಲ್ಲಿಸೋದು ಎನ್ನೆರಡು ಪಾತ್ರೆ ಅಂತೇವೆ. ಜೈ ಹಿಂದ್. ಒಟ್ಟಿಗೆ ಊಟ ಒಂದು ಒಟ್ಟಿಗೆ ಸಹವಾಸ ಹೊಡಿತು ನಗಲು ಆರ್ನೊಂದು ಎಡ್ಡೆ ಗುಣಪಂಡ ಈ ಗ್ರಾಮಡು ಬಹುಶಃ ಈ ಪಜೀರ್ ಗ್ರಾಮ ಓಲುಕ್ಕೆಂಡ್ಲ ಇರಲ್ಲ ಪಜೀರ್ ಇಂಚಕ್ಕೆಂಡ ಅವಳು ಭಾರಿ ಒಂದು ಸೌಹಾರ್ದತೆ ಉಂಟು ಐಟ್ ಪ್ರಮುಖ ರೂವಾರಿ ಅರನ್ನು ಏನು ಎನ್ನ ಮನಸ್ಸು ಬಂದ್ಕೊಂಡು ಪಂಡ ಆತ್ಮಸಾಕ್ಷಿ ಪತ್ತೇವೆ ಐಟ್ ಆರ್ನ ಭಾರಿ ಎಡ್ಡೆ ಪಂಡ ಪ್ರತಿಯೊಬ್ಬರು ವಿರೋಧ ಪಕ್ಷದ ಏನ ಸಮೇತ ಎದುರು ಕಾಣುತ್ತದೆ ಎಂಚಿನ ನಿನ್ನ ವಿಷಯ ನಮ್ಮ ಐನ್ ಪಾತ್ರಕ್ಕೆ ಎಂಚಿನ ಏನು ಒಂಚಿನ ಒಂಜಿ ಆಡ ಒಂಜಿ ಎಡ್ಡೆ ಗುಣ ಇರ್ತದೆ ಮಕ್ಕ ಮುಲ್ಲ ಕೆಲವು ವಿಚಾರ ವಿನೂತನವಾದ ಒಂಜಿ ಒವ್ವೆ ಪಲ್ಲಿಡಿ ಎನ್ನ ಅನುಭವ ನೋಡ್ಬಿಡಿ ಪಲ್ಲಿಡಿ ಬಹುಶಃ ಭಾರಿ ಬ್ಯಾಸಡಿ ಬರ್ತಾರೆ ಮೂಲ ಕನ್ನಡ ಭಾಷೆ ಹಿಡ್ಕೊಂಡಂತನಾರು ಮಕ್ಕ ಸ್ವಲ್ಪ ಪೂರ ಪಂಡೆ ವಿಷಯನು ಅಂಚದ್ದು ಪ್ರತಿಯೊಂದು ವಿಚಾರಗಳು ಆರೆ ವಿನೂತನವಾದ ಪಂಡೊಂಜಿ ಪಂಚಾಯತ್ ಅಲ್ಲ ವಿರೋಧ ಪಕ್ಷ ಒರಿಯತ್ತೇನಿಲ್ಲ ಮಾತೇನಿಲ್ಲ ಸಹವಾಸ ದೆತ್ತೊಂದು ಪಂಡ ಒಟ್ಟಿಗೆ ಎಡ್ಡ ವಿಚಾರ ಬಂತೊಂದು ಅದನ್ನ ಪ್ರಯತ್ನ ಫಲವಾದ ಈ ವರ್ಷಗಳು ಯಾರು ಬಂತ ಕೆಲಸಗಳು ಪ್ರತಿಯೊಬ್ಬರಿಗೆ ಜನಸಾಮಾನ್ಯ ಪ್ರತಿ ಮಲ್ಲಕ್ಲೆ ಮಿಟ್ಲಾರು ವ್ಯಕ್ತಿ ಭಾರಿ ಮಲ್ಲ ಜನ ಆಗ್ತಾರೆ ಐನ ಯಾನ್ ದಯಪಂಡ ಅದನ್ನ ವಿಚಾರ ಹೆಂಗೆ ಪಂಡ್ರೆ ಭಾರಿ ದುಃಖ ಆಪುಣಿ ಯಾನ್ ದಯಪಂಡ ಪಾತಿರ್ನ ಧ್ಯಾನ ಮುಂಜಿ 4-5 ವರ್ಷದ ಇನ್ನಿಮಿಟ ಬೇರೆ ಫಂಕ್ಷನ್ ಪಾತಿರೋದು ಪಾದ ಅಂಚಿನ ಬೇಸರ ಇಂಕ್ಲೊಂಡು ಅಂಡ್ ಆರು ಭಾರಿ ಎಡ್ಡೆ ವ್ಯಕ್ತಿ ಬಂದೆ ಮುಖ ಒಂಜಿ ವಾ ವಿಚಾರ ಒಂಜಿ ಎಡ್ಡೆ ವಿಚಾರ ಕಾಣತದ್ದು ఆయన ಒಂಜಿ ಇಂದೆ ನಿಖಲ ಅಂಚಾಣಪಲ್ಲಿ ಇಂಚಾಣಪಲ್ಲಿ ಒಂಜಿ ಒರಿಯಾಗ ಬುದ್ಧಿ ಪಂಡದ ಪಂಜನ ಗುಣ ಆಡಂಡು ಮತ್ತಂದೆ ಈ ನೇನು ಪೂರ ಒರಿಪಡು ಹೆಂಗೆ ಇಚ್ಛೆ ಪಾತ್ರ ಬರ್ಪಿದ್ದೆ ಅಂಡ್ ಆರ್ನ ದುಃಖ ಮನಸ್ಸಿಗೆ ಬರ್ಪಿದ್ದೆ ఆయన ಪಾತ್ರ ಲಭ್ಯ ಸಜ್ಜಂಗೆ ಈ ನೇನು ಪೂರ ಒರಿಪಡು ನಂಡ ಆರ್ನಂಚಿನ ಅಡ್ಡೆ ಗುಣ ನಡತೆ ಆಡೊಂಜಿ ನಿಜವಾದ ಆಡ ಭಾರಿ ಅಡ್ಡೆ ಬಹುಮುಖ ಪ್ರತಿಭೆ ಇರ್ತದೆ ಪ್ರತಿಯೊಂದು ವಿಚಾರಗಳು ಇರ್ತಾರೆ ಒಂಜಿ ವಾಲಿಬಾಲ್ ಗೊಬ್ಬ ಆಡು ನಾಟಕದ ಉಂಟು ಪ್ರತಿ ವಾ ನೆಟ್ ಪೋಣು ವಾ ಫೀಲ್ಡರ್ ಇರ್ತಾರೆ ಆರ್ನ ಎಡ್ಡೆ ಗುಣ ಪಂಡ ಮತ್ತು ಪ್ರತಿಯೊಂದು ಒಂಜಿ ಪಾತ್ರ ಸೌಹಾರ್ದಡಿರ್ತೀರ ಅದು ಅವೇನು ಏರ್ಲ ಮರಪೇರಿದ್ದೆ ಅಂಚಾಯಿನ ಮಾತಿರ್ಲ ಮುಳಿತ ಮಿಕ್ಲು ಪನ್ಪೇರಿಲ್ಲ ಯಾನ ಇತ್ತಿನ ವಿಚಾರ ಯಾನ್ ಪನ್ಪನದಿ ಅಂಚದ ಆರ್ನ ನೇನು ಒರಿಪೋಡುದನ್ನ ನಮ್ಮ ಆರ ಲೆಕ್ಕನೆ ಆರ್ನ ತತ್ವಗುಣ ಅತ್ತಿನ ಆರ್ನ ಎಡ್ಡೆ ವಿಚಾರ ನಮ್ಮ ಅನುಕರಣೆ ಮಾಡ್ತದೆ ನನ್ನ ಮಿತ್ತಿಗಿಲ್ಲ ಮೂಲ ಉಪ್ಪನಂಚಿನ ಧರ್ಮಗುರುಕಲ ತಂಡ ರಾಜಕಾರಣಿಲ್ಲ ಮುಖಂಡರ್ನಾಗಲ್ಲ ಅರೇನು ಆರ ಲೆಕ್ಕನೆ ಅನುಸರಿಸಿಕೊಂಡು ನಮ್ಮ ಈ ಗ್ರಾಮ ಏಪುಗುಲ ದುಮ್ಮದಕ್ಕನೆ ಎಡ್ಡೆ ನೆಟ್ ಸೌಹಾರ್ದ ಬುಳಿ ಒಂದು ನಮ್ಮ ಅಭಿಪ್ರಾಯ ಪಡೆದು ಏನು ರೆಡ್ಡು ಪಾತ್ರ ಉಂಟು. ಉಮ್ಮರ್ ಪಜೀರ್ನ ಈ ನುಡಿ ನಮ್ಮ ಕಾರ್ಯಕ್ರಮ ವೇದಿಕೆ ಉಪ್ಪುನ ಧರ್ಮ ಗುರುಕುಲೆ ಅಂಚನೆ ನಮ್ಮ ಈ ಒಂದು ಮಂಗಲಿ ಧಾಮ ಕ್ಷೇತ್ರದ ಶಾಸಕರ ಎಂಗ್ಲ ನಾಯಕರಾಯಿನ ಯೂಟ್ಯೂಬ್ ಖಾದಾರ್ರೆ ಅಂಚೆ ಸೇರ್ನಂಚಿನ ಮಾತ ಮುಖಂಡರೆ ಅಂಚನೆ ಬಂದುಲೆ ಭೂಮಿ ಏರೆಗಳ ಶಾಶ್ವತ ಇಜ್ಜಿ ನಮ್ಮ ಎಡ್ಡೆ ಮಂತನ ಮಾತ್ರ ಒರಿಪುಣ ಬಣ್ಣ ಈ ಉಮ್ಮರ್ ಪಜೀರೆ ನಮ್ಗೆ ಸಾಕ್ಷಿ ದಾಯಪಂಡ ಧಾರ್ಮಿಕವಾದ ಸಾಮಾಜಿಕವಾದ ರಾಜಕೀಯವಾದ ಶೈಕ್ಷಣಿಕವಾದ ಮಾತಾ ರೀತಿಯ ಕೊಡುಗೆ ಕೊರನ ಒಂದು ವ್ಯಕ್ತಿ ಇತ್ತಿನ ಉಮರ್ ಪಜೀರ್ ಬಂಡೆ ಅಂತ ಇರಲಿಲ್ಲ ದಾಯ ಬಂಡ ಒಂದು 58 ವರ್ಷದ ಒಂಜಿ ಈ ಸಮಾಜಕ್ಕೆ ಮಲ್ಲ ಕೊಡುಗೆ ಕೊರನ ಒಂದು ವ್ಯಕ್ತಿ ಇತ್ತಿನ ಅವು ಉಮರ್ ಪಜೀರ್ ಯಾನು ಈ ಸಂದರ್ಭ ಪಂಡ ತಯಾರಿಲ್ಲ ಯಾನು ಉಮರ್ ಪಜೀರ್ಲ ಯಾನ ಒಂಜಿ 40 ವರ್ಷದ ಎಂಕ್ಲು ಬಾಲ್ಯ ಸ್ನೇಹಿತರಾದಿದ್ದೇನೆ ಬಾಲಶಾಲೆ IFM ಸ್ಕೂಲು ಯಾನು ಒಂಜಿನ ಆಜಿನ ಕಾಸು ಮುಟ್ಟ ಯಾನ ಆರ್ಲ ಒಂಜಿ ಒಟ್ಟಿಗೆ ಒಂಜಿ ವಿದ್ಯಾಭ್ಯಾಸ ಮಂತನಾರು ಮುಂದಿನ ದಿನಟ್ಟು ಆರು ಯಾನು ಹೈಸ್ಕೂಲ್ போனாங்க ஆனந்தம் போய் ஆறு பேத் நெட் முடிப்பு அது ಕಾಲೇಜ್ போனாங்க ಗೌರ್ಮೆಂಟ್ ಕಾಲೇಜ್ ಇರ್ತಾರೆ ಬೊಕ್ಕ ಯಾನು ಎಲಿಸಸ್ ಕಾಲೇಜ್ ವಿದ್ಯಾಭ್ಯಾಸ ಮಂತೆ ಆನಲ್ಲ ರಾಜಕೀಯ ಬಂದಾಗ ಯಾನು ಆರ್ಲ ಬಾರ್ ಒಟ್ಟಿಗೆ ಒಟ್ಟಿಗೆ ಒಂಜಿತ್ತಿನ ಸ್ನೇಹಿತರು ಬಂದು ಈ ಸಂದರ್ಭ ಬಂದ ತಯಾರಿಲ್ಲ ದಾದ ಇತ್ತನಲ್ಲ ಒಂಜಿ ಯಾನ್ ಪನ್ಪೆ ಎಂಕ್ ಒಂಜಿ ಭಾರಿ ಒಂಜಿ ಪ್ರೀತಿ ವ್ಯಕ್ತಿ ಬಂಡ ಎನ್ನ ಒಂಜಿ ಎಂಕ್ ಭಾರಿ ಬೇಜಾರಾತ ಎಂಕ್ ಒಂಜಿ ಯಾನು ಆ ಸಂದರ್ಭ ಯಾನು ಊರಿಡಿಜ್ಜಾನು
ಎಂಗ್ ಒಂದು 7 ಗಂಟೆಗೆ ಎಂಜ್ ಫೋನ್ ಬರ್ತಾನೆ. ನಾನು ಬ್ಯಾಂಗ್ಳೂರು ನೆಕ್ ಓದಿದ್ದೆ, ನಮ್ಮ ರೈತ ಚಳವಳಿಗೆ ನಾನು ಬ್ಯಾಂಗ್ಳೂರು ಓದಿದ್ದೆ. ಆ ಸಂದರ್ಭದ ಯಾನು 19 ತಾರೀಕು ಕಾಂಡೆ ಆರಿಗೆ ಒಂದು ಫೋನ್ ಮಂತ್ಕೇಂಡೆ ನಮ್ಮ ಒಟ್ಟಿಗೆ ಪೋಯಿ ಉಮರ್ ಪಜ್ಜಿರ್ಲೆ ಬ್ಯಾಂಗ್ಳೂರು ಪೋದು ಬರ್ಕಾಂದು ಐಕೆ ಆರು ಒಂಜಿ ಪಾತೆರೆ ಬಂದಿರಿ ಹಿಂಗೆ ಕೋಡೆ ಪಂಡ್ಪಾರ್ನ ಯಾನು ಇರ್ನೊಟ್ಟಿಗೆ ಬೈದುವೆ. ಆನ ರಾತ್ರಿ ಎಂಗೆ ಫೋನಗಳ ಎಂಗೆ ಒಂದು 11 ಗಂಟೆ ರಾತ್ರಿಗೆ ನಾನು ಒಂದು ವೇಪುನಾಗ ಎಂಗೆ ಫೋನ್ ಬರ್ತನು ಉಮರ್ ಬಜೀರ್ನ ಎಂಗೆ ಕುಸಲ್ ಪಾತೆರ್ದು ಎಂಗೆ ಭಾರಿ ಆರ್ನ ಸಾವದ ವಾರ್ತೆಗೆ ಎಂದು ಎಂಗೆ ನಿಜವಾದ ನಂಬೇರೆ ಆತಜೆ ಎಂಗೆ ಕಣ್ಣು ನೀರು ಜೈದನು. ಪ್ರತಿ ಒಂಜಿ ಎಂಗೆ ಚುನಾವಣೆಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪ್ರತಿ ಒಂದು ತಿಂಗಳು ಒಂದು ಮೀಟಿಂಗ್ ಉಂಟು. ಕಾಂಡೆ ಎಂಗೆ ನಾ ಫೋನ್ ಬರ್ಪುಂಡು ಯಾನು ಇದೊಟ್ಟಿಗೆ ಬರ್ಪೆ ಒಟ್ಟಿಗೆ ಪೋಯಿ ನಮ್ಮ ಪ್ರತಿ ಒಂದು ತಿಂಗಳ ಮೀಟಿಂಗ್ಲ ಯಾನ ಉಮರ್ ಬಜೀರ್ಲ ಆ ಒಂದು ನೆಕ್ ಬತ್ತು ಎಂಗೆ ಒಟ್ಟಿಗೆ ಬರೋದಿತ್ತ. ಹಿಂಗೆ ಭಾರಿ ಒಂದು ನಾನು ಪಂಡ ಇಂಚಿನ ಒಂಜಿ ಸ್ನೇಹಿತೆ ಒಂಜಿ ಆಡಂಬರ ಇದ್ದಂದೆ ಒಂಜಿ ಸ್ವಾಭಿಮಾನದ ಒಂಜಿ ವ್ಯಕ್ತಿ ಇತ್ತಂಡ ಆ ಉಮರ್ ಪಜೀರ್ನೆ ಪಂಡ ತಯಾರಿಲ್ಲ ಅಂಚಿನ ವ್ಯಕ್ತಿ ನಮ್ಮ ಕಳೆಕೊಂಡ ಆ ಒಂಜಿ ಶಕ್ತಿನ ಆರ್ನ ಆತ್ಮಗ ಶಾಂತಿ ತಿಕ್ಕಡು ಅಂಚೆನೆ ಆರ್ನ ಒಂಜಿ ಕುಟುಂಬಗಳ ಒಂಜಿ ಆ ಶಕ್ತಿನ ಕೊರೋ ಶಕ್ತಿ ತಿಕ್ಕಡು ಅಂಚೆನೆ ನಂಗೆ ಮಾತೆರೆಗಳ ಆರ್ನ ಒಂಜಿ ಅಗಲಿಕೆದ ಒಂದು ಶಕ್ತಿನ ಕೊರ್ನ ದೇವರ ಕೊರಡು ಪಣಂದು ಎನ್ನ ರಡ್ಡು ಪಾತೆರನ್ನು ಉಂಟವೆ. ಇಲ್ಲಿ ನೆರೆದಿರತಕ್ಕಂಥ ಎಲ್ಲರನ್ನು ಗೌರವಿಸ್ತಾ ತಾವೆಲ್ಲರೂ ಇಲ್ಲಿ ಮಾತಾಡಿದ್ದೀರಿ. 1-2 ನಿಮಿಷದಲ್ಲಿ ನಾನು ಮುಗಿಸ್ತೇನೆ. ನನ್ನ ಅನುಭವದ ಪ್ರಕಾರ ನಾನು ಜಮಿಯತ್ ಉತ್ತಲಬ ಸಂಸ್ಥೆಯಲ್ಲಿ ಸುಮಾರು 20 ವರ್ಷಗಳಿಂದ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಅನುಭವದಲ್ಲಿ ಈ ಒಂದು ಆವರಣದಲ್ಲಿ ಉಮರ್ ಬಜೀರ್ ಇಲ್ಲದ ಒಂದು ಕಾರ್ಯಕ್ರಮ ನಡೆಯುತ್ತಿದ್ದರೆ ಇದು ಪ್ರಪ್ರಥಮ ಬಾರಿಗೆ. ಕಾರಣ ಅವರು ನಮ್ಮನ್ನಗಲಿ ಹೋಗಿದ್ದಾರೆ. ಅದಲ್ಲದೆ ನಮ್ಮ ಮಸೀದಿಯಲ್ಲಿ ಯಾವುದೇ ಕಾರ್ಯಕ್ರಮಗಳ ನಡೆಯುವಾಗಲೂ ಕೂಡ ನಾವು ಅದಕ್ಕೆ ಪೂರ್ವ ತಯಾರಿ ಇರುವಾಗಲೂ ಕೂಡ ಮೊದಲು ಉಮರ್ ಬಜೀರ್ ರವರು ಈ ಕಾರ್ಯಕ್ರಮದಿಂದ ಬೇರೆ ಧರ್ಮದವರಿಗೆ ಅಥವಾ ಬೇರೆ ಸಂಘಟನೆಗಳಿಗೆ ಏನಾದರೂ ಅಡಚಣೆಗಳು ಆಗ್ತದೋ ಅಥವಾ ಏನಾದರೂ ತೊಂದರೆಗಳು ಸಂಭವಿಸ್ತದೋ ಎಂಬುದನ್ನು ಮೊದಲು ಯೋಚನೆ ಮಾಡ್ತಾ ಇದ್ದರು. ಅಂಥದ್ದೇನಾದರೂ ಸಂಭವಿಸುವುದಾದರೆ ತಕ್ಷಣ ಆ ಕಾರ್ಯಕ್ರಮವನ್ನು ರದ್ದುಪಡಿಸ್ತಾ ಇದ್ರು ಅಥವಾ ಆ ಕಾರ್ಯಕ್ರಮದಿಂದ ದೂರ ಉಳಿತಾ ಇದ್ರು. ಇದು ಉಮರ್ ಬಜೀರ್ ಅವರ ದೊಡ್ಡ ಗುಣಗಳಲ್ಲಿ ಒಂದಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಅವರು ಯುವಕರ ಮೇಲಿಟ್ಟಂಥ ಕಾಳಜಿ, ಶ್ರದ್ಧೆ ಮತ್ತು ಗೌರವ ಹಾಗೂ ಅವರು ನಮಗೆ ತೋರಿಸಿಕೊಟ್ಟಂಥ ದಾರಿ, ಈ ದಾರಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಉತ್ತಮ ರೀತಿಯಲ್ಲಿ ನಡೆಯಬೇಕಾದ್ದು ಹಾಗೂ ಅವರು ಯಾವ ಒಳ್ಳೆಯ ಒಂದು ಗುಣಲಕ್ಷಣ ನಮಗೆ ಬಿಟ್ಟು ಹೋಗಿದ್ದಾರೋ ಅದನ್ನು ಚಾಚು ತಪ್ಪದೆ ಮುಂದುವರಿಸಿಕೊಂಡು ಹೋಗುವಂಥದ್ದು ಮಾತ್ರ ನಮ್ಮಲ್ಲಿ ಉಳಿದಿರೋ ಒಂದೇ ಒಂದು ವಿಚಾರವಾಗಿರ್ತದೆ. ಆದ್ದರಿಂದ ನಾವೆಲ್ಲರೂ ಕೂಡ ಯಾವುದೇ ಜಾತಿ, ಧರ್ಮ, ಪಕ್ಷ ಭೇದ ಭಾವ ಇಲ್ಲದೆ ಅವರು ಯಾವ ರೀತಿ ಬೆಳಗ್ಗೆ ಬಂದಿದ್ದಾರೋ ಅದೇ ರೀತಿ ನಾವು ಮುಂದುವರಿಲಿಕ್ಕೆ ಪ್ರಯತ್ನ ಪಡುವ ಅಂತ ಹೇಳಿಕೊಂಡು ನನ್ನ 2 ಮಾತನ್ನು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ. ನಾನು ಕಳೆದ 2 ವರ್ಷದಿಂದ ನಮ್ಮ ಮುಡಿಪು ಹೈಸ್ಕೂಲಿಗೆ ಬಂದ ಸಂದರ್ಭದಲ್ಲಿ ನಾನು ಜಾಯಿನ್ ಆದ 2ನೇ ದಿವಸ ನಮ್ಮ ಸಂಸ್ಥೆಯ SDM ಕಾರ್ಯಾಧ್ಯಕ್ಷರಾಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೇನೆಂತೆ ತಮ್ಮನ್ನೇ ತಾವು ಪರಿಚಯ ಮಾಡಿಕೊಂಡು ಅಂದಿನಿಂದ ಬಹುಶಃ 20ನೇ ತಾರೀಕು ಜನವರಿಯ ಅಂತಿಮವಾದ ಒಂದು ಮೀಟಿಂಗ್ನಲ್ಲಿ ಭಾಗವಹಿಸುವವರೆಗೆ ದಿನ ಬಿಟ್ಟು ದಿನ ನಮ್ಮ ಶಾಲೆಯ ಪ್ರತಿಯೊಂದು ಬೆಳವಣಿಗೆಯಲ್ಲಿ ಏನಾಗಬೇಕು, ಏನು ಸಮಸ್ಯೆಗಳಿವೆ, ವಿದ್ಯಾರ್ಥಿಗಳು ಹೇಗಿದ್ದಾರೆ, ಶಿಕ್ಷಕರಿಂದ ಏನು ಕೊರತೆ ಇದೆ, ಪ್ರತಿಯೊಂದನ್ನು ಗಮನಿಸಿದ ಏಕೈಕ ವ್ಯಕ್ತಿ ನಮ್ಮ ಕಾರ್ಯಾಧ್ಯಕ್ಷರಾಗಿರುವಂಥ ಉಮರ್ ಬಜೀರ್ ಅವರು. ನನ್ನ ಜೀವಮಾನದಲ್ಲಿ ನನ್ನ 25 ವರ್ಷಗಳ ಸೇವೆಯಲ್ಲಿ ನಾನು ಕಂಡಂಥ ಪ್ರಾಮಾಣಿಕ, ಅತ್ಯಂತ ಸರಳ ಮತ್ತು ಸಜ್ಜನಿಕೆಯ, ಮಾನವತಾವಾದದಲ್ಲಿ ಸಂಪೂರ್ಣವಾಗಿ ಒಂದು ವಿಶ್ವಾಸ ಇಟ್ಟ. ಈ ಮಾತನ್ನು ಯಾಕೆ ಹೇಳ್ತೇನೆ ಅಂತೇಳಿದರೆ, ನಮ್ಮ ಶಾಲೆಯ SDM ಕಾರ್ಯಾಧ್ಯಕ್ಷರಾಗಿರುವುದರಿಂದ ಯಾವುದಕ್ಕಾದರೂ ಸಹಿ ಮಾಡುವ ಅಧಿಕಾರ ಇದ್ದರೆ ಅದು ಅವರಿಗೆ, ಮುಖ್ಯೋಪಾಧ್ಯಾಯರಿಗೆ ಮತ್ತೆ ಅವರಿಗೆ ಆ ಜಂಟಿ ಅಧಿಕಾರ ಇದೆ. 2 ವರ್ಷ ನಾನು ಗಮನಿಸಿದ್ದೇನೆ, ಒಂದೇ ಒಂದು ದಿನ
ಈ ಮೊತ್ತವನ್ನು ನೀವು ಯಾವುದಕ್ಕೆ ಬಳಸ್ತಿದ್ದೀರಿ ಎಂದು ಸವಾಲು ಮಾಡಿದವರಲ್ಲ. ಅಂದರೆ ನಮ್ಮ ಮೇಲೆ, ನಮ್ಮ ಸಂಸ್ಥೆಯ ಎಲ್ಲ ಅಧ್ಯಾಪಕರ ಮೇಲೆ, ಇತರ ಸದಸ್ಯರ ಮೇಲೆ ವಿಶ್ವಾಸ ಇಟ್ಟದ್ದು ಆ ರೀತಿಯಲ್ಲಿ ವಿಶ್ವಾಸ ಇಟ್ಟು ಯಾರಿಗೂ ಸಾಧ್ಯ ಇಲ್ಲ. ನಾನೇ ಅಂದ್ಕೊಳ್ತಿದ್ದೆ ಇವರು ಯಾಕೆ ಅಂದರೆ ಅವರಿಗೆ ಅನಿಸ್ತಿತ್ತು ಯಾವ ವ್ಯಕ್ತಿ ಹೇಗೆ ಮುನ್ನಡೆಸ್ತಿದ್ದಾರಂತ. ಆತ್ಮೀಯರೇ, ನಾವೆಲ್ಲರೂ ಈ ಭೂಮಿಗೆ ಬರುವಾಗ, ಹುಟ್ಟಿದಾಗ ಏನು ಎಲ್ಲರೂ ಒಂದೇ ರೀತಿಯಲ್ಲಿ ಇರ್ತಾರೆ. ದಿನ ಕಳೆಯುತ್ತಾ ನಮ್ಮ ಸಂಸ್ಕಾರವನ್ನು ಬೆಳೆಸಿಕೊಳ್ತಾರೆ. ಅಂಥ ಸಂಸ್ಕಾರ ಬೆಳೆಸಿಕೊಂಡದ್ರಲ್ಲಿ ನಂಬಿಕೆಯನ್ನು ಹಾಗೂ ಅಚಲವಾದ ವಿಶ್ವಾಸವನ್ನು ಇಟ್ಟು ಮುನ್ನಡೆದದ್ದು ಈಗಾಗಲೇ ಎಲ್ಲ ಮಾನ್ಯರು ಹೇಳಿದರು. ಅಂತಹ ಒಂದು ವ್ಯಕ್ತಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅವರ ಮಾತು ಸ್ಪಷ್ಟ, ಕನ್ನಡವನ್ನು ಅತ್ಯುತ್ತಮವಾಗಿ ಮಾತಾಡ್ತಿದ್ರು. ನಾನು ಅನಿಸ್ತಿದ್ದೆ ಸಾಧಾರಣವಾಗಿ ಇಂಥ ಜಾಣ್ಮೆ ಅವರೊಟ್ಟಿಗೆ ನಾವು ಕಳೆದ ಒಂದೊಂದು ದಿನ, ಈಗ ನಮಗೆ ಶಾಲೆಯಲ್ಲಿ ಬನ್ನಿ ಮಾಸ್ಟರ್ ನಿಮ್ಮ ಹತ್ರ ಒಂದು ವಿಚಾರ ಹೇಳಲಿಕ್ಕೆ ಇದೆ ಅಂತ ಕರ್ಕೊಂಡು ಹೋಗ್ತಿದ್ರು. ಇವತ್ತು ಕೂಡ ನಮ್ಮ ಕೈ ಹಿಡ್ಕೊಂಡು ಮುಂದೆ ಹೋದ ಹಾಗೆ ಆ ಒಂದು ಭಾವನೆ ನಮಗೆ ಬರ್ತಾ ಇದೆ. ಅಂಥ ಒಂದು ಸರಳ ಸಜ್ಜನಿಕೆಯ, ಪ್ರಾಮಾಣಿಕ ಹಾಗೂ ಉತ್ತಮವಾದಂಥ ಒಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಿದ್ದಂಥ ಉಮ್ಮರ್ ಸರ್ ನಮ್ಮೊಂದಿಗೆ ಇಲ್ಲ. ಆದ ಕಾರಣ ಬಹಳ ಅವತ್ತು ನಮಗೆ ನೋವಾಯಿತು. ಈ ಒಂದು ಸಂದರ್ಭದಲ್ಲಿ ಅವರ ಗುಣಗಾನವನ್ನು ನಾವು ಮಾಡ್ತಾ, ಅವರು ಹಾಕಿಕೊಟ್ಟಂಥ ಆ ಪ್ರಾಮಾಣಿಕತೆ, ಆ ವಿಶ್ವಾಸತನ, ಅವರ ಧೈರ್ಯ, ಅವರ ಸಾಮರ್ಥ್ಯ ನಮಗೆಲ್ಲ, ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ದಾರಿದೀಪವಾಗಲಿ. ಅವರ ಕುಟುಂಬಕ್ಕೆ ಆ ದೇವರು ಒಳ್ಳೆಯ ಸಮಾಧಾನವನ್ನು ನೀಡಲಿ, ಅವರಿಗೆ ಶಾಂತಿ ನೀಡಿ ನಮಗೆ ಈಗ ಈ ಪಜೀರು ಗ್ರಾಮಕ್ಕೆ ಅವರು ಮಾಡಿದ ಎಲ್ಲ ಸೇವೆ, ಅವರ ಆದರ್ಶವನ್ನು ನಾವು ಪರಿಪಾಲಿಸುವ ಮುಖಾಂತರ ನಿಜವಾದ ಒಂದು ಶ್ರದ್ಧಾಂಜಲಿ ನಾವು ಅರ್ಪಿಸಿದಾಗೆ ಆಗುತ್ತಾ ಅಂತ ಹೇಳ್ತಾ, ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು, ಶಿಕ್ಷಕರು, ಸಮುದಾಯದ ಅವರ ಒಟ್ಟಿಗೆ ಸೇರಿ ನಾನು ಒಂದು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅವರಿಗೆ ಸಮರ್ಪಿಸುತ್ತೇನೆ. ಆಮೇಲೆ ನಮಗೆಲ್ಲರಿಗೂ ಆತ್ಮೀಯರು, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ರಾಜಕೀಯ ಕ್ಷೇತ್ರದಲ್ಲಿ ತನ್ನ ಸೇವೆ ಮಾಡಿ ಸರ್ವರ ಪ್ರೀತಿಗೆ ಪಾತ್ರರಾಗಿದಂತೂ ಈಗ ನಗಲಿದಂತಹ ಉಮರ್ ಪಜೀರ್ ಅವರ ಅನುಸ್ಮರಣ ಕಾರ್ಯಕ್ರಮದಲ್ಲಿ ಉಪಸ್ಥಿತಂಥ ಈ ಜುಮ್ಮಾ ಮಸೀದಿಯ ಖತೀಬರೇ, ಅಧ್ಯಕ್ಷರೇ, ಇನ್ನಿತರ ಪದಾಧಿಕಾರಿಗಳೇ, ಬ್ಲಾಕಿನ ಅಧ್ಯಕ್ಷರೇ, ತಾಲೂಕು ಪಂಚಾಯತ್ ಅಧ್ಯಕ್ಷರೇ, ಇನ್ನಿತರ ಜನಪ್ರತಿನಿಧಿಗಳೇ, ವಿವಿಧ ಧಾರ್ಮಿಕ ಕೇಂದ್ರದಂಥ ಚರ್ಚಲ್ಲಿ, ದೇವಸ್ಥಾನದಿಂದ ಮಸೀದಿಯ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಗೌರವದ ಗಣ್ಯ ಅತಿಥಿಗಳೇ ಹಾಗೂ ಈ ಒಂದು ಊರಿನ ನಮ್ಮ ಸಹೋದರ ಸಹೋದರರೇ, ಆತ್ಮೀಯ, ಅತ್ಯಂತ ಬೇಸರ ಮತ್ತು ನೋವಿನ ವಿಚಾರ. ಬಹುಶಃ ಮೊನ್ನೆ ಉಮರ್ ಪಜೀರ್ ಅವರು ಅಗಲಿದಂಥ ಸಂದರ್ಭ. ನಾನು ಕೂಡ ಬೆಳಿಗ್ಗೆ ಬಂದು ಬೆಂಗಳೂರಿಂದ ಮುಟ್ಟಿದಷ್ಟೇ ಫೋನ್ ಬಂದಾಗ ನನಗೊಮ್ಮೆ ಕೇಳಲಿಕ್ಕೆ, ಅದು ಹೇಳಿದ್ದು ಸತ್ಯ ಸುಳ್ಳು ಅಂತಾಗಲಿ, ಎರಡನೇ ಸಲ ಕೇಳಿದೆ. ಎರಡನೇ ಸಲ ಹೌದಂತ ಹೇಳಿದಾಗ ಬಹುಶಃ ಯಾವ ರೀತಿ ಆಯಿತು ಅಂತ ಹೇಳಿ ಬಹುಶಃ ಅವ್ರ ಮನೆಗೆ ಬಂದಂಥ ಸಂದರ್ಭದಲ್ಲಿ ಬಹುಶಃ ಅಲ್ಲಿದ್ದಂಥ ಆ ಜನಸಾಮಾನ್ಯರು, ಎಲ್ಲ ಜಾತಿಯ ವರ್ಗದವರು ಮತ್ತು ಎಲ್ಲರ ಆ ನೋವು ಮತ್ತು ಅವರ ಬೇಸರ ಸಂಜೆ ತನಕ ನೋಡಿದಾಗ ಅವರ ಜೀವನ ಬಹುಶಃ ಎಲ್ಲರಿಗೂ ಕೂಡ ಒಂದು ಮಾದರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಉಮರ್ ಪಜೀರ್ ಅವರು ನನಗೆ ಅತ್ಯಂತ ಚಿರಪರಿಚಿತರಾಗಿದ್ದುಕೊಂಡು ಅವರ ವ್ಯಕ್ತಿತ್ವ ಬಗ್ಗೆ ತಾವು ಈಗಾಗಲೇ ಎಲ್ಲರೂ ಕೂಡ ಹೇಳಿದ್ದಾರೆ. ನಾನು ಕೂಡ ಬಹುಶಃ ಅವ್ರನ್ನ ಭಾಳಷ್ಟು ವರ್ಷ ನೋಡ್ತಾ ಇದ್ದೇನೆ. ಅತ್ಯಂತ ಸೌಮ್ಯವಾದಿ. ಮತ್ತು ನನಗೆ ಈಗಲೂ ಕೂಡ ಕೆಲವೊಮ್ಮೆ ಕಾರಲ್ಲಿ ಬರುವಾಗ ಅವ್ರ ಬಗ್ಗೆ ಆಲೋಚನೆ ಮಾಡುವಾಗ ಯಾವುದೇ ವಿಚಾರ ಕೇಳಿದ್ರು, ಅದು ಏನಾದರೂ ಅವ್ರಿಗೆ ನೋವಿನ ವಿಚಾರ ಇದ್ದರೂ ಕೂಡ ಅಥವಾ ಬೇಸರ ವಿಚಾರ ಇದ್ದರೂ ಕೂಡ ಅದು ಏನಾದರೂ ಕೇಳಿದರೆ ನೆಗಡಿಕೊಂಡು ತಲೆಯೊಂದು ಕೆಳಗೆ ಹಾಕಿ ತಲೆ ಆಡಿಸುವಂಥ ವಿಚಾರ ಇತ್ತು ಅವ್ರದ್ದು. ಯಾವ ಒಂದು ಜಾಸ್ತಿ ಏನಾದರೂ ಒಂದು ವಿಚಾರ ಇದ್ದರೆ ನೆಗಡಿ ತಲೆ ಕೆಳಗೆ ಹಾಕಿ ಅದನ್ನು ಅದು ತಲೆ ಆಡಿಸುವಂಥ ಅಷ್ಟು ಮನಸ್ಸಿನ ಎಷ್ಟು ಅದು ಇದು ಅದನ್ನು ಅತ್ಯಂತ ಸೌಮ್ಯ ರೀತಿಯಿಂದ ಪ್ರದರ್ಶಿಸುವ ಒಂದು ವಿಶೇಷವಾದ ವ್ಯಕ್ತಿತ್ವ ಗುಣಭವಿಷ್ಯ ಅವ್ರದ್ದಿತ್ತು. ಅತ್ಯಂತ ಪ್ರಾಮಾಣಿಕತೆಯಾಗಿ ಎಲ್ಲರ ಆ ಒಂದು ಗೌರವ ಕೂಡ ಪಡೆಯುವಂಥ ಒಂದು ವ್ಯಕ್ತಿತ್ವ. ಅಷ್ಟೇ ಅಲ್ಲದೆ ಮೊನ್ನೆ ನಮ್ಮ ಅಭಿನಂದನೆ ಕಾರ್ಯಕ್ರಮ ಆಯಿತು. ನಾನು ಬಹುಶಃ ಅರ್ಜೆಂಟ್ ಬೇರೆ ಕಡೆ ಹೋಗಬೇಕು. ನಮ್ಮ ಅಧ್ಯಕ್ಷರ ಮನೆಯಲ್ಲಿ ಬಹುಶಃ ಅವತ್ತು ಔತಣ ಕೂಟ ಇದ್ದರು. ನಾನು ಕಾರಲ್ಲಿ ಕೂತ್ಕೊಂಡು ನನ್ನ ಕೈ ಹಿಡ್ದಿಲ್ಲ. ಅಧ್ಯಕ್ಷರಿಗೆ ಬರದೆ ಬೇಸರ ಆಗ್ಬೋದು, ನಮ್ಮ ಮಸೀದಿ ಅಧ್ಯಕ್ಷರಿಗೆ ಅಲ್ಲಿಗೆ ಬರಲೇಬೇಕಂತೇಳಿ ಕರ್ಕೊಂಡು ಹೋಗಿ ಬಹುಶಃ ಅಲ್ಲಿ 5 ನಿಮಿಷ ಅಲ್ಲಿ ಇದ್ದು ಅಲ್ಲಿ ಊಟ ಮಾಡಿಸಿ ನಮ್ಮನ್ನು ಮತ್ತೆ ಬೇರೆ ಕಡೆ ಕಳಿಸುವಂಥ ವಿಚಾರ ಕೂಡ
ಆದಂಥ ಸಂದರ್ಭ. ಬಹುಶಃ ನಮ್ಮ ಶಾಲಾ ಸಮಿತಿ 2 ದಿನಗಳ ಮುಂಚೆ ನಾವೆಲ್ಲ ಸಹ ಒಂದು ಮೀಟಿಂಗ್ ಮಾಡಿ 100ಕ್ಕೂ 100 ಬರಬೇಕು, ನಾನು ಭರಿಸ್ತೇನೆ, 100ಕ್ಕೂ 100 ಈ ಸಲ ಮಾರ್ಕನ್ನು ನಾನು ಎಲ್ಲ ವಿದ್ಯಾರ್ಥಿನ ಭರಿಸ್ತೇನೆ ಅಂತ ಅಧ್ಯಕ್ಷರಾಗಿ ಚರ್ಚೆ ಮಾಡಿಕೊಂಡು ಮಾತನ್ನು ಕೊಡುವಂಥ ಒಂದು ಸಂದರ್ಭ. ಸೊ ಬಹುಶಃ ಇವತ್ತು ಅವರು ಅಗಲಿದ್ದು ಇಡೀ ನಮ್ಮ ಪಜೀರ್ ಮಾತ್ರ ಅಲ್ಲ, ಸಮಸ್ತ ಸಮಾಜಕ್ಕೆ ದೊಡ್ಡ ಮಟ್ಟವನ್ನು ನಷ್ಟ ಮತ್ತು ಉತ್ತಮವಾದ ವ್ಯಕ್ತಿತ್ವವನ್ನು ನಾವು ಇವತ್ತು ಕಳ್ಕೊಂಡಿದ್ದೇವೆ. ಉಮರ್ ಪಜೀರ್ ವ್ಯಕ್ತಿತ್ವವನ್ನು ನಾವೊಂದು ಅರ್ಥ ಮಾಡಿಕೊಳ್ಳಿ, ಭಾಳಷ್ಟು ಯುವಕರಿಗೆ ಅದೊಂದು ಮಾದರಿ ಆಗಲಿಕ್ಕೆ ಹೇಳಲಿಕ್ಕೆ ಬಯಸುವಂಥದ್ದು. ಅತ್ಯಂತ ಜನಸಾಮಾನ್ಯರಾಗಿ ದೊಡ್ಡ ಸ್ಥಾನಕ್ಕೆ ಇವತ್ತು ಬಂದು ಸ್ವಾಭಿಮಾನ ಮತ್ತು ಆ ಒಂದು ಅವರ ಯಾವುದೊಂದು ಬೇರೆಯವರಿಗೆ ಕೈ ಕೊಡದೆ ಸ್ವಾಭಿಮಾನದ ಬದುಕನ್ನು ಮಾಡಿ ಸರ್ವರ ಪ್ರೀತಿಗೆ ಪಾತ್ರರಾಗಿ ತಮ್ಮ ಈ ಜೀವನವನ್ನು ಕಳ್ಕೊಂಡು ಬಂದ ಸಂದರ್ಭ. ಅತ್ಯಂತ ತಾಳ್ಮೆಯಿಂದ, ಅತ್ಯಂತ ಪ್ರೀತಿಯಿಂದ, ಅತ್ಯಂತ ವಿಶ್ವಾಸದಿಂದ ಬಹುಶಃ ಜೀವನವನ್ನು ಇವತ್ತು ಸಾಗಿಸಿಕೊಂಡು ಇವತ್ತು ಬಂದಿದ್ದರು. ಅದು ಅಲ್ಲದೆ ಬಹುಶಃ ಯುವಕರಿಗೊಂದು ಮಾದರಿಯಾಗಿದ್ದುಕೊಂಡು ಬಹುಶಃ ಎಲ್ಲ ಜಾತಿ, ಎಲ್ಲ ಮತ, ಎಲ್ಲ ವರ್ಗದವರನ್ನು ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಇವತ್ತು ನೋಡಿಕೊಂಡು ಬಂದಂಥ ಸಂದರ್ಭ. ಅದೆಲ್ಲವೂ ಕೂಡ ಬಹುಶಃ ಅವರೊಂದು ಕನಸೇನಿತ್ತು, ಎಲ್ಲರೂ ಕೂಡ ಈ ಒಂದು ಅತ್ಯಂತ ಸಂತೋಷದಿಂದ ಪ್ರೀತಿಯಿಂದ ಈ ಪಜೀರಲ್ಲಿ ಇರಬೇಕು, ಯಾವುದೇ ಒಂದು ವಿಚಾರಕ್ಕೂ ಚೆನ್ನಾಗಿ ಒಂದೇ ಒಂದು ಸಮಸ್ಯೆ ಇಲ್ಲ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಪಜೀರ್ನಂತ ಒಂದು ಗ್ರಾಮ ಇರಲ್ಲ, ಹಿರಿಯರು ಕಿರಿಯರು ಎಲ್ಲರೂ ಕೂಡ ಒಂದೇ. ಯಾರು ಹಿರಿಯರೊಂದು ಮಾತು ಹೇಳಿದರೆ ಯುವಕರೆಲ್ಲ ಸೇರಿಕೊಂಡು ಅದಕ್ಕೆ ಅನುಗುಣವಾಗಿ ತಮ್ಮ ಪ್ರದೇಶ ಅಂತೇಳಿ ನಾನು 4 ದಿವಸ ಮುಂಚೆ ಕೂಡ ಅಲ್ಲಿ ಮಾತಾಡೋ ಸಂದರ್ಭ ಕೂಡ ಹೇಳಿದ್ದೆ. ಅದಕ್ಕಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಮಗೆ ಹುಟ್ಟುವಾಗ ನಮಗೆ ಯಾರಿಗೂ ಕೂಡ ಹೆಸರು ಇರುವುದಿಲ್ಲ, ಬರೀ ನಮಗೆ ಉಸಿರು ಮಾತ್ರ ಹಲವು ಥರ ದೇವರು ಕೊಟ್ಟಿರ್ತಾರೆ. ನಾವು ಈ ಪ್ರದೇಶವನ್ನು ಬಿಟ್ಟು ಹೋಗೋ ಸಂದರ್ಭದಲ್ಲಿ ನಮಗೆ ಯಾರಿಗೂ ಕೂಡ ಉಸಿರಿರುವುದಿಲ್ಲ, ಬರೀ ಹೆಸರು ಮಾತ್ರ ಇರ್ತದೆ. ಹುಟ್ಟುವಾಗ ನಮಗೆ ಉಸಿರಿರ್ತದೆ, ಹೆಸರು ಇರುವುದಿಲ್ಲ. ನಾವು ಬಿಟ್ಟು ಹೋಗುವಾಗ ಉಸಿರಿರುವುದಿಲ್ಲ, ಹೆಸರು ಮಾತ್ರ ಇರ್ತದೆ. ಅಂಥ ಶಾಶ್ವತವಾದ ಹೆಸರನ್ನು ಬಹುಶಃ ಇವತ್ತು ಉಮರ್ ಪಜೀರ್ ಅವರು ತಮ್ಮ ಜೀವನ ಉದ್ದಕ್ಕೂ ಇವತ್ತು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಇನ್ನೊಂದು ಮಾತು ಯಾವಾಗಲೂ ಹೇಳ್ತಾ ಇದ್ದೆ, ನೋಡಿ, ನಾನು ಅಧಿಕಾರದಲ್ಲಿದ್ದಾಗ ಮತ್ತು ದೊಡ್ಡ ಸ್ಥಾನದಲ್ಲಿದ್ದಾಗ, ನಾವು ಶ್ರೀಮಂತರಾಗಿದ್ದಾಗ ನಮ್ಮ ಮನೆ ಬಾಗಿಲಿಗೆ ಎಷ್ಟು ಜನ ಬರ್ತಾ ಅಂತ ನಮಗೆ ಮುಖ್ಯ ಅಲ್ಲ. ನಮ್ಮ ಜೀವನ ಆಗಿರಬೇಕಂತ ಹೇಳಿದರೆ ನಮ್ಮ ಅಂತಿಮ ಸಂಸ್ಕಾರಕ್ಕೆ ಬಂದು ನಮಗೆ ದುವಾ ಮಾಡಲಿಕ್ಕೆ, ಪ್ರಾರ್ಥನೆ ಮಾಡಲಿಕ್ಕೆ ಎಷ್ಟು ಜನ ಬರ್ತಾರೆ, ಅದು ನಮ್ಮ ಜೀವನದ ಮುಖ್ಯ ಗುರಿಯಾಗಿರಬೇಕು. ಬಹುಶಃ ಅದನ್ನು ನಾನು ಕಣ್ಣಲ್ಲಿ ನಮ್ಮ ಕಂಡಿದ್ದೇನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತು. ಆದಾಗ ನಾವು ವ್ಯಕ್ತಿತ್ವ ಎಲ್ಲರಿಗೊಂದು ಮಾದರಿಯಾಗುವಂಥ ಅವಕಾಶ ಆಗಲಿ. ಉಮರ್ ಪಜೀರ್ ಅವರು ಪಜೀರ್ಗ ವಿಶೇಷ ಗೌರವ ಇಟ್ಟುಕೊಂಡು ಎಲ್ಲ ಯುವಕರನ್ನು ಸರಿದಾರಿಗೆ, ಯಾರು ಕೂಡ ದಿಕ್ಕು ತಪ್ಪದು, ಎಲ್ಲರೂ ಕೂಡ ಜೊತೆಯಲ್ಲಿ ಇರಬೇಕು. ನಾನು ಬಹುಶಃ ಈ ಪಜೀರ್ ಗ್ರಾಮ ನೋಡಿ ಎಲ್ಲ ಕರಾಮಲ್ಲ, ಎಲ್ಲ ಜಾತಿ, ಎಲ್ಲ ಮತ್ತು ವರ್ಗದ ಹಿರಿಯರು ಕಿರಿಯರು ಎಲ್ಲರೂ ಕೂಡ ಇರುವಂಥ ಪ್ರದೇಶವಾಗಿದ್ದರೆ ಆ ನಾಯಕತ್ವ ಮತ್ತು ಅದಕ್ಕೆಲ್ಲರೂ ಕೊಟ್ಟಂಥ ಸಹಕಾರಿತ್ವ ಪ್ರಮುಖವಾದ ಕಾರಣ. ಸೊ ಪ್ರಜೆ ಗ್ರಾಮಸ್ಥರ ಯುವಕರ ಮುಖ್ಯ ಗುರಿ ಏನಿದೆ, ಉಮರ್ ಪಜೀರ್ ಅಂತ ಹಿರಿಯರ ಏನು ಕನಸಿದೆಯಾ ಅದು ಇನ್ನಷ್ಟು ನನಸಾಗಿದ್ದುಕೊಂಡು ಬಹುಶಃ ಅತ್ಯಂತ ಸೋದರತೆಯ ಪ್ರೀತಿ ವಿಶ್ವಾಸದೊಂದು ಗ್ರಾಮವಾಗಿ ಪರಿವರ್ತನೆ ಮಾಡಲಿಕ್ಕೆ ತಮ್ಮ ವಿಶೇಷವಾದ ವ್ಯಕ್ತಿತ್ವ ರೂಪಿಕೊಳ್ಳುವಂಥ ಕೆಲಸ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಅವರ ವ್ಯಕ್ತಿತ್ವ ಬೇರೆ ಎಲ್ಲರಿಗೂ ಕೂಡ ಮಾದರಿಯಾಗಲಿ. ಬಹುಶಃ ನಮ್ಮನ್ನು ಅಗಲಿದರೂ ಕೂಡ ಅವರ ನೆನಪು ಮತ್ತು ಉತ್ತಮವಾದ ಕೆಲಸ ಕಾರ್ಯ ಮತ್ತು ಉಪದೇಶಗಳು ನಮಗೆ ಯಾವಾಗಲೂ ಕೂಡ ಶಾಶ್ವತವಾಗಿರುತ್ತೆ ಇದೆ ಅಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಈ ಒಂದು ಅಗಲಿಕೆಯ ದುಃಖವನ್ನು ತಡೆಯುವಂಥ ಶಕ್ತಿ ಕೊರಲಿ. ಅಲ್ಲಾಹ್ ತಾಲ ವಿಶೇಷವಾದ ಆ ಶಕ್ತಿಯು ಸರ್ವರಿಗೂ ಕೂಡ ನೀಡುವಂಥ ಅವಕಾಶ ಇವತ್ತು ಆಗಲಿ. ಶಾಶ್ವತವಾಗಿ ಉಮರ್ ಪಜೀರ್ ಅವರ ಹೆಸರು ಚಿರಋಣಿ ಆಗುವಂಥ ಕೆಲಸವನ್ನು ನಾವೆಲ್ಲ ಇವತ್ತು ಮಾಡುವಂತ ಹೇಳಿಕೊಳ್ತಾ, ಬಹುಶಃ ನಿಮಗೆಲ್ಲರಿಗೂ ಬಹುಶಃ ನಾನು ಈ ಊರವರಿಗೂ ಕೂಡ ವಿಶೇಷ ಗೌರವ ನಾನು ಇವತ್ತು ಸಲ್ಲಿಸಿ ಬಹುಶಃ ನನ್ನ ಮಾತು ಮುಗಿಸ್ತೇನೆ. ಅಸ್ಲಾಂ ವಲೈಕುಂ ರಹಮತುಲ್ಲಾಹಿ ಬರಕಾತ್. ಇನ್ನಿತರ ಸಹೋದರಿಗೆ ನಮಸ್ಕಾರಗಳು. ನಿಸ್ಸಂಶಯವಾಗಿ ಅದಕ್ಕೆ ಮರ್ಹೂಮ್ ಉಮರ್ ಪಜೀರ್ ಅವರೇ ಕಾರಣ. ಅವರು ಈ ನಾಡಿಗೆ, ಈ ಜಮಾತ್ಗೆ ತಂದುಕೊಟ್ಟಂತಹ ಕೀರ್ತಿಯನ್ನ, ಒಳ್ಳೆಯ ಹೆಸರನ್ನ ಉಳಿಸುವುದು, ಮರ್ಹೂಮ್ ಉಮರ್ ಪಜೀರ್ ತೋರಿದ ಒಳಿತಿನ ಹಾದಿಯಲ್ಲಿ ಮುಂದೆ ಸಾಗುವುದು ನಾವು ಅವರಿಗೆ ಸಲ್ಲಿಸಬಹುದಾದಂತಹ ಶ್ರೇಷ್ಠ ಶ್ರದ್ಧಾಂಜಲಿ. ಮೆಚ್ಚಿದಂತಹ ಎಲ್ಲ ಜಾತಿ, ಧರ್ಮ, ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ ಎಲ್ಲ ವರ್ಗದ ನಾಯಕರಿಗೆ ನಾವು ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ.